ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮೆಲ್ಲರಿಗೂ ಒಂದು ವಿಶೇಷವಾದಂತಹ ದಿನ. ಲಕ್ಷಾಂತರ ಅಡಿಕೆ ಬೆಳೆಗಾರರ ಬದುಕಿನಲ್ಲಿ ಆಶಾಕಿರಣವಾದ ಕ್ಯಾಂಪ್ಕೋ ಸಂಸ್ಥೆಯ ಸ್ಥಾಪಕ, ಸಂಸ್ಥಾಪಕ, ಅಧ್ಯಕ್ಷ, ಕ್ಯಾಂಪ್ಕೋ ಬ್ರಹ್ಮ 20ರ ಶತಮಾನದ ಯುಗಪುರುಷನೆಂದೇ ಹೇಳಬಹುದಾದ ವಾರಣಾಸಿ ಸುಬ್ರಾಯ ಭಟ್ ರವರ ಜನ್ಮದಿನ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮೆಲ್ಲರಿಗೂ ಒಂದು ವಿಶೇಷವಾದಂತಹ ದಿನ. ಲಕ್ಷಾಂತರ ಅಡಿಕೆ ಬೆಳೆಗಾರರ ಬದುಕಿನಲ್ಲಿ ಆಶಾಕಿರಣವಾದ ಕ್ಯಾಂಪ್ಕೋ ಸಂಸ್ಥೆಯ ಸ್ಥಾಪಕ, ಸಂಸ್ಥಾಪಕ, ಅಧ್ಯಕ್ಷ, ಕ್ಯಾಂಪ್ಕೋ ಬ್ರಹ್ಮ 20ರ ಶತಮಾನದ ಯುಗಪುರುಷನೆಂದೇ ಹೇಳಬಹುದಾದ ವಾರಣಾಸಿ ಸುಬ್ರಾಯ ಭಟ್ ರವರ ಜನ್ಮದಿನ. 8/6/1927ರಲ್ಲಿ ಜನಿಸಿದ ಅವರು ಇವತ್ತು ಅವರ 100ನೆಯ ಜನ್ಮದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಪ್ರಾಯಶಃ ರಾಜ್ಯದ, ದೇಶದ ಯಾವುದೇ ಒಂದು ಸಂಸ್ಥೆಯು ಕೂಡ ಪಡೆಯದೇ ಇರುವಂತಹ ಲಾಭವನ್ನು ವಾರಣಾಸಿ ಸುಬ್ರಾಯ ಭಟ್ರ ಮೂಲಕ ಕ್ಯಾಂಪ್ಕೋ ಪಡ್ಕೊಂಡಿದೆ. ಲಕ್ಷಾಂತರ ಜನ ಅಡಿಕೆ ಬೆಳೆಗಾರರ, ಕೊಕ್ಕೋ ಬೆಳೆಗಾರರ ಜೀವನವನ್ನು ಹಸನು ಮಾಡಿದಂತಹ ಕೀರ್ತಿ ವಾರಣಾಸಿ ಸುಬ್ರಾಯ ಭಟ್ರಿಗೆ ಸಲ್ತದೆ. ಬಂಟ್ವಾಳ ತಾಲೂಕಿನ ಮೂಡಂಬೈಲು ಗ್ರಾಮದಲ್ಲಿ ಜನಿಸಿದ ವಾರಣಾಸಿ ಸುಬ್ರಾಯ ಭಟ್ರವರ ತಂದೆ ವಾರಣಾಸಿ ಕೃಷ್ಣಯ್ಯ ಮತ್ತು ತಾಯಿ ತಿರುಮಲೇಶ್ವರಿ ಅಮ್ಮನವರು ಈ ಒಂದು ಕಾರ್ಯಕ್ಕೆ, ಅವರ ಕೊಡುಗೆಗೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಹಾಗೂ ಕೇರಳದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ನಂತರ ಸಾಮಾಜಿಕ ಚಟುವಟಿಕೆಗಳಲ್ಲಿ ವಾರಣಾಸಿ ಸುಬ್ರಾಯ ಭಟ್ರು ತೊಡಗಿಸಿಕೊಂಡ್ರು. ಅಡಿಕೆ ಕೃಷಿಕರ ಪಾಡನ್ನು ಕಂಡು ಅಡಿಕೆಗೆ ನ್ಯಾಯಯುತವಾದಂತಹ ಬೆಲೆಯನ್ನು ಪಡೀಲಿಕ್ಕೆ ಸಹಕಾರಿ ಚಳುವಳಿಯ ಮಾರ್ಗವನ್ನು ಹಿಡಿದರು. ಈ ಬಗ್ಗೆ ಶಿವಮೊಗ್ಗ, ಸಿರ್ಸಿ, ಬಂಟ್ವಾಳ, ಪುತ್ತೂರು, ಕಾಸರಗೋಡು ಮುಂತಾದ ಕಡೆಗಳಲ್ಲಿ ತಮ್ಮಂತೆ ಆಸಕ್ತರನ್ನು ಒಗ್ಗೂಡಿಸಿಕೊಂಡು ಒಂದು ತಂಡವನ್ನು ರಚಿಸಿ ನಡೆಸಿದ ಹೋರಾಟ ಫಲವೇ ಮೇ 1973 ಜುಲೈ 11ರಂದು ಕ್ಯಾಂಪ್ಕೋ ಸಂಸ್ಥೆಯ ಜನನವಾಯಿತು. ಇದರ ಮೂಲ ಉದ್ದೇಶ ರೈತರಿಗೆ ಅಡಿಕೆ ಉತ್ಪನ್ನಕ್ಕೆ ಉತ್ತಮ ಬೆಲೆಯನ್ನು ಒದಗಿಸಿಕೊಡಬೇಕು, ಹಾಗೆ ಖರೀದಿ ಮಾಡಿದಂತಹ ಅಡಿಕೆಯನ್ನು ಅಥವಾ ಉತ್ಪನ್ನವನ್ನು ಉತ್ತಮವಾದ ಬೆಲೆಗೆ ಮಾರಾಟ ಮಾಡಬೇಕು. ಇದು ಅದರ ಒಂದು ಮೂಲ ಜವಾಬ್ದಾರಿಯಾಗಿತ್ತು. ಈ ನಿಟ್ಟಿನಲ್ಲಿ ಯಶಸ್ಸು ಕಂಡು ಅದೇ ಆಧಾರದಲ್ಲಿ 1986ರಲ್ಲಿ ಕೋಕೋ ಬೆಳೆಗಾರರ ನೆರವಿಗೆ ಪುತ್ತೂರಿನಲ್ಲಿ ಕ್ಯಾಂಪ್ಕೋ ಚಾಕ್ಲೇಟ್ ಕಾರ್ಖಾನೆಯನ್ನು ಆರಂಭಿಸಿದರು. ವಿಶೇಷವೆಂದರೆ 1985-86ರಲ್ಲಿ ಇಂಪೋರ್ಟ್ ಮಾಡಿಕೊಂಡಂತಹ ಯಂತ್ರಗಳು ಇಂದಿಗೂ ಕೂಡ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ, ಆ ಕಾಲದಲ್ಲಿ ಉತ್ತಮ ಗುಣಮಟ್ಟದ ಯಂತ್ರಗಳನ್ನು ಆಮದು ಮಾಡಿ ಅಳವಡಿಸಿಕೊಳ್ಬೇಕು ಅನ್ನುವಂತಹ ಒಂದು ಪರಿಜ್ಞಾನವನ್ನು ಅವರು ಪಡ್ಕೊಂಡಿದ್ದುದು. ಜೊತೆಗೆ ನಮ್ಮ ತಜ್ಞರನ್ನು ನಾವು ಬಿಟ್ಟಾಕುವಾಗಿಲ್ಲ, ಅವರು ಕೂಡ ಅದನ್ನು ನಿಯತವಾಗಿ ಮೇಂಟೆನೆನ್ಸ್ ಮಾಡೋದ್ರ ಮೂಲಕ ಇಲ್ಲಿಯವರೆಗೂ ಅದನ್ನು ಘನತೆಯಿಂದ ಕಾಪಾಡಿಕೊಂಡು ಬಂದಿದ್ದಾರೆ. 1973ರಿಂದ 90ರವರೆಗೆ 18 ವರ್ಷಗಳ ಕಾಲ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರಾಗಿ ವಾರಣಾಸಿ ಸುಬ್ರಾಯ ಭಟ್ ಅವರು ಕಾರ್ಯನಿರ್ವಹಿಸ್ತಿರ್ತಾರೆ. ಆದರೆ ನಿವೃತ್ತರಾದ ನಂತರವೂ ಕೂಡ ಕ್ಯಾಂಪ್ಕೋದ ಬಾಂಧವ್ಯವನ್ನು ಬಿಡಲಿಲ್ಲ. ಅದರ ಮೂಲ ಉದ್ದೇಶ ಈಡೇರಿಸುವಲ್ಲಿ ತಮ್ಮ ಪ್ರಯತ್ನವನ್ನು ಅವರು ಮುಂದುವರಿಸಿದರು. ಶ್ರೀ ಭಟ್ ಅವರು ಪುಣಚ ಪಂಚಾಯತ್ನ ಅಭಿವೃದ್ಧಿಗೆ ಅಗಾಧವಾಗಿ ಶ್ರಮಿಸಿದ್ದಾರೆ ಅನ್ನುವಂಥದ್ದು ವರದಿಗಳಲ್ಲಿ ಕಂಡುಬರ್ತದೆ. ಶಾಲೆಗಳನ್ನು ಆರಂಭಿಸಿದ್ದಾರೆ, ರಸ್ತೆಗಳನ್ನು ನಿರ್ಮಾಣ ಮಾಡಿರುವಂಥದ್ದು, ದೂರವಾಣಿ ಸಂಪರ್ಕವನ್ನು ಒದಗಿಸಿರುವಂಥದ್ದು ಅವರ ಜನಸೇವೆಗೆ ಒಂದು ಮೈಲಿಗಲ್ಲಾಗಿದೆ. ಶ್ರೀಯುತರು ಆಲ್ ಇಂಡಿಯಾ ಅರೆಕನಟ್ ಆ್ಯಂಡ್ ಕೊಕೋವಾ ಗ್ರೋವರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಕೂಡ ಆಗಿದ್ದರು. ಹಾಗೆ ಸರ್ಕಾರದ ಮಟ್ಟದಲ್ಲಿನ ಅವರ ಒಂದು ಇಂದಾಗಿ, ಅಂದರೆ ಅವರ ಜ್ಞಾನ ಸಮೃದ್ಧಿಯಿಂದಾಗಿ ಅವರು ಅರೆಕನಟ್ ಡೆವಲಪ್ಮೆಂಟ್ ಕಮಿಟಿ, ಚೇರ್ಮನ್ ಆಫ್ ಕೊಕೋವಾ ಆ್ಯಂಡ್ ಅರೆಕನಟ್ ಡೆವಲಪ್ಮೆಂಟ್ ಕಮಿಟಿ, ಅದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಡಿಯಲ್ಲಿ ಬರ್ತಾಯಿತ್ತು, ಅದರ ಚೇರ್ಮನ್ ಆಗಿದ್ದರು. ಹಾಗೆ ವೆಸ್ಟರ್ನ್ ಘಾಟ್ ಡೆವಲಪ್ಮೆಂಟ್ ಕಮಿಟಿಯ ಸದಸ್ಯರು ಕೂಡ ಆಗಿದ್ದರು. ಇದು ಯೂನಿಯನ್ ಮಿನಿಸ್ಟ್ರಿ ಆಫ್ ಪ್ಲ್ಯಾನಿಂಗಲ್ಲಿ ಬರ್ತದೆ.
ಅದೇ ರೀತಿಯಲ್ಲಿ ಸರ್ಕಾರದಿಂದ ನೇಮಕಾತಿ ಮಾಡುವಂತಹ ಈ ಕರ್ನಾಟಕ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಆ್ಯಕ್ಟ್ ಮತ್ತು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಆ್ಯಕ್ಟ್, ಸೊಸೈಟೀಸ್ ಆ್ಯಕ್ಟ್, ಈ ಎರಡೂ ಸಮಿತಿಗಳಲ್ಲೂ ಕೂಡ ಅವರು ಸದಸ್ಯರಾಗಿದ್ದರು. ಅಂತ ಹೇಳಿದರೆ ಅವರ ಜ್ಞಾನಶಕ್ತಿ, ಸಹಕಾರದ ಬಗ್ಗೆ ಅವರಿಗಿರುವಂತಹ ಅರಿವು, ತಿಳುವಳಿಕೆ, ಇದರ ಬಗ್ಗೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗ್ತದೆ. ಅದಲ್ಲದೆ 1972ರಿಂದ 75ರವರೆಗೆ ಅವರು ಸ್ಕ್ಯಾಮ್ಸ್ SKEACMS ಇದರ ಡೈರೆಕ್ಟರ್ ಕೂಡ ಆಗಿದ್ದರು. ಶ್ರೀಯುತರಿಗೆ 2002ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸಹಕಾರಿ ರತ್ನ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಹಾಗೆ 2005ರಲ್ಲಿ ಇಫ್ಕೋದ ವತಿಯಿಂದ ಸಹಕಾರಿತಾ ರತ್ನ ಎನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಆಗಿನ ಮತ್ತು ಈಗಿನ ನಾವು ವ್ಯವಹಾರವನ್ನು ನೋಡಲಿಕ್ಕೆ ಹೋದರೆ 1973ರಲ್ಲಿ ಪೇಡಪ್ ಶೇರ್ ಕ್ಯಾಪಿಟಲ್ ಸುಮಾರು 94 ಲಕ್ಷಗಳಿದ್ದರೆ ಈಗ 64 ಕೋಟಿಗಳಿಗೆ ಬೆಳೆದಿದೆ. ಹಾಗೆಯೇ ಸದಸ್ಯರ ಸಂಖ್ಯೆ 3576 ಇದ್ದದ್ದು ಈಗ 1,53,000 ಸದಸ್ಯರನ್ನು ಹೊಂದಿದೆ. ಮತ್ತು ಅರೆಕಾ ಪ್ರೊಕ್ಯೂರ್ಮೆಂಟ್ ಸೆಂಟರ್ಗಳು 5 ಸ್ಥಾಪನೆ ಆಗಿತ್ತು ಆರಂಭದ ಮಟ್ಟದಲ್ಲಿ. ಈಗ 59 ಶಾಖೆಗಳು ಅರೆಕೆ ಖರೀದಿಯನ್ನು ನೆರವೇರಿಸ್ತಿದ್ದಾವೆ. ಹಾಗೆಯೇ ಸೇಲ್ಸ್ ಡಿಪೋಗಳು ಈಗ 17 ಇದ್ದಾವೆ. ಹಾಗೆಯೇ ಚಾಕ್ಲೇಟ್ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ 12 ಡಿಪೋಗಳನ್ನು ಸ್ಥಾಪಿಸಲಾಗಿದೆ. ಪ್ರೊಕ್ಯೂರ್ಮೆಂಟ್ 1973ರಲ್ಲಿ 5,047 ಮೆಟ್ರಿಕ್ ಟನ್ ಆಗಿದ್ದರೆ ನಾವು ಕಳೆದ ಸಾಲಿನಲ್ಲಿ 65,000 ಮೆಟ್ರಿಕ್ ಟನ್ನಷ್ಟು ಅಡಿಕೆಯನ್ನು ಖರೀದಿ ಮಾಡಿ ಮಾರಾಟ ಮಾಡಿದ್ದೇವೆ. ಕೊಕೋ ಡ್ರೈ ಬಿನ್ 73ರಲ್ಲಿ 600 ಮೆಟ್ರಿಕ್ ಟನ್ಗಳಷ್ಟಿದ್ದರೆ ಈಗ ನಾವು ನಮಗೆ ಬೇಕಾದಂತಹ ಪೂರ್ಣ ಪರಿಮಾಣವನ್ನು 6,000 ಮೆಟ್ರಿಕ್ ಟನ್ಗಳಷ್ಟು ಕೊಕೋ ಬೀನನ್ನು ನಾವು ಸ್ಥಳೀಯವಾಗಿ ನಮ್ಮ ರೈತರಿಂದಲೇ ಖರೀದಿ ಮಾಡುವಂಥ ವ್ಯವಸ್ಥೆನ ಮಾಡಿಕೊಂಡಿದ್ದೇವೆ. ಹಾಗೆಯೇ ಚಾಕ್ಲೇಟ್ ಫ್ಯಾಕ್ಟ್ರಿಯ ಉತ್ಪಾದನೆ ಸುಮಾರು 700 ಮೆಟ್ರಿಕ್ ಟನ್ಗಳಷ್ಟಿದ್ದರೆ ಈಗ 13,000 ಮೆಟ್ರಿಕ್ ಟನ್ಗಳಷ್ಟು ಉತ್ಪಾದನೆಯನ್ನು ನಡೆಸಿಕೊಡ್ತಾ ಇದೆ. ಅದೇ ರೀತಿಯಲ್ಲಿ ರಬ್ಬರ್, ಪೆಪ್ಪರ್ ಮತ್ತು ಕೋಕೋನಟ್ ಉತ್ಪನ್ನಗಳನ್ನು ಕೂಡ ರೈತರಿಂದ ಉತ್ಪನ್ನಗಳನ್ನು ನೇರವಾಗಿ ಖರೀದಿ ಮಾಡುವಂತಹ ವ್ಯವಸ್ಥೆಯನ್ನು ಕ್ಯಾಂಪ್ಕೋ ಮಾಡಿಕೊಂಡಿದೆ. ಇದರೊಂದಿಗೆ ಕ್ಯಾಂಪ್ಕೋ ವಾರಣಾಸಿ ಸುಬ್ರಾಯ ಭಟ್ರು ತಮ್ಮ ಕಾಲದಲ್ಲಿ ಸಾಗರದಲ್ಲಿ ಒಂದು ಮೈಲುತುತ್ತದ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡಿ ಅದು ಕಾರ್ಯನಿರ್ವಹಿಸ್ತಿತ್ತು ಅನ್ನುವಂಥದ್ದು ಮಾಹಿತಿ ಬರ್ತಾ ಇದೆ. ಆದರೆ ಮಾರುಕಟ್ಟೆಯಲ್ಲಿಯ ನಿಯಂತ್ರಣಗಳು, ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ಗಳಿಂದಾಗಿ ಪ್ರಾಯಶಃ ಅದನ್ನು ಮುನ್ನಡೆಸಲಿಕ್ಕೆ ಆಗಲಿಲ್ಲ ಅನ್ನುವಂಥ ವಿಚಾರ, ಹಾಗೆಯೇ ಹೊರಗಡೆಯಿಂದ ಖರೀದಿ ಮಾಡಿದರೆ ಇನ್ನೂ ಕೂಡ ಕಡಿಮೆ ದರದಲ್ಲಿ ಸಿಗುತ್ತದೆ ಅನ್ನುವಂಥ ವಿಚಾರದಿಂದಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಕೈ ಬಿಡಲಾಗಿತ್ತು. ಆ ಒಂದು ಉದ್ದೇಶದಿಂದ ಕ್ಯಾಂಪ್ಕೋ ಸತತವಾಗಿ ಕಾಪರ್ ಸಲ್ಫೇಟ್, ಅದೇ ರೀತಿಯಲ್ಲಿ ಮ್ಯಾಕ್ಸ್ವೆಟ್ ಸ್ಪ್ರೆಡ್ಡರ್ ಮತ್ತು ವೆಟ್ಟಿಂಗ್ ಏಜೆಂಟ್, ಹಾಗೆ ಲೈಮ್ ಪೌಡರ್, ಸೊ ಇವುಗಳನ್ನು ಕೂಡ ರೈತರಿಗೆ ಉತ್ತಮ ದರದಲ್ಲಿ, ಕಾಪರ್ ಸಲ್ಫೇಟಿಗೆ ರಿಯಾಯಿತಿ ದರದಲ್ಲಿ ಕೂಡ ಪೂರೈಕೆಯನ್ನು ಮಾಡ್ತಿದೆ. ವಿಶೇಷವಾಗಿ ನಾವು ಕಳೆದ 2 ವರ್ಷಗಳಿಂದ ಅಗ್ರಿ ಇನ್ಪುಟ್ಸನ್ನು ರೈತರಿಗೆ ಕೊಡುವಂಥದ್ದು, ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಹೆಚ್ಚಿನ ಒತ್ತನ್ನು ಕೊಡುವ ಉದ್ದೇಶದಿಂದ ಉತ್ತಮ ಗುಣಮಟ್ಟದ ಆರ್ಗ್ಯಾನಿಕ್ ಮೆನ್ಯೂರ್ ಆಯುಷ್, ಹಾಗೆಯೇ ಪೌಷ್ಟಿಕ ಅನ್ನುವಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನು, ಹಾಗೆ ಡೋಲೋಮೈಟ್, ಸೊ ಇದನ್ನು ಕೂಡ ನಾವು ರೈತರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಸರಬರಾಜು ಮಾಡುವಂತಹ ಕಾರ್ಯವನ್ನು ಕ್ಯಾಂಪ್ಕೋ ಮಾಡ್ತಾಯಿದೆ. ಮುಖ್ಯವಾಗಿ ಆರ್ಗ್ಯಾನಿಕ್ ಕಲ್ಟಿವೇಷನ್, ಪೆಸ್ಟಿಸೈಡನ್ನು ಕಡಿಮೆ ಉಪಯೋಗಿಸಬೇಕು, ಹಾಗೆಯೇ ಫರ್ಟಿಲೈಸರ್ಗಳನ್ನು ಕಡಿಮೆ ಉಪಯೋಗಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಅಗ್ರಿ ಇನ್ಪುಟ್ಸನ್ನು ರೈತರಿಗೆ ಕೊಡುವಲ್ಲಿ ಕ್ಯಾಂಪ್ಕೋ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇದೆ. ಇಷ್ಟೆಲ್ಲ ವಿಷಯಗಳನ್ನು ನಾವು ಯಾಕೆ ಹೇಳ್ತಿದ್ದೇವೆ ಅಂತ ಹೇಳಿದರೆ, ಇಂದಿನ ಕಾರ್ಯಕ್ರಮ ಶ್ರೀ ವಾರಣಾಸಿ ಸುಬ್ರಾಯ ಭಟ್ರಿಗೆ ಅರ್ಪಿತವಾದದ್ದು. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪಜ್ಯೋತಿರ್ನಮೋಸ್ತುತೆ. ಅಜ್ಞಾನದ ಅಂಧಕಾರ ಸರಿದು ಜ್ಞಾನದ ಬೆಳಕು ಪಸರಿಸಲಿ, ಕ್ಯಾಂಪ್ಕೋ ಹಣತೆ ಸದಾ ಬೆಳಗುತ್ತಿರಲಿ, ಸುಬ್ರಾಯ ಭಟ್ಟರ ಆದರ್ಶ ಅಮರವಾಗಿರಲಿ ಎಂಬ ಆಶಯದೊಂದಿಗೆ
ವಾರಣಾಸಿ ಸುಬ್ರಾಯ ಭಟ್ರ ಜನ್ಮ ಶತಾಬ್ದಿ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮ ಜೊತೆ ಇರುವಂಥ ಸಂಸ್ಥೆಯ ಅಧ್ಯಕ್ಷರಾದಂಥ ಸತೀಶ್ ಚಂದ್ರ ಅವರೇ, ವಾರಣಾಸಿಯವರ ಸುಪುತ್ರನಾಗಿ, ವಿಜ್ಞಾನಿಯಾಗಿ, ಕೃಷಿಕನಾಗಿ, ಸಂಶೋಧಕನಾಗಿ, ಕ್ಯಾಂಪ್ಕೋದ ಹಿತೈಷಿಯಾಗಿ ನಮ್ಮ ಜೊತೆ ಇರತಕ್ಕಂಥ ಶ್ರೀ ವಾರಣಾಸಿ ಕೃಷ್ಣಮೂರ್ತಿಯವರೇ, ಲೇಖಕನಾಗಿ, ಗುರುಗಳಾಗಿ ಮತ್ತು ಕ್ಯಾಂಪ್ಕೋದ ಸುಬ್ರಾಯ ಭಟ್ರ ಬಗ್ಗೆ ಅಪಾರ ವಿಷಯಗಳನ್ನು ಗೊತ್ತಿರುವಂಥವರಾಗಿ ನಮ್ಮ ಜೊತೆ ಇರತಕ್ಕಂಥ ಶಂಕರ ಸಾರಡ್ಕ ಅವರೇ, ಶ್ರೀ ಮಧುಸೂದನ್ ರಾಯರೇ. ಮಧುಸೂದನ್ ರಾಯರು ಬಹುಶಃ ಸುಬ್ರಾಯ ಭಟ್ರದ ಆರಂಭದ ದಿವಸಗಳಲ್ಲಿ ಅವರ ಜೊತೆ ಕೆಲಸ ಮಾಡಿದಂಥವರು. ಕ್ಯಾಂಪ್ಕೋದ MD ಆಗಿ ನಿವೃತ್ತಿಯಾದಂಥ ಮಧುಸೂದನ್ ರಾಯರೇ, ವೇದಿಕೆಯ ಮುಂದೆ ಇರತಕ್ಕಂಥ ಸುಬ್ರಾಯ ಭಟ್ರ ಮಗಳು, ದೊಡ್ಡ ಮಗಳು, ನನ್ನ ಕ್ಲಾಸ್ಮೇಟ್ ಶ್ರೀಮತಿ ತಿರುಮಲೇಶ್ವರಿ ಅವರೇ, ಗೋಪಾಲಕೃಷ್ಣ, ವಾರಣಾಸಿ ಗೋಪಾಲಕೃಷ್ಣರೇ, ವರ್ಮುಡಿಯವರೇ, ನಮ್ಮ BR ಕಾಮತ್ರ ಮಗ ಮೋಹನ್ ಕಾಮತ್ರೆ, ಬಂದಿರುವಂಥ ಎಲ್ಲ ಕ್ಯಾಂಪ್ಕೋದ ಅಭಿಮಾನಿಗಳೇ ಮತ್ತು ಸಹೋದರರಾದ ಕ್ಯಾಂಪ್ಕೋದ ಎಲ್ಲ ನೌಕರರೇ, ವಾರಣಾಸಿ ಸುಬ್ರಾಯ ಭಟ್ರ ಬಗ್ಗೆ ಮಾತನಾಡೋದು ಅಂದರೆ ನಾನು ತುಂಬ ಕಡಿಮೆ ಮಾತಾಡಬೇಕು. ಯಾಕೆಂದರೆ ನಾನು ಮಾತಾಡೋದ್ರಲ್ಲಿ ಯಾವುದೇ ತಪ್ಪಾಗಬಾರದು, ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು. ಪ್ರಸ್ತಾವನೆ ಮಾಡಬೇಕಾದ್ರೆ MD ಅವರು ಹೇಳಿದರು ಯುಗ ಪುರುಷ ಅಂತ. ಹೌದು, ಯುಗ ಪುರುಷನೇ ಸುಬ್ರಾಯ ಭಟ್ರು. ಬರಬೇಕಾದ್ರೆ ವಾರಣಾಸಿ ಸುಬ್ರಾಯ ಭಟ್ರ ಬಗ್ಗೆ ಒಂದಷ್ಟು ಹಾಡುವಿನ ಹಿನ್ನೆಲೆಗಳು ಗುನುಗುಣಿಸ್ತಾ ಇತ್ತು. ಆವಾಗ ನನಗೆ ಕೋಟೆಯವರ ಜೊತೆ ಮಾತಾಡುವಾಗ ನೆನಪಾಗಿರುವಂಥ ಸಂಗತಿ, ರಾಧಾಕೃಷ್ಣ ಕೋಟೆ ನನ್ನ ಈ ಸಂಸ್ಥೆಯ ಮಾಜಿ ನಿರ್ದೇಶಕರು ಮತ್ತು ನನ್ನ ಆತ್ಮೀಯ ಸ್ನೇಹಿತರು. ಅವರು ಹೇಳ್ತಾಯಿದ್ರು, ಸುಮಾರು 800 ವರ್ಷಗಳ ಹಿಂದೆ ವಾರಣಾಸಿಯಿಂದ ಬಂದಂಥವರು ವಾರಣಾಸಿಯವರು. ಅಲ್ಲಿ ಬಾಳಿಲದ ಹತ್ತಿರ ಇರತಕ್ಕಂಥ ಸುಬ್ರಹ್ಮಣ್ಯ ದೇವಸ್ಥಾನದ ಅರ್ಚಕರಾಗಿ ಅವರು ಆರಂಭವಾಗಿದ್ದಲ್ಲಿ ಅವರ ಹಿರಿಯರು ಬಂದರು ಅಂತ. ನಾನು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಹಿರಿಯರು ಹೇಳಿದರು, ತನಗಾಗಿ ಬದುಕುವುದು ಜೀವ, ಸಮಾಜಕ್ಕಾಗಿ ಬದುಕುವುದು ಜೀವನ ಅಂತ. ಬಹುಶಃ ಅವರ ಕುಟುಂಬನೇ ಆ ರೀತಿ ಬೆಳೆದು ಬಂದಿದೆ ಅಂತ ನಾವು ಅವರ ಕುಟುಂಬದ ಚರಿತ್ರೆಯನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಸುಬ್ರಾಯ ಭಟ್ರ ಆ 100ನೇ ವರ್ಷದ ಈ ಕಾರ್ಯಕ್ರಮ ಕ್ಯಾಂಪ್ಕೋ ಮಾಡುವಂಥದ್ದು ಅತ್ಯಂತ ಉಚಿತವಾಗಿದೆ. ಇದನ್ನು ಬಹಳ ಸಂತೋಷದಿಂದ ನಾನು ಉದ್ಘಾಟನೆ ಮಾಡಿದ್ದೇನೆ. ವಾರಣಾಸಿ ಸುಬ್ರಾಯ ಭಟ್ರ ಬಗ್ಗೆ, ಅವರ ಜೀವನದ ಬಗ್ಗೆ ನಾನು ಹೇಳಲಿಕ್ಕೆ ಯೋಗ್ಯ ಅಲ್ಲ. ಇಲ್ಲಿ ಅವರ ಸುಪುತ್ರ ಕೃಷ್ಣಮೂರ್ತಿಯವರಿದ್ದಾರೆ. ವಿಶೇಷವಾಗಿ ಅವರ ಬಗ್ಗೆ ಬರಹಗಳನ್ನು ಬರೆದಂಥ ಪ್ರಾಚಾರ್ಯರಾದ ಶಂಕರ ಸಾರಡ್ಕ ಅವರಿದ್ದಾರೆ, ಮಧುಸೂದನ್ ರಾಯರಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಎಲ್ಲ ಸಂಗತಿಗಳನ್ನು ಅವರು ಬಹುಶಃ ತಿಳಿಸಿಕೊಡುವುದು ನನಗಿಂತ ಉತ್ತಮ ಅಂತ ನಾನು ತಿಳ್ಕೊಂಡಿದ್ದೀನಿ. ಕೆಲವು ಸಂಗತಿಗಳು ನನ್ನ ಗಮನಕ್ಕೆ, ನನಗೆ ಖುಷಿಯಾದಂಥ ಸಂಗತಿಗಳನ್ನು ಅವರ ಜೀವನದಲ್ಲಿ ಇರುವಂಥದ್ದನ್ನು ನನಗೆ ನೆನಪಿಸಿಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅವರ ಜೀವನದ ಆರಂಭದ ದಿವಸಗಳನ್ನು ನೋಡಿದರೆ ಅವರಿಗೆ ಕಷ್ಟದ ಜೀವನ ಇತ್ತು. ಅವರು ವಿದ್ಯಾಭ್ಯಾಸವನ್ನು ಬಹುಶಃ PUCಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಬೇಕಾಗಿತ್ತು. ಆನಂತರ ಸಮಾಜದ ಕೆಲಸ ಮಾಡಬೇಕು ಅಂತ ಹೇಳುವಂಥ ತುಡಿತ ಅವರಲ್ಲಿ ಆಗಾಗ ಇತ್ತು. ಚೆನ್ನೈಗೆ ಹೋಗಿ ಬದುಕಲಿಕ್ಕೆ ಏನಾದರೂ ದಾರಿ ಹುಡುಕಬೇಕು ಅಂತ ಹೋದಂಥ ಮನುಷ್ಯ ಮತ್ತೆ ಪುಣ್ಚಕ್ಕೆ ಬಂದರು. ಸುಮ್ಮನೆ ಕೂತ್ಕೊಳ್ಳಿಲ್ಲ. ಪುಣ್ಚದಲ್ಲಿ ತಂದೆಯವರ ಜೊತೆ ಪಂಚಾಯತ್ನಲ್ಲಿ ಕೆಲಸ ಮಾಡಿದರು. ಪುಣ್ಚ ಪಂಚಾಯತ್ನ ಅಧ್ಯಕ್ಷರಾದರು. ಪುಣ್ಚದ ಬಗ್ಗೆ
ಹಲವಾರು ಕನಸುಗಳು ಅವರ ಮನಸ್ಸಲ್ಲಿತ್ತು. ಆ ಕನಸುಗಳನ್ನು ಸಾಕಾರಗೊಳಿಸುವಂಥ ದೃಷ್ಟಿಯಿಂದ ಪುಂಚದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದರು, ಜನಪ್ರಿಯರಾದರು. ಸುಮ್ಮನೆ ಜನಪ್ರಿಯತೆ ನನಗೆ ಬಂತು ಅಂತ ಅವಳು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಆ ನಂತರ ಸಹಕಾರಿ ಕ್ಷೇತ್ರಕ್ಕೆ ನುಗ್ಗಿದರು. ಸಹಕಾರಿ ಕ್ಷೇತ್ರದಲ್ಲಿ ಅಡಿಕೆ ಬೆಳೆಗಾರರಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಲ್ಯಾಣ ಕಾರ್ಯಕ್ರಮಗಳ ಮಾಡುವುದರ ಬಗ್ಗೆ ಕೆಲಸ ಮಾಡಿದರು. SKSMSನ ಅಧ್ಯಕ್ಷರಾದರು, ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷರಾದರು. ಹೀಗೆ ಹಲವು ಸಂಸ್ಥೆಗಳಲ್ಲಿ ನೇತೃತ್ವವನ್ನು ವಹಿಸಿ ಅವರು ಕೆಲಸ ಮಾಡಿದರು. ಆ ಕಾಲದಲ್ಲಿ ನಾನು ನೆನಪು, ಹಿರಿಯರು ಹೇಳಿದ ನೆನಪು, ಅಡಿಕೆಗೆ 3-4 ರೂಪಾಯಿ, KLGಗೆ 3-4 ರೂಪಾಯಿ ಇತ್ತು ಅಂತ. ಅಡಿಕೆಯನ್ನು ಯಾರು ತೆಕ್ಕೊಳ್ಳುವಂಥ ಸ್ಥಿತಿಯೇ ಇರಲಿಲ್ಲ, ಅಡಿಕೆ ಬೇಡ ಅಂತ ಹೇಳುವಂಥ ಸ್ಥಿತಿ ಇತ್ತು. ಈ ಭಾಗದಲ್ಲಿ ಬಹುತೇಕ ಜನ ದಕ್ಷಿಣ ಕನ್ನಡ, ಕೇರಳದ ಭಾಗ ಮತ್ತು ಈ ಸುತ್ತಮುತ್ತ ಇರತಕ್ಕಂಥ ಉತ್ತರ ಕನ್ನಡ, ಶಿವಮೊಗ್ಗ ಈ ಭಾಗದಲ್ಲಿ ಬಹುತೇಕ ಜನ ಬದುಕುವಂಥದ್ದು ಅಡಿಕೆ ಕೃಷಿಯಿಂದ. ಅವರಿಗೇನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಒಂದಷ್ಟು ಜನ ಸಾಯ ಕೃಷ್ಣ ಭಟ್ರು, ಹರನಾಥ ರಾಯರು, ಉತ್ತರ ಶಿವಮೊಗ್ಗದ ಹರನಾಥ ರಾಯರು, ಹೀಗೆ ಒಂದಷ್ಟು ಜನ ಸ್ನೇಹಿತರ ಬಳಗವನ್ನು ಕಟ್ಟಿಕೊಂಡು ಅಡಿಕೆ ಬೆಳೆಗಾರರಿಗೆ ಏನಾದರೂ ಮಾಡಬೇಕು ಅಂತ ಹೊರಟರು. ಇದರ ಪರಿಣಾಮ ಇವತ್ತು ಕ್ಯಾಂಪ್ಕೋ ಇಷ್ಟು ದೊಡ್ಡ ದೈತ್ಯನಾಗಿ ಬೆಳೆದಿದೆ. ಕ್ಯಾಂಪ್ಕೋ ಇವತ್ತು ಇಡೀ ದೇಶದಲ್ಲಿ ಅತ್ಯುತ್ತಮ ಸಂಸ್ಥೆಗಳು ಯಾವುದು ಅಂತ ಕೇಳಿದರೆ, ಅತ್ಯುತ್ತಮ ಸಂಸ್ಥೆಗಳ ಸಾಲಿನಲ್ಲಿ 3ನೇದಾಗಿ ಕ್ಯಾಂಪ್ಕೋ ಬರುತ್ತೆ. ಇಷ್ಟು ದೊಡ್ಡ ರೀತಿಯಲ್ಲಿ ಬೆಳಿಬೇಕಾದ್ರೆ 18 ವರ್ಷಗಳ ಕಾಲ ಅವರ ತಪಸ್ಸಿತ್ತು. 18 ವರ್ಷಗಳಲ್ಲಿ ಅವರು ಏನು ಮಾಡಿದ್ದಾರೆ ಅಂತ ಕೇಳಿದರೆ, ತುಂಬ ಜನ ನೆಗೆಟಿವ್ ಮಾತಾಡುವಂಥವರು ಅವರು ಲಾಭವೇ ಮಾಡಲಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಆದರೆ ಕ್ಯಾಂಪ್ಕೋವನ್ನು ಅತ್ಯಂತ ದೊಡ್ಡದಾಗಿ ಬೆಳೆಸುವಂಥ ಮತ್ತು ಕ್ಯಾಂಪ್ಕೋದ ಸದಸ್ಯರು ಮತ್ತು ಅಡಿಕೆ ಬೆಳೆಗಾರರಿಗೆ ಅತ್ಯುತ್ಕೃಷ್ಟವಾದಂಥ ಸೇವೆಯನ್ನು ನೀಡುವಂಥ ಆ ದೊಡ್ಡ ಕಾಯಕವನ್ನು ಸುಬ್ಬರಾಯ ಭಟ್ರು ಮಾಡಿದರು, ತಪಸ್ಸಿನಂತೆ ಮಾಡಿದರು. ನಾನು ಚಿಕ್ಕವನಿರುವಾಗ ನಾನು ಹೋಗ್ತಿದ್ದೆ. ಫಿಯೇಟ್ ಕಾರಿತ್ತು ಅವರಿಗೆ, ಬಹುಶಃ ನನ್ನ ಅಂದಾಜು ಫಿಯೇಟ್ ಕಾರಿತ್ತು. ಆಗ ಇಲ್ಲಿ ಪ್ರಸ್ತಾವನೆ ಮಾಡಬೇಕಾದ್ರೆ ಹೇಳಿದ್ರಲ್ಲ, ಅದರ ಸೌಂಡೇ ಬೇರೆ. ಫಿಯೇಟ್ ಕಾರಲ್ಲಿ ಬರ್ತಿದ್ದರು. ಆರಂಭದ ದಿವಸಗಳಲ್ಲಿ ಅವರೇ ಡ್ರೈವಿಂಗ್ ಮಾಡ್ತಾ ಬರ್ತಾಯಿದ್ರು. ಮತ್ತು ಸ್ವಲ್ಪ ಸಮಯ ಕಳೆದ ನಂತರ ಅವರಿಗೆ ಡ್ರೈವರನ್ನು ಮಾಡುವಂಥ ಕೆಲಸ ಆಯಿತು. ಕ್ಯಾಂಪ್ಕೋವೇ ಅವರಿಗೆ ತಪಸ್ಸು. ಇದರ ಪರಿಣಾಮ ಇವತ್ತು ಲಕ್ಷಾಂತರ ಅಡಿಕೆ ಬೆಳೆಗಾರರಿಗೆ, ಲಕ್ಷಾಂತರ ಅಂತಲ್ಲ ಕೋಟಿ ಅಂತಲೇ ಹೇಳ್ಬೋದು, ಕೋಟ್ಯಾಂತರ ಅಡಿಕೆ ಬೆಳೆಗಾರರಿಗೆ ಇವತ್ತು ಜೀವನವನ್ನು ತೋರಿಸಿದಂಥ ಆ ಒಂದು ಪುಣ್ಯದ ಕೆಲಸ ಇದ್ದರೆ ಅದು ಸುಬ್ಬರಾಯ ಭಟ್ರದ್ದು. ಇವತ್ತು ಸುಮಾರು 2,500-3 ಸಾವಿರ ಜನ ನೌಕರರು ಇವತ್ತು ಕ್ಯಾಂಪ್ಕೋದ ಅನ್ನ ಊಟ ಮಾಡ್ತೀವಿ ನಾವು. ಆ ಅನ್ನ ಆಗಬೇಕಾದ್ರೆ ಅನ್ನದ ಆರಂಭದ ಅಗುಳನ್ನು ಹಾಕಿದ್ದಂಥ ಮನುಷ್ಯ ಆ ದ್ರಾಷ್ಟಾರ ಸುಬ್ಬರಾಯ ಭಟ್ರು. ಪ್ರಸ್ತಾವನೆಯಲ್ಲಿ ಹೇಳಿದಂಥ ಯುಗ ಪುರುಷ ಅಂತ ಹೇಳುವಂಥ ಮಾತು ಅತ್ಯಂತ ಯೋಗ್ಯವಾದುದು, ಅತ್ಯಂತ ಅರ್ಹವಾದುದು. ಜಗತ್ತನ್ನು ಒಳ್ಳೆಯದು ಮಾಡುವಂಥ ಯಾವುದೇ ವ್ಯಕ್ತಿ, ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿ ಯಶಸ್ವಿ ಆಗುವಂಥ ಯಾವುದೇ ವ್ಯಕ್ತಿ ಅವನು ಯುಗ ಪುರುಷ ಆಗ್ತಾನೆ. ಇವತ್ತಿನ ಯುವಕರಿಗೆ ಸುಬ್ಬರಾಯ ಭಟ್ರು ದಾರಿದೀಪ ಅಂತ ನನಗನ್ನಿಸುತ್ತೆ. ಸಮಾಜದ ಕೆಲಸ ಹೇಗೆ ಮಾಡ್ಬೋದು ಅಂತ ಹೇಳೋದಕ್ಕೆ ಸುಬ್ಬರಾಯ ಭಟ್ರು ಒಂದು ಮಾದರಿ ಅಂತ. ನನ್ನ ಯೌವನದ ಕಾಲದಿಂದ ಹಲವಾರು ಸಂಗತಿಗಳ ಹಲವಾರು ಕೆಲಸಗಳನ್ನು ನಾನು ಮಾಡಬೇಕಾದ್ರೆ ಸುಬ್ಬರಾಯ ಭಟ್ರ ಆ ಒಂದು ಅವರ ಕೆಲಸವನ್ನು ನೆನಪು ಮಾಡಿಕೊಳ್ತಿದ್ದೆ ಜೀವನದಲ್ಲಿ. ಅವರು ಪಟ್ಟಿರುವಂಥ ಪಾಡು ನೆನಪಾಗ್ತಿತ್ತು, ಅವರು ಪಟ್ಟಿರುವಂಥ ಕಷ್ಟ ನೆನಪಾಗ್ತಿತ್ತು. ವೈಯಕ್ತಿಕವಾಗಿ ನಾನು ಇಷ್ಟು ದೊಡ್ಡ ಎತ್ತರದ ರಾಷ್ಟ್ರೀಯ ಮಟ್ಟದ ಕೆಲಸಗಳನ್ನು ನಾವು ಮಾಡಬೇಕಾದ್ರೆ ಸುಬ್ಬರಾಯ ಭಟ್ರ ಆ ಒಂದು ಆತ್ಮ ನನಗೆ ಧೈರ್ಯ ಕೊಡ್ತಿತ್ತು. ಕೆಲಸ ಮಾಡು, ಇನ್ನಷ್ಟು ಕೆಲಸ ಮಾಡು ಅಂತ ಹೇಳುವಂಥದ್ದನ್ನು ಹೇಳ್ತಾ ಇತ್ತು. ಇದರಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ, ಯುವಕರಿಗೆ ಸುಬ್ಬರಾಯ ಭಟ್ರು ದಾರಿದೀಪ ಆಗಬೇಕು ಅಂತ. ಸುಬ್ಬರಾಯ ಭಟ್ರ 100ನೇ ವರ್ಷದ ಆರಂಭ ಆಗಿದೆ. ಕ್ಯಾಂಪ್ಕೋ
ಸುಬ್ಬರಾಯ ಭಟ್ರ ಮಗು. ಒಂದು ಸಂಗತಿ ನಾನು ಮರೆತು ಬಿಟ್ಟೆ, ಕ್ಯಾಂಪ್ಕೋವನ್ನು ಬೆಳೆಸಬೇಕಾದ್ರೆ ಇನ್ನೊಂದು ಶಕ್ತಿ ಅವ್ಯಕ್ತ ರೀತಿಯಲ್ಲಿ ಕೆಲಸ ಮಾಡಿರುವಂಥದ್ದು ಸನ್ಮಾನ್ಯ BR ಕಾಮತ್ರು. ನನಗೂ ನೆನಪಿದೆ, ಮೊನ್ನೆ ಹರನಾಥ್ ರಾಯರಲ್ಲಿ ಹೋದಾಗ ಹರನಾಥ್ ರಾಯರು ಹೇಳಿದರು, ಸುಬ್ಬರಾಯ ಭಟ್ರಿಗೆ ನೆರಳಾಗಿ ನಿಂತಂಥ ವ್ಯಕ್ತಿ BR ಕಾಮತ್ರು. ನಾನು ನೋಡಿದ್ದೀನಿ, ಅವರು ಅಡಿಕೆ ವ್ಯಾಪಾರಿಯಾಗಿದ್ದರು. ತನ್ನ ಸ್ವಂತದ ವ್ಯಾಪಾರಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಕ್ಯಾಂಪ್ಕೋದ ಏಳಿಗೆಗಾಗಿ ದುಡಿದಂಥ ಒಬ್ಬ ವ್ಯಕ್ತಿ ಮತ್ತು ಸುಬ್ಬರಾಯ ಭಟ್ರಿಗೆ ಕೃಷ್ಣನಾಗಿ ನಿಂತು ಅವರಿಗೆ ಸಹಕಾರ ನೀಡಿದಂಥ ವ್ಯಕ್ತಿ. ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸುವಂಥದ್ದು ತುಂಬ ಅವಶ್ಯ ಇದೆ ಅಂತ ನನಗೆ ಅನ್ನಿಸಿತು. ಇವತ್ತು ಕ್ಯಾಂಪ್ಕೋ ಸುಬ್ಬರಾಯ ಭಟ್ರ 100ನೇ ವರ್ಷವನ್ನು ಆಚರಿಸಲಿಕ್ಕೆ ಆರಂಭ ಮಾಡಿದೆ. ನನಗೆ ಅನ್ನಿಸ್ತದೆ ಕ್ಯಾಂಪ್ಕೋ ಇದನ್ನು ಇಲ್ಲೇ ಬಿಡಬಾರದು. ಇಡೀ ವರ್ಷ ಬೇರೆ ಬೇರೆ ಸಂಗತಿಗಳನ್ನು ಅದಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನು ಮಾಡಬೇಕು, ಕೆಲಸಗಳನ್ನು, ಕಾರ್ಯಕ್ರಮಗಳನ್ನು ಮಾಡಬೇಕು, ಅವರ ಜೀವನವನ್ನು ಯುವಕರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ನನಗೆ ನೆನಪಿದೆ, ನಮ್ಮ ಒಂದು ಕೃಷಿ ಯಂತ್ರ ಮೇಳದ ಸಂದರ್ಭದಲ್ಲಿ ಸುಬ್ಬರಾಯ ಭಟ್ರ ಬಗ್ಗೆ ನಾವೊಂದು ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿದ್ದೇವೆ. ನಾನು ಹೇಳೋದು, ಇವತ್ತು ಕ್ಯಾಂಪ್ಕೋದಿಂದ ಈ ಇಡೀ ವರ್ಷ ಪೋಸ್ಟುಗೆ ಅಂಚೆ ಕಚೇರಿಗೆ ಹೋಗುವಂಥ ಸಂದರ್ಭಗಳು ಸಾಕಷ್ಟಿದೆ. ಎಲ್ಲದಕ್ಕೆ ಆ ಸುಬ್ಬರಾಯ ಭಟ್ರ ಆ ಸ್ಟ್ಯಾಂಪನ್ನು ಬಹುಶಃ ಸರ್ಕಾರಕ್ಕೆ ಮತ್ತೆ ಪುನಃ ಅದನ್ನು ಇದು ಮಾಡಬೇಕಾದಂಥ ಕೆಲಸ ಇರ್ಬೋದು. ಆದರೆ ಅದನ್ನು ನಾವೇನಾದರೂ ಉಪಯೋಗ ಮಾಡ್ಬೋದಾ? ಕ್ಯಾಂಪ್ಕೋದಿಂದ ಹೋಗುವಂಥ ಎಲ್ಲ ಟಪಾಲುಗಳಲ್ಲಿ ಸುಬ್ಬರಾಯ ಭಟ್ರ ಸ್ಟ್ಯಾಂಪನ್ನು ಹಾಕ್ಬೋದಾ? ಆವಾಗ ತುಂಬ ಜನರಿಗೆ ನೆನಪಾಗುತ್ತೆ ಸುಬ್ಬರಾಯ ಭಟ್ರು ಅಂತ. ಇವತ್ತು ಎಲ್ಲ ಕಡೆಗಳಲ್ಲಿ ಇದೆ, ಆದರೆ ಪೋಸ್ಟ್ನಲ್ಲಿ ಹೋದರೆ ಮತ್ತಷ್ಟು ಹೆಚ್ಚು ಪ್ರಯೋಜನ ಆಗ್ಬೋದು ಅಂತ ಅನ್ನಿಸುತ್ತೆ. ಸುಬ್ಬರಾಯ ಭಟ್ರ ಜೀವನದ ಬಗ್ಗೆ ಶಂಕರ್ ಸಾರಡ್ಕ ಅವರು ಒಂದಷ್ಟು ಬೆಳಕನ್ನು ಚೆಲ್ಲಿದ್ದಾರೆ. ಆದರೆ ಸುಬ್ಬರಾಯ ಭಟ್ರ ಜೀವನದಲ್ಲಿ ಸಾಕಷ್ಟು ಸಂಗತಿಗಳು ಇದೆ. ನಾನಿವತ್ತು ಪಾದೇಕಲ್ಲು ಅವರು, ವಿಷ್ಣು ಭಟ್ ಪಾದೇಕಲ್ಲು ಅವರು ಬರೆದಂಥ ಸಾಯ ಕೃಷ್ಣ ಭಟ್ರ ಬಗ್ಗೆ ಬರೆದಂಥ ಒಂದು ಪುಸ್ತಕವನ್ನು ನೋಡಿದೆ. ಸಾಯ ಕೃಷ್ಣ ಭಟ್ರು ಸುಬ್ಬರಾಯ ಭಟ್ರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ. ಯಾವ ರೀತಿ BR ಕಾಮತ್ರು ಇದ್ದರು ಅದೇ ರೀತಿ ಅವರು ಸುಬ್ಬರಾಯ ಭಟ್ರ ಜೊತೆ ಇದ್ದರು. ಆ ರೀತಿ ಒಂದು ಜೀವನ ಚರಿತ್ರೆಯನ್ನು ಸುಬ್ಬರಾಯ ಭಟ್ರದ್ದು ಬರಿಬೋದಾ? ಮತ್ತು ಸುಬ್ಬರಾಯ ಭಟ್ರ ಜೀವನ ಇವತ್ತು ಬೇರೆ ಬೇರೆ ಮಂಜೇಶ್ವರ, ಗೋವಿಂದ ಪೈ ಮೊದಲಾದಂಥವರ ಜೀವನ ಇವತ್ತು ಪಠ್ಯ ಆಗಿ ಬರ್ತದ? ಹಾಗೆ ಕರಾವಳಿಯಲ್ಲಿ ಅವರ ಜೀವನದ ಸಂಗತಿಗಳನ್ನು ಪಠ್ಯಪುಸ್ತಕದಲ್ಲಿ ಜೋಡಿಸುವಂಥ ಕೆಲಸವನ್ನು ಮಾಡಬಹುದಾ? ಯಾಕೆಂದರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಭಾರತದಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ಬೆಳೆಸಿದಂಥದ್ದು ಯಾರೂ ಇಲ್ಲ ಅಂತ ನನಗೆ ಅನ್ನಿಸುತ್ತೆ. ಈ ದೃಷ್ಟಿಯಿಂದ ನಾವು ಗಮನಿಸಬೇಕು ಅಂತ ಅನ್ನಿಸುತ್ತೆ. ಇನ್ನು ಸುಬ್ಬರಾಯ ಭಟ್ರ ಬಗ್ಗೆ ಒಂದು ಸುಬ್ಬರಾಯ ಭಟ್ ದತ್ತಿ ನಿಧಿ ಅಂತ ನಾವೇನಾದರೂ ಕ್ಯಾಂಪ್ಕೋದಲ್ಲಿ ತೆರಿಬಹುದಾ? ಪ್ರತಿ ವರ್ಷ ಮಹಾಸಭೆ ಹೊತ್ತಿಗೆ ಅವರ ದತ್ತಿ ನಿಧಿಯಿಂದ ಯಾವುದಾದ್ರೂ ಒಂದು ಉದ್ದೇಶಕ್ಕೆ ಅದನ್ನು ಉಪಯೋಗ ಮಾಡ್ಬೋದಾ? ಇನ್ನೂ ಮುಂದೆ ಹೋದರೆ, ಇವತ್ತು ಆನಂದಿಗೆ ಹೋದರೆ ಇರ್ಮಾ ಅಂತ ಒಂದು ಸಂಸ್ಥೆ ಇದೆ. ಅದರ ಕೆಲಸ ಏನು ಅಂದರೆ, ಉತ್ಸಾಹಿ ಯುವಕರನ್ನು ಸೆಲೆಕ್ಟ್ ಮಾಡಿ ಸಮಾಜದ ಕೆಲಸಕ್ಕಾಗಿ, ಗ್ರಾಮೀಣ ಕೆಲಸಗಳಿಗಾಗಿ ಅವರಿಗೆ ಗ್ರ್ಯಾಜುಯೇಷನ್ ಕೊಡುವಂಥದ್ದು. ಮತ್ತು ಅಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸ ತೇರ್ಗಡೆಯಾಗಿ ಬಂದಿದ್ದಾರೋ 100% ಅವರಿಗೆ ಎಲ್ಲರಿಗೆ ಕೆಲಸ ಆಗಿದೆ. ಬಹುಶಃ ನಮ್ಮ MD ಅವರಿಗೆ ಅದರ ಬಗ್ಗೆ ಬಹಳ ಹೆಚ್ಚು ಗೊತ್ತಿರ್ಬೋದು. ಅವರು ಕೂಡ ಇರ್ಮಾದ ಸ್ಟೂಡೆಂಟ್ ಆಗಿರ್ಬೋದು ಅಂತ ನನಗನ್ನಿಸುತ್ತೆ. ಈ ರೀತಿ ಸುಬ್ಬರಾಯ ಭಟ್ರ ಹೆಸರಿನಲ್ಲಿ ಒಂದು ಗ್ರಾಮೀಣ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಗ್ರಾಮೀಣ ಯುವಕರನ್ನು, ಉತ್ಸಾಹಿ ಯುವಕರನ್ನು ಅವರಿಗೆ ಗ್ರ್ಯಾಜುಯೇಷನ್ ಕೊಟ್ಟು ಅವರನ್ನು ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಮಾಡ್ಬೋದಾ? ಈ ರೀತಿ ಯೋಚನೆ ಮಾಡಿದರೆ ಕನಸುಗಳು 100,000 ಬರುತ್ತೆ. ನಾನು ಹೇಳುವಂಥದ್ದು ನನ್ನ ತಲೆಯಲ್ಲಿರುವಂಥ ಕನಸುಗಳು, ಅದು ಎಲ್ಲವನ್ನೂ ಸಾಕಾರ ಮಾಡಬೇಕು ಅಂತ ನಾನು ಯಾರಲ್ಲೂ ಹೇಳುವುದಿಲ್ಲ. ಮತ್ತು ಕೆಲವು ಸಂಗತಿಗಳು ಕೆಲವರಿಗೆ ಸಾಧ್ಯ ಇಲ್ಲ. ನಾನು ಕೆಲವರಿಗೆ ಅಂತ ಸೇರಿಸಿದೆ. ನಾನು ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಇದೆ. ಇದಕ್ಕಿಂತ ದೊಡ್ಡ ಕೆಲಸಗಳನ್ನು ಮಾಡ್ಬೋದು. ನನ್ನಂತೆ 100,000 ಕನಸುಗಳು ಹೊರಗೆ ಬರ್ಬೋದು. ಬಂದಂಥ ಕನಸುಗಳನ್ನು ಕ್ಯಾಂಪ್ಕೋ ಎಲ್ಲವನ್ನು ಪಟ್ಟಿ ಮಾಡಿ
ಅದರಲ್ಲಿ ಒಳ್ಳೆಯ ಕೆಲಸಗಳನ್ನು ಈ 100ನೇ ವರ್ಷದಲ್ಲಿ ಆರಂಭ ಮಾಡ್ಬೋದಾ? ಇಷ್ಟು ಮಾಡಿದರೆ 100ನೇ ವರ್ಷದ ಆ ಒಂದು ಕಾರ್ಯಕ್ರಮದ ಆಚರಣೆ ಅದು ಸಾರ್ಥಕ ಆಗ್ಬೋದು ಮತ್ತು ನೂರಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಅದು ದಾರಿದೀಪ ಆಗ್ಬೋದು ಅಂತ ನನಗೆ ಅನ್ನಿಸುತ್ತೆ. ಈ ಸಂದರ್ಭದಲ್ಲಿ ಯೋಚನೆ ಮಾಡಿ, ಆಡಳಿತ ಮಂಡಳಿ ಇದೆ, ನೌಕರರಿದ್ದೀರಾ. ಒಟ್ಟಿನಲ್ಲಿ ಸುಬ್ರಾಯ ಭಟ್ರ ಆ ಜೀವನ, ಆ ಯುಗ ಪುರುಷ ಅಂತ ಹೇಳುವಂಥ ಮಾತೇನಿದೆ, ಅದನ್ನು ಸಾಕಾರಗೊಳಿಸುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಶತಶತ ಪ್ರಯತ್ನಗಳನ್ನು ಮಾಡಬೇಕು ಮತ್ತು ಅವರ ಆತ್ಮ ಅದು ಸಾವಿರಾರು ಆತ್ಮಗಳಿಗೆ ದಾರಿದೀಪ ಆಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಸಹಕಾರ. ಲಾಂಛನ ಸಂಸ್ಥೆಯ ಅಸ್ಮಿತೆ, ಶತಾಬ್ದಿ ಸಾಧನೆಯ ಭವ್ಯ ಪ್ರತೀಕ, ಅಪ್ಪನ ಜನ್ಮ ಶತಾಬ್ದಿಯ ಲಾಂಛನವನ್ನು ಸುಪುತ್ರ ಬಿಡುಗಡೆಗೊಳಿಸುವಂತಹ ಕ್ಷಣ. ನಮ್ಮ ಸಹೋದ್ಯೋಗಿ ಶ್ರೀ ಕಿಶೋರ್ ಅವರು ವಿನ್ಯಾಸಗೊಳಿಸಿರುವಂತಹ ವಿಶೇಷ ಲಾಂಛನವನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಗೌರವಾನ್ವಿತ ಶ್ರೀ ಕೃಷ್ಣಮೂರ್ತಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಕೃಷ್ಣಮೂರ್ತಿ ಸರ್ ಅವರು ಕಿಶೋರ್ ಅವರಿಗೆ ಲಾಂಛನವನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೊಂದು ಚಾನ್ಸ್ ಕೊಟ್ಟದ್ದಕ್ಕೆ ಮೊದಲು ಧನ್ಯವಾದಗಳು. ನಾನೇನು ಹೇಳಬೇಕು ಅಂತ ಒಂದು ಯೋಚನೆ ಮಾಡಿದ್ದೆ, ಕೊಂಕೋಡಿಯವರು ಅದನ್ನು ಮೊದಲೇ ಸ್ವಲ್ಪ ಹೇಳಿಬಿಟ್ಟಿದ್ದಾರೆ. ಬಿ ಆರ್ ಕಾಮತ್ರ ಬಗ್ಗೆ, ಸಾಯ ಕೃಷ್ಣ ಭಟ್ರ ಬಗ್ಗೆ, ನನ್ನ ತಂದೆ ಬಗ್ಗೆ ನಾನು ಹೇಳ್ತೀನಿ ಕೊನೆಗೆ. ಅದನ್ನು ಮೊದಲು ಕಾಮತ್ರ ಮಗ ಮೋಹನ್ ಕಾಮತ್ ಇದ್ದಾರೆ. ನಿನ್ನೆ ಲಾಸ್ಟ್ ಮಿನಿಟ್ನಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಅವ್ರ ಕೈಯಿಂದ ಕಲೆಕ್ಟ್ ಮಾಡಿಕೊಂಡೆ. ಕಾಮತ್ರ, ಬಿ ಆರ್ ಕಾಮತ್ರ ಪೂರ್ತಿ ಹೆಸರು ಬಾಲಕೃಷ್ಣ ರಾಮ ಕಾಮತ್, ಸರಿಯಲ್ಲ? ನನಗೆ ಗೊತ್ತೇ ಇರಲಿಲ್ಲ. ನಾವು ಚಿಕ್ಕದಿದ್ದಾಗ, ನಾನಾಗ 72ನೇ ಇಸವಿಯ ಸಮಯದಲ್ಲಿ ಸೈಂಟ್ ಅಲೋಷಿಯಸ್ ಕಾಲೇಜ್ನಲ್ಲಿ PUC ಮಾಡ್ತಾಯಿದ್ದೆ, ಈ ಕ್ಯಾಂಪ್ಕೋ ಸ್ಥಾಪನೆ ಆದಾಗ. ನನಗೆ ಗೊತ್ತಿದ್ದಾಗೆ ಅದಾಗ ಮಧುಸೂದನ್ ರಾಯರು ಹೇಳಿದರು, ಶುರುವಿನ 20 ಸ್ಟಾಫ್ ಕ್ಯಾಂಪ್ಕೋಗೆ ಸೆಲೆಕ್ಟ್ ಮಾಡಲಿಕ್ಕೆ ಬಹುಶಃ ಕಾಮತ್ರು ಸೇರಿದ್ರು. ಅದಕ್ಕಿಂತಲೂ ಮೊದಲು ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಉಂಟು. ಅಡಿಕೆ ಮಾರುಕಟ್ಟೆ ಬಗ್ಗೆ ಒಂದು ಸ್ಟಡಿ ಟೀಮ್ ನಾರ್ತ್ ಇಂಡಿಯಾ ಹೋಗಿತ್ತು. ಅದರಲ್ಲಿ ವಾರಣಾಸಿ ಸುಬ್ರಾಯ ಭಟ್ರು, ಬೆಟ್ಟ ಈಶ್ವರ್ ಭಟ್ರು, ಹರನಾಥ್ ರಾಯರು ಮತ್ತು ಬಿ ಆರ್ ಕಾಮತ್. ಬಿ ಆರ್ ಕಾಮತ್ ಯಾಕೆ ಇದ್ದರು ಅದರಲ್ಲಿ ಅಂತಂದರೆ, ಅವರಿಗೆ ಹಿಂದಿ ಬರ್ತಿತ್ತು, ಅಡಿಕೆ ಮಾರುಕಟ್ಟೆ ಬಗ್ಗೆ ಒಳ್ಳೆ ಅನುಭವ ಇತ್ತು. ಕೆನರಾ ಟ್ರೇಡಿಂಗ್ ಕಂಪ್ಲೀಟ್ ಕಂಪನಿ ಹೆಸರೇನು? ಕೆನರಾ ಟ್ರೇಡಿಂಗ್ ಏಜೆನ್ಸಿ. ಇದು ಅವರ ಅಡಿಕೆ ಕಂಪನಿ ಆಗಿತ್ತು. ಅಡಿಕೆಯ ಹಿಂದೆ ಮುಂದೆ ಪೂರ್ತಿ ಅವರಿಗೆ ಗೊತ್ತಿತ್ತು. ಸೊ ಈ ಒಂದು ಗ್ರೂಪ್ ಆವಾಗ ವಿಮಾನದ ಇದು ಅಂಥದ್ದೇನು ಇರಲಿಲ್ಲ. ಕಾರು ಮಾಡಿಕೊಂಡು, ಬಹುಶಃ ನನಗೆ ಗೊತ್ತಿದ್ದಾಗೆ ರಾಮ್ ಭಟ್ರು ಡ್ರೈವರು, ನಿಮಗೇನಾದ್ರು ನೆನಪುಂಟ? ಅವರಿಗೂ ಗೊತ್ತಿದ್ದಾಗಿಲ್ಲ. ಪುತ್ತೂರಿನ ಅಲ್ಲಿ ಒಬ್ಬರು ರಾಮ್ ಭಟ್ ಅಂತ ಹೇಳಿ ಅವರ ಸ್ವಂತ ಕಾರು ಇಟ್ಕೊಂಡು ಕೇಳೋದಿಲ್ವ? ಟೆಲಿಫೋನ್, ಮೊಬೈಲ್ ಇರಲಿಲ್ಲ. ಎನಿವೇ ಆ ರಾಮ್ ಭಟ್ರ ಕಾರ್ನಲ್ಲಿ, ಅಂಬಾಸಡರ್ ಕಾರು, ಅವರು ಕಂಪ್ಲೀಟ್ ನಾರ್ತ್ ಇಂಡಿಯಾ ಟೂರ್ ಹೊಡೆದಿದ್ದಾರೆ. ಎಲ್ಲಿ ಏನು ಮಾರುಕಟ್ಟೆ ಹೇಗಿದೆ ಪ್ರತಿ ಜಾಗದಲ್ಲಿ. ಫಾರ್ ಎಕ್ಸಾಂಪಲ್ ಅಹಮದಾಬಾದ್, ಒನ್ ಆಫ್ ದ ಬೆಸ್ಟ್ ಮಾರ್ಕೆಟ್ ಫಾರ್ ಟಾಪ್ ಕ್ವಾಲಿಟಿ ಅರಕನಟ್. ಅಲ್ಲಿ ಒಂದಷ್ಟು ಟ್ರೇಡರ್ಸ್ಗಳನ್ನು ಮೀಟ್ ಮಾಡಿ ಹೇಗೆ ಅಡಿಕೆ ಮಾರುಕಟ್ಟೆ ನಡೆಯುತ್ತದೆ ಎನ್ನುವುದನ್ನು ಸ್ಟಡಿ ಮಾಡಿ, ಇದರ ಬಗ್ಗೆ ರೆಕಾರ್ಡಿಂಗ್ ಮಾಡಿಕೊಂಡು, ಮತ್ತು ಬಹುಶಃ ಮಹಾರಾಷ್ಟ್ರ ಸುತ್ತಮುತ್ತ ಹೋಗಿದ್ದಾರೆ, ಕಾನ್ಪುರ, ಲಕ್ನೋ, ಡೆಲ್ಲಿ, ಇದೆಲ್ಲ ಹೋಗಿದ್ದಾರೆ. ಹೋಗಿ ಅವರೇನು ಫೈಂಡ್ ಔಟ್ ಮಾಡಿದರು ಅಂತಂದರೆ, ನಮ್ಮ ಪ್ರೈಸ್ 2 ರೂಪಾಯಿ ಇತ್ತು ಆವಾಗ, ಅಲ್ಲಿಯ ಪ್ರೈಸ್ 8-10 ರೂಪಾಯಿ.
ಭಾಳಷ್ಟು ಒಂದು ಡಿಫ್ರೆನ್ಸ್ ಯಾತಕ್ಕೆ ಮಧ್ಯವರ್ತಿಗಳಿಂದಾಗಿ. ಇದನ್ನು ಫೈಂಡ್ ಔಟ್ ಮಾಡಿಕೊಂಡು ಬಂದು ನಮ್ಮದೇ ಒಂದು ಸಂಸ್ಥೆ ಆಗಬೇಕು ಎನ್ನುವಂಥದ್ದನ್ನು ರೆಕಮೆಂಡ್ ಮಾಡಿದರು. ನಂತರ ನಡೆಯಿತು ಅಡಿಕೆ ಬೆಳೆಗಾರರ ಕಾನ್ಫರೆನ್ಸ್ ಮೇಲೆ ಕಾನ್ಫರೆನ್ಸ್ಗಳು. ಫಸ್ಟು ವಿಟ್ಲದಲ್ಲಿ ಆಯಿತು. ವೀರೇಂದ್ರ ಹೆಗ್ಗಡೆ ಅವರು ಅಧ್ಯಕ್ಷರಾಗಿದ್ದರು. ಬಿ ಆರ್ ಕಾಮತ್ರು ಅದರ ಮುಖ್ಯ ಅತಿಥಿಗಳಾಗಿದ್ದರು. ವಾಣ ಸುಬ್ರಾಯ ಭಟ್ರು ಸ್ವಾಗತ ಕಮಿಟಿಯ ಅಧ್ಯಕ್ಷರಾಗಿದ್ದರು. ನಂತರ ಕಾಸರಗೋಡಿನಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು. ಅಲ್ಲಿ ಮಂತ್ರಿಗಳನ್ನು ಕರೆಸಿದರು. ಯಾಕೆಂದರೆ ಇದು ಪೊಲಿಟಿಕಲಿ ಇನ್ವಾಲ್ವ್ ಆಗದಿದ್ದರೆ ನಮ್ಮ ಮುಂದೆ ಹೋಗೋದಿಲ್ಲ ಅಂತ ಹೇಳಿ ಒಂದಷ್ಟು ಪೊಲಿಟಿಷಿಯನ್ಸನ್ನು ಮಂತ್ರಿಗಳನ್ನು ಕಾಸರಗೋಡಿನ ಅಡಿಕೆ ಕಾನ್ಫರೆನ್ಸಿಗೆ ಇನ್ವಾಲ್ವ್ ಮಾಡಿದರು. ಸಾಗರದಲ್ಲೇ ಆಯಿತು. ಸಿರ್ಸಿಯಲ್ಲಿ ಆಯಿತೋ ಇಲ್ಲೋ ನನಗೆ ನೆನಪಿಲ್ಲ. ಸಿರ್ಸಿಯಲ್ಲಿ ಆಗಿದೆಯಾ? 5 ಕಡೆ ಆಗಿದೆ. ಸೊ ಸಿರ್ಸಿಯಲ್ಲಿ ಆಯಿತು. ಮತ್ತು ಶಿವಮೊಗ್ಗದಲ್ಲಿ ಆಗಿದೆಯಾ? ಶಿವಮೊಗ್ಗದಲ್ಲೇ ಆಯಿತು. ಸೊ ಇದೆಲ್ಲ ಕಾನ್ಫರೆನ್ಸ್ಗಳಾದ ಮೇಲೆ ನಮ್ಮದೇ ಒಂದು ಕೋಆಪರೇಟಿವ್ ಸೊಸೈಟಿ ಆಗಬೇಕು ಹೇಳುವಂಥ ಒಂದು ನಿರ್ಧಾರ ಆಯಿತು. ಅದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಫಾರ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ. ಕೇರಳ, ಕರ್ನಾಟಕ ಮಲ್ಟಿ ಅಂದರೆ ಅಷ್ಟೇ 2 ಸ್ಟೇಟು. ಶೇರ್ ಕ್ಯಾಪಿಟಲ್ 1 ಕೋಟಿ ಎಲ್ಲಿಂದ ಬರಬೇಕು? 25 ಕೋಟಿ ಗ್ರೋವರ್ಸಿಂದ, ಮತ್ತು ಒಂದಷ್ಟು ಕೋಆಪರೇಟಿವ್ ಸೊಸೈಟಿಗಳಿಂದ 37.5 ಕೋಟಿ 37.5 ಕೋಟಿ 2 ಗೌರ್ಮೆಂಟ್ಗಳಿಂದ, ಅಂದರೆ 75 ಕೋಟಿ. ಬಹುಶಃ 25 ಕೋಟಿಯಲ್ಲಿ ಸೊಸೈಟಿಗಳದ್ದು ಬಂತು. 75 ಲಕ್ಷ. 75 ಲಕ್ಷದಲ್ಲಿ 37.5 ಕೇರಳ. ಇಂಡಿವಿಜುವಲ್ಸ್. ಮತ್ತು ಕೋಆಪರೇಟಿವ್ ಸೊಸೈಟಿಗಳು. ಓಕೆ, ಮಧುಸೂದನ್ ರಾಯರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಿಗೆ ಆವಾಗ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದರು. ಅದು A to Z ಗೊತ್ತಿದೆ, ನನಗೆ ಒಂದು ಸ್ವಲ್ಪ ಗೊತ್ತುಂಟು. ಓಕೆ, ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಕ್ಯಾಂಪ್ಕೋ ಫಾರ್ಮೇಷನ್ ಆಯಿತು. ಟೌನ್ ಹಾಲ್ನಲ್ಲಿ ಮೇ ಎಷ್ಟನೇ ತಾರೀಕು? ಈಗ ನೀವು ಫೌಂಡರ್ಸ್ ಡೇ ಅಂತ ಮಾಡ್ತಾಯಿದ್ದೀರಿ. ಜುಲೈ 11ನೇ ತಾರೀಕು ಮಳೆಗಾಲ. ಅಡಿಕೆಯ ಪ್ರಥಮ ಪರ್ಚೇಸ್ ಆಯಿತು. ಆವಾಗಲೇ 20 ಜನ ಸುರುವಿನ ಕಂಬಗಳನ್ನು ಬಿ ಆರ್ ಕಾಮತ್ರು ಮತ್ತು ಸುಬ್ರಾಯ ಭಟ್ರು ಸೇರಿ ನೆಟ್ಟಾಗಿತ್ತು. ಮಧುಸೂದನ್ ರಾಯರೊಬ್ಬರು ಬಹುಶಃ ಎಷ್ಟು ದಿವಸದಲ್ಲಿ 10-15 ದಿವಸದಲ್ಲಿ ಅಡಿಕೆ ರೇಟು ಮೇಲೆ ಹೋಗಿದೆ. ಎಷ್ಟು ದಿವಸದಲ್ಲಿ? ₹6. ಯಾರೋ ಒಬ್ಬ ಅಡಿಕೆ ಬೆಳೆಗಾರ ಅಲ್ಲ, ಮಾರುಕಟ್ಟೆಯಲ್ಲಿದ್ದವನು, ಮಾರಾಟಗಾರ, ಸುಬ್ರಾಯ ಭಟ್ರೆ ನೀವು ಹೇಗೆ ಅಡಿಕೆಗೆ ಇದು ಮಾಡ್ತೀರಿ, ನಿಮ್ಮಿಂದ ಎಂಥ ಎಕ್ಸ್ಪೀರಿಯನ್ಸ್ ಉಂಟು ಅಂತ ಕೇಳಿದಾಗ, ನೀನು ನೋಡ್ತಾ ಇರು ಮಾರೆ ಅಂತ ಹೇಳಿ ಬಂದಿದ್ರಂತೆ, ಚಾಲೆಂಜ್ ಹಾಕಿ. ಹಾಗೇ ಆಯಿತು. 2 ಇದ್ದದ್ದು 6 ಆಯಿತು, 6 ಇದ್ದದ್ದು 12 ಆಯಿತು. ರೇಟ್ ಏರುತ್ತಲೇ ಇದೆ. ಇವತ್ತು ₹450 ಇದೆ. ಇದು ಮಹಾ ಅಪಾಯದ ಪರಿಸ್ಥಿತಿಯಲ್ಲಿದ್ದೀವಿ ನಾವು ಇವತ್ತು. ಯಾಕೆಂದರೆ ತಂದೆ ಆವಾಗಲೇ ಹೇಳಲಿಕ್ಕೆ ಶುರು ಮಾಡಿದರು, ನಮ್ಮ ಈ ಅಡಿಕೆ ಬೆಳೆ ಒಂದರ ಮೇಲೆ ಡಿಪೆಂಡ್ ಆಗೋದು ನಾವು ತಲೆ ಮೇಲೆ ತೂಗುಗತಿಯನ್ನು ಹಿಡ್ಕೊಂಡ ಹಾಗೆ ಅಂತ ಹೇಳಿಕೊಂಡು. ಓಕೆ, ಅದೇನಿದ್ದರೂ ನಾನು ಕಾಮತ್ರ ಬಗ್ಗೆ ಹೇಳಲಿಕ್ಕೆ ಶುರುವಾಗಿ ಸ್ವಲ್ಪ ಸುಬ್ರಾಯ ಭಟ್ರ ಬಗ್ಗೆ ಹೇಳಿದೆ. ಅದು ಫಾರ್ಮೇಷನ್ ಬಗ್ಗೆ ಕಾಮತ್ರು ಬಿಸ್ನೆಸ್ ಕಮಿಟಿಯಲ್ಲಿ ಇನ್ವೈಟಿ ಆಗಿದ್ದರು. ಮತ್ತು ಯಾವುದೇ ಪೇಮೆಂಟ್ ಕಾಮತ್ರಿಗೆ ಇರಲಿಲ್ಲ. ಅವರ ಕೆನರಾ ಸಂಸ್ಥೆಯನ್ನು ಅವರಿಬ್ಬರ ಮಕ್ಕಳಿಗೆ ಬಿಟ್ಟರು. 100% ಅಡಿಕೆ ಮಾರುಕಟ್ಟೆಗೆ ಕ್ಯಾಂಪ್ಕೋಗೆ ಹೆಲ್ಪ್ ಮಾಡ್ತಾಯಿದ್ರು. ಏಜೆಂಟ್ಗಳನ್ನ ಅಪಾಯಿಂಟ್ ಮಾಡೋದು ಇರಲಿ, ಅವ್ರ ಜೊತೆ ನೆಗೋಷಿಯೇಟ್ ಮಾಡೋದು. ಎಷ್ಟೋ ದಿವಸ ನಾನು PUC ಮಾಡ್ತಾಯಿದ್ದೆ. ಮನೆಗೆ ಹೋಗಲಿಕ್ಕೆ ತಂದೆಯ ಫಿಯೇಟ್ ಕಾರ್ ಹತ್ತಲಿಕ್ಕೆ ಅಂತ ಹೇಳಿಕೊಂಡು ಕೂತ್ರೆ ಇವರು ಅಲ್ಲಿ ನೆಲ್ಲಿಕಾಯಿ ರೋಡ್ ಅಲ್ಲಿ ಕ್ಯಾಂಪ್ಕೋದ ಪ್ರಮುಖ ಪರ್ಚೇಸ್ ಅಲ್ಲ, ದ್ಯಾಟ್ ವಾಸ್ ಎ ಮಾರ್ಕೆಟಿಂಗ್ ಬ್ರ್ಯಾಂಚ್ ಐ ಥಿಂಕ್. ಅಲ್ಲಿತ್ತು. ಅಲ್ಲಿ ಕೂತ್ಕೊಂಡು ಎಲೆ ಅಡಿಕೆ ತಿನ್ನೋದು, ನೆಗೋಷಿಯೇಟ್ ಮಾಡೋದು. ಪ್ರತಿ ಪೈಸಾ 5-10 ಪೈಸಕ್ಕೆ ಬಹುಶಃ ನೆಗೋಷಿಯೇಟ್ ಮಾಡ್ತಾಯಿದ್ರು.
ಅಡಿಕೆ ಮಾರಾಟ ಮಾಡಲಿಕ್ಕೆ, ಕ್ಯಾಂಪ್ಕೋಗೆ ಲಾಭ ಬರಲಿ ಅಂತ ಹೇಳಿ. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಬಹುಶಃ ಕಾಮತ್ರ ಹೆಲ್ಪ್ ಇಲ್ಲ ಅಂತ ಆದರೆ ಕ್ಯಾಂಪ್ಕೋ ಖಂಡಿತವಾಗಿ ಮುಂದೆ ಬರ್ತಾ ಇರಲಿಲ್ಲ. ತಂದೆಗೆ 50% ಮಾರ್ಕ್ ನೀವು ಕೊಟ್ಟರೆ ಬಿ ಆರ್ ಕಾಮತ್ರಿಗೆ 50% ಕೊಡಲೇಬೇಕು. ಅಂಥ ಒಂದು ಬಿ ಆರ್ ಕಾಮತ್ರು ಅವರ ಕೊನೆಯಲ್ಲಿ ಏನಾಯಿತು ಅಂತಂದರೆ, ಅದು ನಾನು ಹೇಳಬೇಕಾ ಬೇಡ ಗೊತ್ತಿಲ್ಲ, ಏನು ಹೇಳಿ ಅವರ ಕಂಪನಿ ನಾನಾ ಕಾರಣಗಳಿಂದಾಗಿ ಸ್ವಲ್ಪ ಮಿಸ್ಮ್ಯಾನೇಜ್ ಆಯಿತೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ರೇಟ್ ಕ್ರ್ಯಾಶ್ ಆದ್ದು. ಅಷ್ಟೊತ್ತಿಗೆ ಅವ್ರ ಹತ್ರ ಭಾಳಷ್ಟು ಸ್ಟಾಕ್ ಇತ್ತು, ಡಿಸಾಲ್ವ್ ಆಗಿ ಹೋಗುವಂಥ ಪರಿಸ್ಥಿತಿ ಬಂತು. ತಂದೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡಿದರು, ಮೋಹನ್ರು ಅಲ್ಲಿ ಇಲ್ಲಿ ಓಡಾಡಿದರು. ಕೊನೆಗೆ ಅವರ ಒಂದು ಒಳ್ಳೆ ಬಂಗೆಲೋ ಇತ್ತು ಎಲ್ಲಿ ಕಪ್ರಿಗುಡ್ಡದಲ್ಲಿ ಒಂದು ಬಂಗೆಲೋ ಇತ್ತು. ನಾನು ಎಷ್ಟೋ ಬಾರಿ ಅವರಲ್ಲಿ ಊಟಕ್ಕೆ ಹೋಗ್ತಿದ್ದೆ ತಂದೆಯ ಜೊತೆ. ಕಾಮತ್ರ ಹೆಂಡತಿ ನಮಗೆ ಊಟ ಬಡಿಸ್ತಾಯಿದ್ರು, ಒಳ್ಳೆ ದಾಳಿ ತೋವೆ, ಅನ್ನ, ತರಕಾರಿ ಊಟ. ಅಂಥ ಒಂದು ಒಳ್ಳೆ ಮನೆಯನ್ನು ಅವರು ಮಾರುವ ಪರಿಸ್ಥಿತಿ ಬಂತು. ಅವರು ತೀರಿ ಹೋದಾಗ ನನಗೀಗಲೂ ನೆನಪಿದೆ, ನನ್ನ ತಂದೆಗೆ ಹೋಗಲಿಕ್ಕೆ ಆಗಲಿಲ್ಲ. ಸುಬ್ರಾಯ ಭಟ್ರು ಬಹುಶಃ ಬರಲಿಲ್ಲ. ನಾನು ಹೋಗಿ ಬಂದಿದ್ದೆ. ಅವರನ್ನು ಕ್ಯಾಂಪ್ ಕಂಪ್ಲೀಟ್ ಮರೆತು ಬಿಟ್ಟಿದ್ದೆ. ಬಹುಶಃ ಅವರ ಬಗ್ಗೆ ಒಂದು ಪುಸ್ತಕನೋ ಇನ್ನೇನೋ ಏನಿಲ್ಲ ಅಂತ ಅವರ ಒಂದು ಫೋಟೋ ಆದರೂ ಸಹ ಹಾಕುವಂಥದ್ದು ಒಳ್ಳೆಯದು ಅಂತ ಹೇಳಿ ನನ್ನ ಅಭಿಪ್ರಾಯ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ವ್ಯಕ್ತಿ ಆಲ್ರೆಡಿ ಹೆಸರು ಹೇಳಿದ್ದಾರೆ, ಕೊಂಕೋಡಿಯವರು, ಸಾಯ ಕೃಷ್ಣ ಭಟ್. ಸಾಯ ಕೃಷ್ಣ ಭಟ್ರು ಮತ್ತು ನಮ್ಮ ತಂದೆ ಸಾಯ ಕೃಷ್ಣ ಭಟ್ರು ಹಿರಿಯಣ್ಣ ಇದ್ದಂಗೆ ನಮ್ಮ ತಂದೆಯ ಜೊತೆ ಕೆಲಸ ಮಾಡ್ತಾಯಿದ್ರು. ಅಡ್ಡನಡಕ ಎಜುಕೇಷನ್ ಸೊಸೈಟಿ ಅಂತ ಹೇಳಿ ಮಾಡಿ ನಮ್ಮ ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಅನುಕೂಲತೆ ಇವರಿಬ್ಬರು ಸೇರಿ ಮಾಡಿದರು. ಕೊನೆಗೆ ಕ್ಯಾಂಪ್ಕೋ ಸ್ಥಾಪನೆ ಆದಾಗ ಕ್ಯಾಂಪ್ಕೋ ಶೇರ್ ಕ್ಯಾಪಿಟಲ್ ಕಲೆಕ್ಷನ್ಗೆ ಕಾಸ್ಕೋಡ್ನ ಕಾನ್ಫರೆನ್ಸ್ನಲ್ಲಿ ಇಂಪಾರ್ಟೆಂಟ್ ಪಾರ್ಟ್, ಬಹುಶಃ ವಿಟ್ಲದ ಕಾನ್ಫರೆನ್ಸಲ್ಲಿ ಕೂಡ ಇಂಪಾರ್ಟೆಂಟ್ ಪಾರ್ಟ್ ತಗೊಂಡವರು ಸಾಯ ಕೃಷ್ಣ ಭಟ್ರು. ಭಾಳ ಸಿಂಪಲ್ ಮನುಷ್ಯ. ಬಹುಶಃ ಅದನ್ನು ಇರ್ಬೋದು. ಕ್ಯಾಂಪ್ಕೋದ ಶುರುವಿನ ಬೋರ್ಡ್ನಲ್ಲಿ ಫಸ್ಟಿಗೆ ನಾಮಿನೇಟೆಡ್ ಬೋರ್ಡ್ ಬಂತು, ನಂತರ ಎಲೆಕ್ಷನ್ ಆದ ಬೋರ್ಡ್ ಬಂತು. ಸೊ ಅದೆರಡರಲ್ಲಿ ಸಮೇತ ಅವರು ಡೈರೆಕ್ಟರ್ ಆಗಿದ್ದರು. ಇವತ್ತು ಸಮೃದ್ಧ ಜೀವನ ಅಂತ ಹೇಳಿ ಅವರ ಬಗ್ಗೆ ಅವರ ಮಗ ಎಂಟರ್ಪ್ರಿನರ್, ಫಸ್ಟ್ ಜನ್ರೇಷನ್ ಬಿಸ್ನೆಸ್ ಮ್ಯಾನ್ ಗೋವಿಂದ ಪ್ರಕಾಶ್ ಸಾಯ ಅವರು ಪಬ್ಲಿಷ್ ಮಾಡಿದ್ದಾರೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಒಂದು 25 ಕಾಪಿ ಇಲ್ಲಿ ಉಂಟು, ಮತ್ತು ಜಾಸ್ತಿ ಬೇಕಾದರೆ ಸಾಯ ಅವರ ಅಂಗಡಿಯಲ್ಲಿ ಹೋಗಿ ತಗೋಬೋದು. ಇದಿಷ್ಟು ಈ ಇಬ್ಬರು ಮಹಾನುಭಾವರ ಬಗ್ಗೆ ನಾನು ಹೇಳುವ ಆಸೆ ಇತ್ತು. ಇನ್ನು ಸುಬ್ರಾಯ ಭಟ್ರ ಕೆಲವೊಂದು ಖಡಾಖಡಕ್ನ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಅದೇ ಆಗ ಹೇಳಿದರು, ಅವರ ಕಾರು ಬಂದಾಗ ಎಲ್ಲರೂ ಸ್ಟ್ರೈಟ್ ಆಗ್ತಾಯಿದ್ರು ಅಂತ ಹೇಳಿ. ಯಾವುದೇ ರೀತಿಯ ಒಂದು ಕರಪ್ಷನನ್ನು ಅವರು ಸಹಿಸ್ತಾ ಇರಲಿಲ್ಲ. ಕ್ಯಾಂಪ್ಕೋ ಯಾಕೆ ಅಷ್ಟು ಸ್ಟ್ರಾಂಗಾಗಿ ಬೆಳೀತು ಅಂತಂದರೆ ಸುಬ್ರಾಯ ಭಟ್ರಿಂದಾಗಿ. ನನಗೆ ಗೊತ್ತಿದ್ದಾಗೆ ತುಮಕೂರಿನಲ್ಲಿ ಒಬ್ಬರು 40 ರೂಪಾಯಿಗೆ ಅಡ್ಜಸ್ಟ್ಮೆಂಟ್ ಮಾಡಿದರು. ಯಾವುದರಲ್ಲಿ? ಸ್ಟೇಷನರಿಯಲ್ಲಿ. ಕರೆಕ್ಟಾ? 20 ರೂಪಾಯಿ ಪ್ಲಸ್ಸು ಬಹುಶಃ ಅವರು ಗೊತ್ತಿಲ್ಲ, ವೆಯ್ಟ್ನಲ್ಲಿ ಏನೋ ಮೋಸ ಮಾಡ್ತಾಯಿದ್ರು. ವೆಯ್ಟ್ನಲ್ಲಿ ಅಂದರೆ ಒಂದು ಲಾಸ್ಟ್ ಗ್ರಾಮ್ನವರೆಗೆ ಕ್ಯಾಂಪ್ಕೋದಲ್ಲಿ ವೆಯ್ಟ್ ಬರೀತಾರೆ. ವ್ಯಾರಸ್ ಜರ್ನಲ್ ಮಾರ್ಕೆಟ್ನಲ್ಲಿ ಅರ್ಧ ಕಿಲೋನ 1 ಕಿಲೋನ ಏನೋ ಬಿಡೋ ಅಭ್ಯಾಸ, ಇಂಥದ್ದು ಒಟ್ಟವನ ಏನೋ ಅಂತ ಹೇಳಿ ಬಿಡುವ ಒಂದು ಅಭ್ಯಾಸ ಇದೆ. ಕ್ಯಾಂಪ್ಕೋದಲ್ಲಿ ಇಲ್ಲದು. ಸೊ ಇವರು ಹಾಗೇನೋ ಮಾಡ್ತಿದ್ರು ಅಂತ ಕಾಣ್ತದೆ. ನನಗೆ ಎಂತಂತ ಗೊತ್ತಿಲ್ಲ. ಹಿ ವಾಸ್ ಫೈರ್ಡ್ ಇಮಿಡಿಯೇಟ್ಲಿ. Then there was another personality, very interesting and an outstanding personality. ಅವರನ್ನು ಕೂಡ ತಂದೆ ಬಿಟ್ಬಿಟ್ರು. ಬಹುಶಃ ಮಧುಸೂದನ್ ರಾಯರಿಗೆ ಹೆಸರು ಗೊತ್ತು, ನಾನು ಹೆಸರು ಹೇಳೋದಿಲ್ಲ. ಅವರು ಮತ್ತೆ ಹೊರಗೆ ಹೋದ ಮೇಲೆ
ಒಳ್ಳೆ ಜೀವನ ಮಾಡಿದ್ದಾರೆ, ಭಾಳ ಫೇಮಸ್ ಆಗಿದ್ದಾರೆ ಕೂಡ. ಇನ್ನೊಂದು ಕತೆ ನಾನು ಹೇಳ್ತೀನಿ, ಬಹುಶಃ ಮಧುಸೂದನ್ ರಾಯರು ಹೇಳೋ ಆಲೋಚನೆಯಲ್ಲಿದ್ದಾರಾ ಏನೋ ಗೊತ್ತಿಲ್ಲ ನನಗೆ. ಒಂದು ಟ್ರಾನ್ಸ್ಪೋರ್ಟ್ ಕಂಪನಿ ಒಂದಷ್ಟು ಅಡಿಕೆಯನ್ನು ಬುಕ್ಕಿಂಗ್ ಆಗಿತ್ತು, ಯಾವುದೋ ನಾರ್ತ್ ಇಂಡಿಯಾದ ಡಿಪೋವಿಗಲ್ಲ, ಇಂಡಿವಿಜುವಲ್ ಬೈಯರಿಗೆ. ಇಲ್ಲಿಯ ಏಜೆಂಟ್ ಮೂಲಕ ಹೇಗೋ ವ್ಯಾಪಾರ ಆಗಿತ್ತು. ಕೆಲವು ಲಕ್ಷ ರೂಪಾಯಿಗಳ ಅಡಿಕೆ ಹೋಗಬೇಕಿತ್ತು. ನಾರ್ಮಲಿ ಬಹುಶಃ ಈಗಲೂ ಅದೇ ರೀತಿಯ ಟ್ರಾನ್ಸ್ಪೋರ್ಟ್ ಸಿಸ್ಟಮೇ ಇದೆ. ಈ ಎಲ್ಲರನ್ನು ನೀವು ಬ್ಯಾಂಕ್ನಲ್ಲಿ ಇಲ್ಲಿ ಸಬ್ಮಿಟ್ ಮಾಡ್ತೀರಿ, ಬ್ಯಾಂಕು ನಿಮ್ಮ ಬಗ್ಗೆ ಎಲ್ಲರೂ ಕಲೆಕ್ಟ್ ಮಾಡಿ ಆ ಪರ್ಟಿಕ್ಯುಲರ್ ಇನ್ನೊಂದು ಬ್ರ್ಯಾಂಚಿಗೆ ಕಳಿಸ್ತದೆ. ಅಲ್ಲಿ ಬೈಯರು ದುಡ್ಡು ಕಟ್ಟಿ ಅದರ ಬೆಲೆ ಎಷ್ಟು, ಸೇ 10 lakhs ಕಟ್ಟಿ ಎಲ್ಲರೂ ತಗೊಂಡು ಮತ್ತೆ ನೀವು ಲಾರಿ ಆಫೀಸಿಂದ ಬಿಡಿಸ್ಕೊಳ್ಬೇಕು. ಈ ಪರ್ಟಿಕ್ಯುಲರ್ ಲಾರಿಯ ಬ್ರ್ಯಾಂಚ್ ಮ್ಯಾನೇಜರು ಏನು ಮಾಡ್ದ, ಬ್ಯಾಂಕಿನಿಂದ ಎಲ್ಲರೂ ಬರಲಿಕ್ಕೆ ಕಾಯಲಿಲ್ಲ, ಅಡಿಕೆ ರಿಲೀಸ್ ಮಾಡೇ ಬಿಟ್ಟ. ಎಷ್ಟು ವರ್ತ್ ಫ್ಯೂ ಲ್ಯಾಕ್ಸ್ ಆಫ್ ರುಪೀಸ್. ಕಂಪನಿ ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪನಿ, ಸಣ್ಣದೇನಲ್ಲ. TCI ಏನಾ ಮನೀಶ್ ಅಲ್ಲ ಇದು ಲಾರಿ ಕಂಪನಿ, ಮನೀಶ್ ಇರಲಿ ಬೇಡ, ಅದು ದೊಡ್ಡ ಕಂಪನಿ. ಸೊ ಕೊನೆಗೆ ಅವ್ರು ಬಂದಿರ್ತು ಸುಬ್ರಾಯ ಭಟ್ರ ಹತ್ರ. ಸುಬ್ರಾಯ ಭಟ್ರಿಗೆ ಲಂಚ ಕೊಡಲಿಕ್ಕೆ ಪ್ರಯತ್ನ ಪಟ್ಟರೋ ಗೊತ್ತಿಲ್ಲ ನನಗೆ, ಅಂತೂ ಅವ್ರ ಹತ್ರ ದಮ ಹಾಕಿದರು. ನಮ್ಮನ್ನು ಬಿಟ್ಟುಬಿಡಬೇಕು, ನಮ್ಮ ಕೈಯಿಂದ ದುಡ್ಡು ಕಲೆಕ್ಟ್ ಮಾಡಬೇಡಿ, ನಮ್ಮದೆಲ್ಲ ಮಿಸ್ಟೇಕು, ಅವನು ಯಾರೋ ನಮ್ಮ ಬ್ರ್ಯಾಂಚ್ ಮ್ಯಾನೇಜರನ್ನು ಅವನನ್ನು ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿದರು. ಸುಬ್ರಾಯ ಭಟ್ರು ಹೇಳಿದರು, ನೀವು ಲಾಸ್ಟ್ ಪೈಸದವರೆಗೆ ತಂದು ಕೊಟ್ಟರೆ ಸರಿ, ಬಡ್ಡಿ ಸಮೇತ, ಇಲ್ಲದಿದ್ದರೆ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿ. ಕೊನೆಗೆ ಯು ಹ್ಯಾವ್ ಕಮಿಟೆಡ್ ಎ ಮಿಸ್ಟೇಕ್, ಅದು ನಿಮ್ಮ ಬ್ರ್ಯಾಂಚ್ ಮ್ಯಾನೇಜರ್ ಇರ್ಬೋದು, ಯಾರೇ ಇರ್ಬೋದು, ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಕೊನೆಗೆ ಅವ್ರು ಏನು ಮಾಡಿದರು, ಆವಾಗಿನ ಕೋಆಪ್ರೇಟಿವ್ ಮಿನಿಸ್ಟ್ರ್ ಇರಬೇಕು ಬಹುಶಃ, ಅವ್ರ ಹತ್ರ ಹೋಗಿ ದಮೆ ಹಾಕಿದರು. ಸರ್, ನೀವು ಒಮ್ಮೆ ಸುಬ್ರಾಯ ಭಟ್ರಿಗೆ ಒಂದು ಫೋನ್ ಹೊಡೆಯಿರಿ, ಏನಾದ್ರು ಮಾಡಿ ಅವರು ರಿಲೀಸ್ ಮಾಡಲಿ ಅಂತೇಳಿ. ಸುಬ್ರಾಯ ಭಟ್ರಿಗೆ ಫೋನ್ ಬಂತು. ಸುಬ್ರಾಯ ಭಟ್ರು ಬಹುಶಃ ಫೋನ್ ರಿಸೀವ್ ಮಾಡಿದರು ಅಂತ ಕಾಣುತ್ತೆ. ಹೇಳಿದರು, ಸರ್ ಇದು ನನ್ನ ದುಡ್ಡಲ್ಲ ರಿಲೀಸ್ ಮಾಡಲಿಕ್ಕೆ, ದುಡ್ಡು ಕ್ಯಾಂಪ್ಕೋದು, ಅವರು ದುಡ್ಡು ಕೊಟ್ಟರೆ ಸರಿ, ಅದು ನಾನು ಬಿಡಬೇಕು ಅಂತ ಆದರೆ ನೀವು ನನಗೆ ಇನ್ ರೈಟಿಂಗ್ ಕೊಡಬೇಕು, ಆವಾಗ ನನ್ನ ಜವಾಬ್ದಾರಿ ಹೋಗುತ್ತೆ, ನಿಮ್ಮ ಜವಾಬ್ದಾರಿ ಬರುತ್ತೆ ಅಂತ ಹೇಳಿದರು. ಯಾವುದೇ ಮಿನಿಸ್ಟ್ರು ರೈಟಿಂಗ್ನಲ್ಲಿ ಕೊಡ್ತಾರಾ? ಅವರು ಬರೀ ಫೋನ್ ಹೊಡೆದು ಕೆಲಸ ಮಾಡುವಂಥ ಈ ಕರಪ್ಟ್ ಪ್ರಾಕ್ಟೀಸ್ಗಳಿಗೆ ಪ್ರೋತ್ಸಾಹ ಮಾಡುವಂಥ ಪ್ರಯತ್ನ ಮಾಡ್ತಾರಷ್ಟೇ. ಸುಬ್ರಾಯ ಭಟ್ರು ಬಿಡಲಿಲ್ಲ. ಕೊನೆಯ ಪೈಸಾ ಕೂಡ ಬಡ್ಡಿ ಸಮೇತ ಆ ಕಂಪನಿಯಿಂದ ವಸೂಲು ಮಾಡಿದರು. ಸೊ ಇದು ಕೆಲವೊಂದು ಸುಬ್ರಾಯ ಭಟ್ರ ಅಡ್ವೆಂಚರ್ಗಳು ಅಂತ ಹೇಳ್ಬೋದು. ಮತ್ತು ಸುಬ್ರಾಯ ಭಟ್ರು ಒಂದೊಮ್ಮೆಗೆ APMCಯ ಚೇರ್ಮ್ಯಾನು, SKSMSನ ಚೇರ್ಮ್ಯಾನು, ಕ್ಯಾಂಪ್ಕೋದ ಚೇರ್ಮ್ಯಾನ್, 3 ಕಂಪನಿಗಳ ಚೇರ್ಮ್ಯಾನ್ ಆಗಿದ್ದರು, 3 ಕೋಆಪರೇಟಿವ್ ಸೊಸೈಟಿಗಳ ಚೇರ್ಮ್ಯಾನ್ ಆಗಿದ್ದರು. APMC ಸೊಸೈಟಿ ಅಲ್ಲ, ವಾಟ್ ಎವರ್ ಇಟ್ ಈಸ್. APMCಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ಅವರು. ಈ ಮೀಟಿಂಗ್ ಬಂದಾಗ ಒಮ್ಮೊಮ್ಮೆ 3ರದ್ದು ಮೀಟಿಂಗ್ ಅಟೆಂಡ್ ಆಗಬೇಕಿತ್ತು, ಒಂದಲ್ಲ ಒಂದು ಇದಕ್ಕೆ ಆಫೀಸಿಗೆ ಹೋಗ್ತಾಯಿದ್ರು, ಹಾಗೆ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡಿ. ಆದರೆ TA ಬರೀ 1ರಿಂದ ಮಾತ್ರ ಕಲೆಕ್ಟ್ ಮಾಡ್ತಾಯಿದ್ರು. ಅವರು ಯಾವತ್ತೂ ಸಹ 3 ಸೊಸೈಟಿಗಳ TA ಕಲೆಕ್ಟ್ ಮಾಡ್ತಾ ಇರಲಿಲ್ಲ. ಇಟ್ಸ್ ಎ ವೆರಿ ಸಿಂಪಲ್ ಥಿಂಗ್. ಮಾಡಿದ್ದಲ್ಲಿ ತಪ್ಪಿರಲಿಲ್ಲ, ಟೆಕ್ನಿಕಲಿ ದೆರ್ ವಾಸ್ ನೋ ಮಿಸ್ಟೇಕ್, ಬಟ್ ಅವರ ಆತ್ಮಸಾಕ್ಷಿ ಏನು ಹೇಳ್ತಾ ಇತ್ತು, ಬೇಡ ಅಂತ ಹೇಳಿ. ಒಂದು ಫಿಯಟ್ ಕಾರು, ಬಹುಶಃ ಕ್ಯಾಂಪ್ಕೋದ ಫಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ GK ಸಂಗಮೇಶ್ವರ್ ಅವರ ಒಂದು ಇನ್ಫ್ಲುಯೆನ್ಸ್ನಲ್ಲಿ ಆವಾಗ ಕಾರು ಸಿಗ್ತಾ ಇರಲಿಲ್ಲ. ಫಿಯಟ್ ಕಾರ್ MEO 5252 ನನಗೆ ಈಗಲೂ ನೆನಪಿದೆ, ಬ್ಲೂ ಕಾರ್. ಸೊ ಮಂಗಳೂರಿಗೆ ಹೋಗುವಾಗ ಯಾರೆಲ್ಲ ಆ ಕಡೆಗೆ ಹೋಗುವವರೋ ಅವ್ರನ್ನೆಲ್ಲ ಹತ್ತಿಕೊಂಡು ಹೋಗ್ತಾಯಿದ್ರು. ಸಂಸಾರದ ಬಗ್ಗೆ ಸೊ ಸುಬ್ರಾಯ ಭಟ್ರು ತುಂಬ ಸೋಷಿಯಲ್ ಸರ್ವೀಸ್ನಲ್ಲಿ ಇದ್ದ ಕಾರಣ ನಮ್ಮದು ಸಾಕಷ್ಟು ದೊಡ್ಡ ಪ್ರಾಪರ್ಟಿ ಇದ್ದ ಫ್ಯಾಮಿಲಿ.
ಜಾಗಗಳು ಆಫ್ಟರ್ ಜಾಗಗಳನ್ನು ಸೇಲ್ ಮಾಡ್ತಲೇ ಬಂದಿದ್ದಾರೆ ಅಷ್ಟೇ ವಿನಃ ಯಾವುದೇ ಹೊಸ ಜಾಗ ತಗೊಳ್ಳಿಲ್ಲ. ಮಂಗಳೂರಿನಲ್ಲಿ ಆಲ್ಮೋಸ್ಟ್ ಡೈಲಿ ಹೋಗ್ತಿದ್ದರು. ಮಂಗಳೂರಲ್ಲಿ ಒಂದು ಮನೆ ಆಗಲಿ ಹೋಟೆಲಲ್ಲಿ ನಿಲ್ಲೋದಾಗಲಿ ಅವರು ಮಾಡ್ತಾ ಇರಲಿಲ್ಲ. ಪ್ರತಿ ದಿವಸ ಹೋಗೋದು 50 ಕಿಲೋಮೀಟರ್ ಟ್ರಾವೆಲ್ ಮಾಡೋದು, ಆಗ ಈಗಿನಂಥ ರೋಡು ಇರಲಿಲ್ಲ, ಹೋಗೋದು ವಾಪಸ್ ಬರೋದು. ಸೊ ಇದನ್ನೇ ಕೆಲಸ ಮಾಡ್ತಾಯಿದ್ರು. ಕೆಲವಾರು ನಮ್ಮ ಪ್ರಾಪರ್ಟಿಗಳು ಸೇಲಾಗಿದೆ. ಲಾಸ್ಟಿಗೆ ಸೇಲಾದ್ದು ಮೂಡಂಬೈಲು. ನನ್ನ ತಂದೆ ಹುಟ್ಟಿದ ಮನೆ, ನಾನು ಹುಟ್ಟಿದ ಮನೆ, ಈ ಮನೆ ಕೂಡ ಸೇಲಾಗಿ ಹೋಯಿತು. ಆದರೆ ಒಂದೆಂತ ಇತ್ತು ಅಂತಂದರೆ ಸಾಕಷ್ಟು ಎಸ್ಟಾಬ್ಲಿಷ್ ಆದ ಇನ್ನೊಂದು ಮನೆ ಮರಕಿಣಿ ಅಥವಾ ಅಡ್ಡನಡಕದಲ್ಲಿತ್ತು. ಅಲ್ಲಿಗೆ ಬಂದು ಸೆಟ್ಲಾದ್ವಿ. ಆಮೇಲೆ ಬಹುಶಃ ಸೇಲ್ ಆಗಲಿಲ್ಲ. ಸುಬ್ರಾಯ ಭಟ್ರು ಕ್ಯಾಂಪ್ಕೋಲಿ ಇದ್ದಷ್ಟು ದಿವಸ ನಮಗೆ ಸಾಲ ಇತ್ತಷ್ಟೇ ನಾವು ಮೂಲ ಇರಲಿಲ್ಲ, ಆ್ಯಸ್ ಎ ಸೇವಿಂಗ್ಸ್ ಇರಲಿಲ್ಲ. ನಂತರ ನಾನು ನನ್ನ ಹೆಂಡತಿ ಡಾಕ್ಟರ್ ಅಶ್ವಿನಿ ಕೃಷ್ಣಮೂರ್ತಿ ಕೆಲವೊಂದು ಹೊಸ ಹೊಸ ಎಂಟರ್ಪ್ರೈಸ್ಗಳು, ಫಾರ್ ಎಕ್ಸಾಂಪಲ್ ನಾವು ಒಂದು ಟ್ರೈಕೋಡರ್ಮಾ ಅಂತ ಹೇಳಿ ಸೇಲ್ ಮಾಡ್ತಾಯಿದ್ದೆವು. ನಾನು ಕನ್ಸಾಲ್ಟೇಟ್ ಕಾಫಿ, ಈಗಿನ ಟಾಟಾ ಕಾಫಿ ಅವರಿಗೆ ಅಡ್ವೈಸರಾಗಿ ಕೆಲಸ ಮಾಡ್ತಾಯಿದ್ದೆ. ಸೊ ಅವರ ಒಂದು ಇನ್ಫ್ಲುಯೆನ್ಸಲ್ಲಿ ನಂದು ಈ ಟ್ರೈಕೋಡರ್ಮಾ ಹೇಳುವಂಥ ಒಂದು ಬಯೋ ಕಂಟ್ರೋಲ್ ಏಜೆಂಟ್ ಸೇಲ್ಸಿಗೆ ಬಂತು. ಸೊ ಅದರಲ್ಲಿ ದುಡ್ಡಾಯಿತು ಸ್ವಲ್ಪ. ನಂತರ ವೆನಿಲದ ಬಗ್ಗೆ ಕೆಲವು ಜನ ಆದರೂ ಕೇಳಿರ್ತೀರ. ಒಂದು 250 kg ವೆನಿಲಾ ಆಗಿತ್ತು ಒಂದು ವರ್ಷ. ಕೆಲವು ಲಕ್ಷ ರೂಪಾಯಿಗಳು ನಮಗೆ ಬಂತು. ಸಾಲ ಎಲ್ಲ ಹೋಯಿತು. ಆಮೇಲೆ ನಮ್ಮ ತಂದೆ ಮನೆಯ ಅಕೌಂಟ್ಸ್ ಅನ್ನು ಅವರೇ ಮೇಂಟೈನ್ ಮಾಡ್ತಾಯಿದ್ರು. ನನ್ನ ಬಿಸ್ನೆಸ್ ಅಕೌಂಟ್ಸ್ ನನಗೆ ಬೇರೆ ಅಕೌಂಟೆಂಟ್ ಇದ್ದರು. ನಾನು ಅವ್ರ ಹತ್ರ ಮಾಡಿಸ್ತೀನಿ ಅಂತ ಹೇಳಿದರೆ ಅವರು ಒಪ್ತಾ ಇರಲಿಲ್ಲ. ನನಗೆಂಥ ಕೆಲಸ ಮತ್ತೆ ಅಂತ ಹೇಳಿ ಅಕೌಂಟ್ಸ್ ಮ್ಯಾನೇಜ್ ಮಾಡಿದರು. ಕೊನೆಗೆ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸು, ಒಂದಷ್ಟು ಡೆಪಾಸಿಟ್ಗಳು ತೀರಿ ಹೋಗುವಾಗ ನನ್ನ ಅಕ್ಕ ಇಲ್ಲೇ ಇದ್ದಾಳೆ. ಒಂದು ಸ್ವಲ್ಪ 2 ಜನ ಹೆಣ್ಣು ಮಕ್ಕಳಿಗೆ, ಅಂಥ ದೊಡ್ಡ ಅಮೌಂಟ್ ಕೊಟ್ಟಿದ್ದಾರೆ ಅಂತ ನಾನು ಹೇಳೋದಿಲ್ಲ, 2 ಜನ ಹೆಣ್ಣು ಮಕ್ಕಳಿಗೆ ಕೊಟ್ಟರು. ನನ್ನ ತಮ್ಮನಿಗೆ ಅವನಿಗೆ ಸ್ವಂತ ಮನೆ ಕಟ್ಟಲಿಕ್ಕೆ ಬ್ಯಾಂಗ್ಳೂರಿನಲ್ಲಿ ಅವನಿಗೆ ದುಡ್ಡು ಕೊಟ್ಟರು. ಕೊನೆಗೆ ಉಳಿದ ಅಷ್ಟು ಪ್ರಾಪರ್ಟಿ ಮತ್ತು ಇದು ನನಗೂ ನನ್ನ ಹೆಂಡತಿಗೂ ಅಂದರೆ ನನಗೆ ವಿಲ್ ಮಾಡಿ ಬಿಟ್ಟು ಹೋದರು. ಸೊ ಆ ಸುಬ್ರಾಯ ಭಟ್ರು ಸಾಲ ಮಾಡಿದರೂ ಸಹ ಕೊನೆಗೆ ತೀರಿ ಹೋಗುವಾಗ ಸಾಲ ಮಾಡಿ ಹೋಗಲಿಲ್ಲ, ಒಂದು ಮೂಲ ಇಟ್ಟೇ ಹೋಗಿದ್ದರು. ಅದು ಅವರ ಗ್ರೇಟ್ನೆಸ್. ನನಗೂ ಅವ್ರಿಗೂ ಎಷ್ಟೋ ಬಾರಿ ಒಪಿನಿಯನ್ ಡಿಫ್ರೆನ್ಸ್ ಬರ್ತಾಯಿತ್ತು. ಕ್ಯಾಂಪ್ಕೋದಿಂದ ಹೊರಗೆ ಬಂದಾಗ ನಾನು ಹೇಳಿದೆ, ಅಪ್ಪ ನಿಮಗೆ ಹೇಗೂ ಎಕ್ಸ್ಪೀರಿಯನ್ಸ್ ಇದೆ, ಕನೆಕ್ಷನ್ಸ್ ಇದೆ, ಯಾಕೆ ನಾವೊಂದು ಕಂಪನಿ ಮಾಡಬಾರ್ದು, ಯಾಕೆ ನಾವು ಅಡಿಕೆ ಬಿಸ್ನೆಸ್ ಶುರು ಮಾಡಬಾರ್ದು ಅಂತ ಹೇಳಿ ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಮಾಡಬೇಕು ಅಂತ ಹೇಳಿ ಒಂದು ಪ್ಯಾಂಪ್ಲೆಟ್ ಕೂಡ ತಯಾರು ಮಾಡಿದೆ ನಾನು. ಅಪ್ಪ ಹೇಳಿದರು, ಮಗನೇ ಇದು ನಮಗೆ ಆಗುವ ಕೆಲಸ ಅಲ್ಲ. ನಂಬರ್ 1 ಅಡಿಕೆ ಟ್ರೇಡು ಅದು ಡಿಫ್ರೆಂಟ್ ಇದಿದೆ. ಇಟ್ ಈಸ್ ಎ ಟ್ರಿಕ್ಕಿ ಥಿಂಗ್, ಯು ಕ್ಯಾನಾಟ್ ಡೂ ದ್ಯಾಟ್. ಮೇ ಬಿ B.R. ಕಾಮತ್ ವಾಸ್ ನಾಟ್ ದೇರ್ ಟು ಸಪೋರ್ಟ್. ನಂಬರ್ 2 ಕ್ಯಾಂಪ್ಕೋದ ಜೊತೆ ನನಗೆ ಕಾಂಪೀಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಕ್ಯಾಂಪ್ಕೋ ದೊಡ್ಡ ಮಗ ಆಗಿತ್ತು, ಕೃಷ್ಣಮೂರ್ತಿ ಏನಿದ್ರು 2ನೇ ಮಗ. ಸೊ ಆ ರೀತಿಯ ಒಂದು ಭಾವನೆ ಅವರಲ್ಲಿತ್ತು. ಸೊ ಮತ್ತೆ ಏನು ಮಾಡಿದರು ಅವರು, ಸುಮ್ಮನೆ ಕೂತ್ಕೊಳ್ಳಿಲ್ಲ. ಕೊಮಾರ್ಕ್ ಅಂತ ಹೇಳುವಂಥ ಒಂದು ಸೊಸೈಟಿಯನ್ನು ಹುಟ್ಟು ಹಾಕಿದರು ಅಡಿಕೆ ಕಾಫಿ ಬೆಳೆಗಾರರಿಗೆ. ಅನ್ಫಾರ್ಚುನೇಟ್ಲಿ ಅಲ್ಲಿಯ ಡೈರೆಕ್ಟರ್ಗಳು ಸೇರಿ ಮಿಸ್ಮ್ಯಾನೇಜ್ಮೆಂಟ್ ಆಗಿ ಆ ಸೊಸೈಟಿ ಮುಳುಗಿ ಹೋಯಿತು. ಇನ್ನೂ ಈಗ ಹೆಸರಿಗೆ ಇದೆ ಅಂತ ನನಗೆ ಗೊತ್ತಿಲ್ಲ. ನಮ್ಮದು ಒಂದು 10,000 ಸುಬ್ರಾಯ ಭಟ್ರು ದುಡ್ಡು ತಗೊಳ್ಳಿಲ್ಲ ಅಲ್ಲಿಗೆ ಹೋದ್ದಕ್ಕೆ ಬಂದದಕ್ಕೆ TA DA ಇದೆ ಯಾವ ಬಹುಶಃ ಇಲ್ಲ, ಏನೂ ತಗೊಳ್ಳಿಲ್ಲ ಅವರು. ಅದು ಅಷ್ಟನ್ನು ನೀವು ಹೋಗಿದ್ದೀರಾ? ನೀವು ಹೋಗಿದ್ದೀರಿ ಅಲ್ಲ, ಇನ್ನೊಬ್ಬರು ನಮ್ಮ ಅವ್ರು ತೀರಿ ಹೋಗಿದ್ದಾರೆ. ಅವರು ಸ್ವಲ್ಪ ದಿವಸ ಮ್ಯಾನೇಜಿಂಗ್ ಡೈರೆಕ್ಟ್ರಾಗಿ ಅಲ್ಲಿ ವರ್ಕ್ ಮಾಡಿದ್ದಾರೆ. ಕೃಷ್ಣಮೂರ್ತಿ ಎಂಪ್ಲಾಯ್ ಆಗಿ ಹೋಗಲಿಲ್ಲ. ಓಕೆ, ವಾಟ್ ಎವರ್ ಇಟ್ ಈಸ್. ಸೊ ಆ ಕೊಮಾರ್ಕ್ ಅದು ಯಾಕೆ ಫೇಲಿಯರ್ ಆಯಿತು ಅಂತಂದರೆ ಸುಬ್ರಾಯ ಭಟ್ರಲ್ಲಿರುವಂಥ ಆ ಗಡಸುತನ,
ಅದರ ಅಧ್ಯಕ್ಷರಾದ ಹಾರ್ಲೆ ಡಾಕ್ಟರ್ ರವೀಂದ್ರನಾಥ್ ಅದರ ಅಧ್ಯಕ್ಷರಾಗಿದ್ದರು. ಸಕಲೇಶ್ಪುರದಲ್ಲಿ ಹೆಡ್ ಆಫೀಸು. ಸುಬ್ರಾಯ ಭಟ್ರ ಆ ಒಂದು ಗಡಸುತನ ಅವರಲ್ಲಿ ಇರಲಿಲ್ಲ, ಮ್ಯಾನೇಜ್ಮೆಂಟ್ ಇರಲಿಲ್ಲ. ತುಂಬ ಜನ ಡೈರೆಕ್ಟರ್ಗಳು ಕಾಫಿ ಸೇಲ್ಸ್ನಲ್ಲಿ ಮೋಸ ಮಾಡಿದರು. ಇದರಿಂದಾಗಿ ಸಂಸ್ಥೆ ಮುಳುಗಿ ಹೋಯಿತು. ಈಗ ಇಲ್ಲಿ ಡೈರೆಕ್ಟರ್ಗಳಿದ್ದೀರಾ, ಅಧ್ಯಕ್ಷರಿದ್ದೀರಾ. ಬಹುಶಃ ಅಧ್ಯಕ್ಷರಿಗೆ ಪುಣ್ಚದಿಂದ ಬಂದಂಥ 3 ಜನ ಅಧ್ಯಕ್ಷರಲ್ಲಿ ಅವರ ಅಣ್ಣ, ನನ್ನ ತಂದೆ, 3 ಜನ ಅಧ್ಯಕ್ಷರಲ್ಲಿ ಅವರು ಒಬ್ಬರು ಸತೀಶ್ ಚಂದ್ರರು. ಇದೀಗ ಅವರ 2ನೇ ಟರ್ಮು. ನನ್ನ ರಿಕ್ವೆಸ್ಟ್ ಏನುಂಟು ಅಂತಂದರೆ, ಅವರಿಗೆ ಅವರದ್ದೇ ಆದ ಎಂಟರ್ಪ್ರೈಸ್ ಇದೆ. ಕ್ಯಾಂಪ್ಕೋದಿಂದ ದುಡ್ಡು ತಗೊಂಡು ಅವ್ರಿಗೇನೂ ಆಗಬೇಕಾಗಿಲ್ಲ. ಸೊ ಸುಬ್ರಾಯ ಭಟ್ರ ಒಂದು ಮಾಡೆಲನ್ನು ಅಡಾಪ್ಟ್ ಮಾಡಿಕೊಂಡು ಇನ್ನೂ ಒಂದು ಕೆಲವು ಟರ್ಮ್ ಅಧ್ಯಕ್ಷರಾಗಿ ಮುಂದೆ ಹೋಗಲಿ. ಇವತ್ತು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ಸುಬ್ರಾಯ ಭಟ್ರನ್ನು ನೆನಪಿಸಿದರೆ ಅದು ಸತೀಶ್ ಚಂದ್ರರು, ಮತ್ತೆ ಯಾರೂ ಅಲ್ಲ. ಕ್ಯಾಂಪ್ಕೋದಲ್ಲಿ ಮೊದಲು ಅವರು ಯಾರೂ ಸುಬ್ರಾಯ ಭಟ್ರನ್ನು ಸರಿಯಾಗಿ ನೆನಪು ಮಾಡಲಿಲ್ಲ. ಅವರು ಒಂದು 5,000 ಪುಸ್ತಕ ಬರೆಸಿ ಪಬ್ಲಿಷ್ ಮಾಡಿದರು. ಲಾಸ್ಟ್ ಟರ್ಮ್ನಲ್ಲಿ ತಂದೆಯವರ ಬಸ್ಟ್ ಇಲ್ಲಿ ಇಡಿಸಿದರು. ಸೊ ಅವರಿಗೊಂದು ಸಹಸ್ರ ನಮನ ಹೇಳ್ತಾ ನನ್ನ 26 ನಿಮಿಷದ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ವಾರಣಾಸಿ ಸುಪ್ರಯರ ಅಡಿಗೆ ನಮನ, ಕ್ಯಾಂಪೋ ಬ್ರಹ್ಮನಿಗೆ ಶತ ನಮನ. ವಾರಣಾಸಿ ಸುಪ್ರಯರ ಅಡಿಗೆ ನಮನ, ಕ್ಯಾಂಪೋ ಬ್ರಹ್ಮನಿಗೆ ಶತ ನಮನ. ಸಂಕಷ್ಟದ ಸಮಯದಿ ಸಹಕಾರದ ತತ್ವದಿ ಒಕ್ಕೆಯಂಪೋ ನಾಮದಿ ಸಂಸ್ಥೆಯ ಸ್ಥಾಪಿಸಿ ಕರುನಾಡು ಕೇರಳಿಗರ ಪೋಷಣೆಗಾಗಿ ಶ್ರಮಿಸಿದ ಸ್ಫೂರ್ತಿಯ ಚೇತನವೇ ವಾರಣಾಸಿ ಸುಪ್ರಯರ ಅಡಿಗೆ ನಮನ, ಕ್ಯಾಂಪೋ ಬ್ರಹ್ಮನಿಗೆ ಶತ ನಮನ. ರೈತರ ಬೆವರಿಗೆ ಬೆಲೆಯನ್ನು ಕೊಟ್ಟು ಬಾಳಲ್ಲಿ ಭರವಸೆಯ ದೀಪವನಿಟ್ಟು ಸಹಕಾರ ತತ್ವದ ಬೀಜವ ಬಿತ್ತಿ ಬೆಳೆಗಾರರ ಪಾಲಿನ ಭಾಗ್ಯ ವಿಧಾತ ವಾರಣಾಸಿ ಸುಪ್ರಯರ ಅಡಿಗೆ ನಮನ, ಕ್ಯಾಂಪೋ ಬ್ರಹ್ಮನಿಗೆ ಶತ ನಮನ. ಧನ್ಯವಾದಗಳು. ಈ ಐತಿಹಾಸಿಕ ಕಾರ್ಯಕ್ರಮದ ಸವಿನೆನಪಿಗೆ ಕ್ಯಾಂಪ್ಕೋ ಚಾಕ್ಲೇಟ್ನ ಮಧುರ ಸ್ಪರ್ಶವನ್ನು ನೀಡಲಿಕ್ಕಿದ್ದೇವೆ. ಚಾಕ್ಲೇಟ್ನ 3 ಹೊಸ ಉತ್ಪನ್ನಗಳ ಬಿಡುಗಡೆ ಈಗ ನಡೆಯಲಿಕ್ಕಿದೆ. ಡಾರ್ಕ್ ಚಾಕ್ಲೇಟ್ P55, ಡಾರ್ಕ್ ಚಾಕ್ಲೇಟ್ ಫ್ರೂಟ್ ಆ್ಯಂಡ್ ನಟ್ ಮತ್ತು 3ನೇದು ಕೊಕ್ಕೋ ಪೌಡರ್. ಈ 3 ಉತ್ಪನ್ನಗಳ ಪರಿಚಯವನ್ನು ಮೊದಲು ಉತ್ಪಾದನಾ ವಿಭಾಗದ ಶ್ರೀ ಪ್ರಭಾಕರ್ ಹೊಳ್ಳ ಅವರು ನೀಡಲಿಕ್ಕಿದ್ದಾರೆ. ಈ ದಿನ ನಾವು ಒಟ್ಟು 3 ಚಾಕ್ಲೇಟ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದ್ದೇವೆ. ಒಂದು ಡಾರ್ಕ್ ಚಾಕ್ಲೇಟ್ ಪ್ರೀಮಿಯಂ 55 150 ಗ್ರಾಮ್, ಇನ್ನೊಂದು ಡಾರ್ಕ್ ಚಾಕ್ಲೇಟ್ ಫ್ರೂಟ್ ಆ್ಯಂಡ್ ನಟ್ 150 ಗ್ರಾಮ್, ಇನ್ನೊಂದು ಕೋಕೋ ಪೌಡರ್ 80 ಗ್ರಾಮ್. 3ಅನ್ನು ನಾವು ಬಿಡುಗಡೆ ಮಾಡುತ್ತಿದ್ದೇವೆ. ಮೊದಲಿಗೆ ಡಾರ್ಕ್ ಚಾಕ್ಲೇಟ್ ಪ್ರೀಮಿಯಂ 150 ಗ್ರಾಮ್. ಈ ಚಾಕ್ಲೇಟ್ಗಳು ಕರ್ನಾಟಕ ಮತ್ತು ಕೇರಳ ರಾಜ್ಯದ ಕರಾವಳಿ ಪ್ರದೇಶದ ಆಯ್ದ ಕೋಕೋ ಬೀಜಗಳನ್ನು ಸಂಸ್ಕರಿಸಿ ತಯಾರಾದ ಸ್ವಾದಯುಕ್ತ ಹಾಲು ರಹಿತ
ಚಾಕ್ಲೇಟ್ ಪ್ರಾಡಕ್ಟ್. ಇದರಲ್ಲಿ ಅತ್ಯಧಿಕವಾಗಿ ಕೋಕೋ ಸಾಲಿಡ್ ಬಳಕೆಯಾಗಿದ್ದು ಉತ್ತಮ ಪರಿಮಳ, ರುಚಿ ಮತ್ತು ಪೋಷಕಾಂಶಗಳೊಂದಿಗೆ ಅತ್ಯುತ್ತಮ ಹೆಲ್ತ್ ಬೆನಿಫಿಟ್ಗಳನ್ನು ಹೊಂದಿರುತ್ತದೆ. ಮುಖ್ಯವಾಗಿ ಯುವಜನತೆ ಮತ್ತು ಹಿರಿಯರಿಗಾಗಿ ತಯಾರಿಸಿದ ಈ ಉತ್ಪನ್ನವು ಮಾನಸಿಕ ಒತ್ತಡ ನಿವಾರಕ ಆ್ಯಂಟಿಆಕ್ಸಿಡೆಂಟ್ಗಳನ್ನು ಹೊಂದಿದೆ. ಇದರಲ್ಲಿರುವ ಮೂಡಿಲವೇಟರ್ ಗುಣವು ಮೆದುಳಿಗೆ ತಕ್ಷಣ ಚುರುಕುತನ ಬರುವಂತೆ ಮತ್ತು ದೇಹಕ್ಕೆ ಉಲ್ಲಾಸವನ್ನು ನೀಡುತ್ತದೆ. ಇದೊಂದು ಹೈ ಕ್ಯಾಲರಿ ಸೂಪರ್ ಫುಡ್ ಆಗಿ ಪರಿಗಣಿಸಲಾಗಿದೆ. More cocoa, more depth. Camco Dark Chocolate, 55% cocoa. ಮುಂದಕ್ಕೆ ಇನ್ನೊಂದು ಪ್ರಾಡಕ್ಟ್ ಡಾರ್ಕ್ ಚಾಕ್ಲೇಟ್ ಫ್ರೂಟ್ ಆ್ಯಂಡ್ ನಟ್. ಇದೆಲ್ಲ ಮೇಲಿನ ಗುಣಾಂಶಗಳನ್ನು ಹೊಂದಿದ್ದು ಇದರಲ್ಲಿ ವಿಶೇಷವಾಗಿ ಬಾದಾಮಿ ಮತ್ತು ಒಣದ್ರಾಕ್ಷಿಗಳನ್ನು ಬಳಸಲಾಗಿದೆ. ಅದರ ರುಚಿಯನ್ನು ಮತ್ತಷ್ಟು ಹೆಚ್ಚಿಸುವುದಲ್ಲದೆ ಉತ್ತಮ ನ್ಯೂಟ್ರಿಯೆಂಟ್ಸ್ಗಳನ್ನು ಒಳಗೊಂಡಿದೆ. ಇದನ್ನು ಗಣ್ಯರು ಬಿಡುಗಡೆಗೊಳಿಸಬೇಕು ಅಂತ ಕೇಳಿಕೊಳ್ತಿದ್ದೆ. Camco Dark Chocolate Fruit and Nut. ನಮ್ಮ ಮೂರನೇ ಪ್ರಾಡಕ್ಟ್ ಕೋಕೋ ಪೌಡರ್ ಇನ್ನು ಜಾರ್ಸ್, 80 ಗ್ರಾಮ್ ಜಾರ್. ಸಾಮಾನ್ಯವಾಗಿ ಕೋಕೋ ಪೌಡರ್ ಮಾರ್ಕೆಟಲ್ಲಿ ಕಲಬೆರಕೆ ಇದ್ದೇ ಇದೆ, ಹೆಚ್ಚಿನದ್ದು ಆರ್ಟಿಫಿಷಿಯಲ್ ಇದ್ದದ್ದು. ಸೊ ಅದಕ್ಕೋಸ್ಕರ ನಾವು ಉತ್ತಮವಾದ ಕೋಕೋ ಬೀಜಗಳಿಂದ ಸಂಸ್ಕರಿಸಿ ತಯಾರಿಸಿದ ನಯವಾದ ಕೋಕೋ ಪೌಡರನ್ನು 80 ಗ್ರಾಮ್ ಜಾರಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದೇವೆ. ಇದು ಗೃಹ ಬಳಕೆಗೆಂದೇ ಪ್ಯಾಕ್ ಮಾಡಲಾಗಿದ್ದು ಸ್ವೀಟ್ಸ್, ಕೇಕ್, ಬಿಸ್ಕಿಟ್ಸ್ ಮತ್ತು ಡೆಸರ್ಟ್ಗಳ ಬಳಕೆಗೆ ಮನೆಯಲ್ಲಿ ಉಪಯೋಗಿಸಬಹುದು. ಅತ್ಯುತ್ತಮ ನೈಸರ್ಗಿಕ ಪರಿಮಳವನ್ನು ಹೊಂದಿದ ಶುದ್ಧವಾದ ಕ್ಯಾಂಕೋ ಪೌಡರ್ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಸಿಗುವಂಥ ಉದ್ದೇಶ ಇರಲಿ ಅಂತ ಹಾರೈಸಿ ಗಣ್ಯರಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ವಾರಣಾಸಿ ಸುಬ್ರಾಯ ಭಟ್ರ ಜನ್ಮ ಶತಾಬ್ದಿ ಸಂಭ್ರಮ. ಇದು ಆಲ್ರೆಡಿ ಎಲ್ಲರೂ ಹೇಳಿದರು, ಇದು ಉತ್ತಮವಾದ ಕಾರ್ಯಕ್ರಮ. ಮತ್ತು ನಿರ್ದೇಶಕರು ಹೇಳಿದರು, ಕ್ಯಾಂಕೋದ ಬೆಳವಣಿಗೆ ಚಾರ್ಟ್ ಹೇಗುಂಟು ಅದನ್ನೆಲ್ಲ ಹೇಳಿದರು. ಅದನ್ನು ಪುನಃ ನಾನು ಹೇಳುವ ಅವಶ್ಯಕತೆ ಇಲ್ಲ. ಕೊಂಗೋಡಿಯವರು ನಮ್ಮ ಅಧ್ಯಕ್ಷರಿಗೆ ವಾರಣಾಸಿ ಸುಬ್ರಾಯ ಭಟ್ರಿಗೆ ಭಾರಿ ಹತ್ತಿರ. ಅವರ ಹತ್ತಿರದಿಂದ ಅವರನ್ನು ನೋಡಿ ಅವರ ಅನುಭವದ ಮಾತುಗಳನ್ನು ಹೇಳಿದ್ದಾರೆ. ನಾನೀಗ ಏನು ಹೇಳ್ಬೋದು ಅಂತ ಹೇಳಿದರೆ, ಈ ಕಾರ್ಯಕ್ರಮಕ್ಕೆ ನನ್ನ ಮೊನ್ನೆ ಶುಕ್ರವಾರ ನಮ್ಮ ಅಧ್ಯಕ್ಷರ ಸತೀಶ್ ಚಂದ್ರರು ಫೋನ್ ಮಾಡಿ ಹೇಳಿದರು, ಹೀಗೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ, ಅದಕ್ಕೆ ಬರಬೇಕು ಅಂತೇಳಿ. ನಾನು ಹೇಳಿದೆ, ಸ್ವಲ್ಪ ಆಲೋಚನೆ ಮಾಡ್ತೇನೆ, ಬೇರೆ ಪ್ರೋಗ್ರಾಮ್ಸ್ ಇದೆ ಅಂತೇಳಿ. ಆದರೂ ಸುಬ್ರಾಯ ಭಟ್ಟದ ಪಟ್ಟದ ಶಿಷ್ಯ ಆಗಿ ನಾನು ಈ ಕಾರ್ಯಕ್ರಮಕ್ಕೆ ಬರದಿದ್ದರೆ ಒಂದು ದೊಡ್ಡ ತಪ್ಪಾಗ್ತದೆ. ಹಾಗೆ ನನ್ನ ಹೆಂಡತಿಯನ್ನು ಆ ಕಾರ್ಯಕ್ರಮಕ್ಕೆ ಕಳುಹಿಸಿ ಇವತ್ತು ನಾನು 10 ನಿಮಿಷದಲ್ಲಿ ಅವರಿಗೆ ಹೇಳಿದ್ದೇನೆ ನಾನು ಬರ್ತೇನೆ ಅಂತೇಳಿ. ಹಾಗೆ ನಿಮ್ಮ ಮುಂದೆ ನಿಂತಿದ್ದೇನೆ. ಈಗ ಇಲ್ಲಿ ಅಡಿಕೆ 73ರಲ್ಲಿ ಕ್ಯಾಂಕೋ ಅಡಿಕೆ ರೇಟ್ ಡೌನ್ ಆಯಿತು, ಕ್ಯಾಂಕೋ ಸ್ಟಾರ್ಟ್ ಆಯಿತು, ಅದೆಲ್ಲ ಆಯಿತು. ಹಾಗೆ ಒಳಗಿನ ವಿಷಯ ಏನುಂಟು, ಕ್ಯಾಂಕೋ ಸುಬ್ರಾಯ ಭಟ್ರ ತಲೆಯಲ್ಲಿ ಏನಿತ್ತು ಹೇಳಿ. ಈಗ ಇವರು ವಾರಣಾಸಿಯವರು ಹೇಳಿದರು, ಕೆಲವು ಪ್ಲಸ್ ಪಾಯಿಂಟ್ಸ್, ವಾರಣಾಸಿಯವರಿಗೆ ಪ್ಲಸ್ ಪಾಯಿಂಟ್ಸ್ ಹೇಗಾಯಿತು ಅಂತ ಹೇಳಿದರೆ, SKSMSನ ಪ್ರೆಸಿಡೆಂಟ್, APMCಯ ಪ್ರೆಸಿಡೆಂಟ್, KVB ಸಂಘದ ಪ್ರೆಸಿಡೆಂಟ್ ಇರಬೇಕು ಅಂತ ನನ್ನ ಭಾವನೆ. ಇಲ್ಲ, ಬೆಟ್ಟೇಶ್ವರ. ಹಾಗೆ ಈ ಪ್ರೆಸಿಡೆಂಟ್ ಆದ ಕಾರಣ ಇದು ಎಲ್ಲ ಸಂಸ್ಥೆಗಳು ಅಡಿಕೆಯ ಬಗ್ಗೆ ವ್ಯವಹರಿಸುವಂಥ ಸಂಸ್ಥೆಗಳು ಆದ ಕಾರಣ ಅವರಿಗೆ ಈ ದಲ್ಲಾಳಿಗಳ ಕೈಯಿಂದ, ಅಡಿಕೆ ಮಾರ್ಕೆಟ್ ಎಂಬುದು ದಲ್ಲಾಳಿಗಳ ಕೈಯಲ್ಲಿತ್ತು, ಅದನ್ನು ಸೆಂಟ್ರಲ್ ಏಜೆನ್ಸಿ ಮೂಲಕ ಇದನ್ನು ಬೈ ಮಾಡಿ ಸೇಲ್ ಮಾಡುವಂಥ ಒಂದು ಅದು ಏನು ಪ್ರೋಸೆಸ್ ಎಲ್ಲ ಮೀಟಿಂಗ್ ಆಯಿತು, ಅದೆಲ್ಲ ಬಿಡಿ. ಅದರ ನಂತರ 73ನೇ ಇಸವಿಯಲ್ಲಿ ಏನಾಯಿತು ಅಂತ ನಾನು ಹೇಳ್ತೇನೆ. 73ನೇ ಇಸವಿಯಲ್ಲಿ ನಮಗೆ ವಾರಣಾಸಿಯವರಿಗೆ ಬಲಕಣ್ಣು ಎಡಕಣ್ಣಿನ ಹಾಗೆ ಸಪೋರ್ಟ್ ಕೊಟ್ಟವರು ಒಂದು ನಾರಾಯಣಗೆ, ಬಂಟ್ವಾಳ ನಾರಾಯಣಕ್ಕೆ, ಮತ್ತೊಂದು ಸಿರ್ಚಿಯಿಂದ ಇವರು ಯಾರು ನಮ್ಮ ತಿಮ್ಮಪ್ಪ LT ಹೆಗ್ಡೆ. ಹೌದು, LT ಹೆಗ್ಡೆಯವರ ಮುಂಚೆ ಇವರು ಕಡವೆ ಹೆಗ್ಡೆಯವರು LT ಹೆಗ್ಡೆಯವರು ಅದ್ರ ನಂತರ ಬಂದದ್ದು. ಸಾಗರದಿಂದ
LT ಇವರು ಯಾರು ತಿಮ್ಮಪ್ಪ ಹೆಗಡೆ ಅವರು ಸಾಗರದಿಂದ MLA, ಆ್ಯಂಡ್ ಶಿವಮೊಗ್ಗದಿಂದ ರಂಗಪ್ಪ ಇವರು ಮ್ಯಾಮ್ಕೋಸ್ನ ಅಧ್ಯಕ್ಷರು, ಕೇರಳದಿಂದ ರಾಮಪ್ಪ ಮಾಸ್ಟ್ರು ಮಂಜೇಶ್ವರ, ಆ್ಯಂಡ್ ತ್ರಿಶೂರಿನಿಂದ ಸೈಯದ್ ಅಲಿ ಕುಟ್ಟಿ. ಇವರು ಬಲಕೈ ಎಡಕೈ, ಎಡಕಣ್ಣು ಬಲಕಣ್ಣು, ಆ ರೀತಿಯಲ್ಲಿ BR ಕಾಮತ್ರ ಇದಕ್ಕೆ ನಾನು ಮತ್ತೆ ಬರ್ತೇನೆ. ಸ್ಟಾರ್ಟ್ 73ನೇ ಇಸವಿಯಲ್ಲಿ ಇವರಿಗೆ ಏನು ಬೇಕಿತ್ತು ಅಂತ ಹೇಳಿದರೆ, ಯಾವುದೇ ಸಂಸ್ಥೆ ಉಗಮ ಹಾಕಿದರೆ ಓನ್ ಫಂಡ್ಸ್ ಬೇಕು. ಓನ್ ಫಂಡ್ಸ್ ಅಂದರೆ ಶೇರ್ ಕ್ಯಾಪಿಟಲ್ ಮಾತ್ರ ಇರುವಂಥದ್ದು. ಯಾವುದೇ ಕಂಪನಿ, ಹೊಸ ಕಂಪನಿ ಶೇರ್ ಕ್ಯಾಪಿಟಲ್, ಮತ್ತೇನು ಇಲ್ಲ. ಶೇರ್ ಕ್ಯಾಪಿಟಲ್ನ ಹೀಗೆ ಇವರೇ ಸುಬ್ರಾಯ ಭಟ್ರೆ ಅಲ್ಲಿ SKSM ಕಾರ್ಯದರ್ಶಿಯಿಂದ ಬೈಲಾವನ್ನು ಮಾಡಿ LT ಹೆಗ್ಡೆ ಅವರನ್ನು ಕರ್ಕೊಂಡು ಹೋಗಿ ಬೆಂಗಳೂರಿನಲ್ಲಿ ರಿಜಿಸ್ಟ್ರಾರ್ ಆಫೀಸಿಂದ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ನಲ್ಲಿ ರಿಜಿಸ್ಟರ್ ಮಾಡಿದರು. ರಿಜಿಸ್ಟರ್ ಆದ ನಂತರ ಅದರ ನಂತರ ಇಲ್ಲಿ ಇವರ 4-5 ಜನರು ಸೇರಿ ಮೀಟಿಂಗ್ ಮಾಡಿದರು. ಅದೇ ರೀತಿ ನವಂಬರ್ದಲ್ಲಿ ನಾವು ಅದಕ್ಕಿಂತ ಮುಂಚೆ 37 ಕೋಟಿ ಲಕ್ಷ ರೂಪಾಯಿ ಕರ್ನಾಟಕ ಗೌರ್ಮೆಂಟಿಂದ, ಕೇರಳ ಗೌರ್ಮೆಂಟಿಂದ ಶೇರ್ ಕ್ಯಾಪಿಟಲ್ ಆಗಿ ತಗೊಂಡಿದ್ದು. 15 ಲಕ್ಷ ರೂಪಾಯಿ ಇಂಡಿವಿಜುವಲ್ ಬೆಳೆಗಾರರಿಂದ ಕಲೆಕ್ಟ್ ಮಾಡಬೇಕು ಅಂತ ಸುಬ್ರಾಯ ಭಟ್ರ ಐಡಿಯಾ. 10 ಲಕ್ಷ ರೂಪಾಯಿ ಬಿ ಕ್ಲಾಸ್ ಕೋಆಪರೇಟಿವ್ ಸೊಸೈಟೀಸ್, ಅಂದರೆ ಸ್ವಲ್ಪ ಸ್ಟ್ರೆಂತ್ ಇದ್ದ ಕೋಆಪರೇಟಿವ್ ಸೊಸೈಟಿಯಿಂದ ಶೇರ್ ಕ್ಯಾಪಿಟಲ್ ತಗೊಳ್ಬೇಕು ಅಂತೇಳಿ 15 ಲಕ್ಷ ಕಲೆಕ್ಷನ್ ಮಾಡಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಅದರಲ್ಲಿ 9-10 ಲಕ್ಷ ರೂಪಾಯಿ ಮಾತ್ರ ಆಯಿತು ಅಷ್ಟೇ. ಹಾಗೆ ನಿರ್ದೇಶಕರು ಹೇಳಿದಂತೆ ಪ್ರಾರಂಭದಲ್ಲಿ 94 ಲಕ್ಷ ರೂಪಾಯಿ, 1 ಕೋಟಿ ಅಥರೈಸ್ ಶೇರ್ ಕ್ಯಾಪಿಟಲ್, ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ 94 ಲಕ್ಷ ಆಗೋದು. 3500 ಚಿಲ್ಲರೆ ನಂಬರ್ ಆಫ್ ಮೆಂಬರ್ಸ್. ಹಾಗೆ ನವಂಬರ್ದಲ್ಲಿ ಇನಾಗ್ರೇಷನ್ ಆಯಿತು. ಇನಾಗ್ರೇಷನ್ ಹಾಕಿದ್ರೆ ಪ್ರಥಮ ವರ್ಷದಲ್ಲಿ 50,000 ಕ್ವಿಂಟಾಲ್ಸ್ ಅಡಿಕೆಯನ್ನು ಖರೀದಿ ಮಾಡಿದ್ದಾರೆ. ಅಬೌಟ್ 3-3.5 ಕೋಟಿ ಚಿಲ್ಲರೆ. ಅಷ್ಟು ಶಾರ್ಟ್ ಡ್ಯೂರೇಷನ್ನಲ್ಲಿ ಅಷ್ಟು ರಿಸ್ಕನ್ನು ತಗೊಂಡು ಈ 3 ರೂಪಾಯಿದ ಅಡಿಕೆಯನ್ನು 6 ನೀವು ಅವರೇಜ್ ಪ್ರೈಸನ್ನು ನೋಡಿ, ನಮ್ಮ ಆ್ಯನ್ಯುವಲ್ ರಿಪೋರ್ಟ್ನಲ್ಲಿ ಉಂಟು. 50,000 ಚಿಲ್ಲರೆ ಕ್ವಿಂಟಾಲ್ಸ್, 3,58,00,000 ಚಿಲ್ಲರೆ, ಅಂದರೆ ಅವರೇಜ್ ಪ್ರೈಸ್ ಬೆಳೆಗಾರರಿಗೆ 7 ರೂಪಾಯಿ ಸಿಕ್ಕಿದೆ. ಅದು ಪ್ರಥಮ ವರ್ಷದಲ್ಲಿ 7 ರೂಪಾಯಿ, ಮತ್ತೊಂದು ವರ್ಷದಲ್ಲಿ 12, 14, 18, ಹಾಗೆ 60 ರೂಪಾಯಿ. ಅವರು ಹೋಗುವಾಗ 60-65 ರೂಪಾಯಿ ಇತ್ತು ನನ್ನ ಭಾವನೆ. ಇದೆಲ್ಲ ಶೇರ್ ಕ್ಯಾಪಿಟಲ್ ಎಂಬ ಇದರಲ್ಲಿ ಬರ್ತದೆ. ಶೇರ್ ಕ್ಯಾಪಿಟಲ್ ಆಯಿತು. ನೆಕ್ಸ್ಟ್ 4-5 ವರ್ಷ ಆಗುವಾಗ ಈ ಶೇರ್ ಕ್ಯಾಪಿಟಲ್ 1 ಕೋಟಿ ಸಾಕಾಗುವುದಿಲ್ಲ. ಅದನ್ನು 12 ಕೋಟಿಗೆ ಮಾಡಿದರು. 1 ಕೋಟಿಯಿಂದ 12 ಕೋಟಿ. ಮತ್ತೊಂದು 4-5 ವರ್ಷದ ನಂತರ ಅದರ 25 ಕೋಟಿಗೆ ಮಾಡಿದರು. ಆದರೆ ಇದು ಎಲ್ಲವನ್ನೂ ಬೆಳೆಗಾರರಿಂದ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಆಲ್ರೆಡಿ ಹಿಂದೆ ಬೆಳೆಗಾರರ ಪರಿಸ್ಥಿತಿಯನ್ನು ನೋಡಿ ಈ 100 ರೂಪಾಯಿ ಮಾಡಲಿಕ್ಕಿದೆ. ಅದಕ್ಕೆ ಶೇರ್ ಸಸ್ಪೆನ್ಸ್ ಅಂತ ಮಾಡಿದರು. ಬೆಳೆಗಾರರು ತಂದ ಅಡಿಕೆ ಇದು ಬಿಲ್ಲಿನಲ್ಲಿ 1% ಶೇರ್ ಸಸ್ಪೆನ್ಸ್, ಅದು ಕೂಡ ಈಗ ಕೂಡ ಕಂಟಿನ್ಯೂ ಆಗ್ತದೆ ಅಂತ ನನ್ನ ಭಾವನೆ. ಶೇರ್ ಸಸ್ಪೆನ್ಸ್ ಅದರಲ್ಲಿ ಈಗ ಉದಾಹರಣೆ 10,000 ರೂಪಾಯಿ ಬಂದ 1% ಡಿಡಕ್ಷನ್. ಅದು 100 ರೂಪಾಯಿ ಆದ ಮೇಲೆ ಆಗ ಉದಾಹರಣೆಗೆ 1 ಲಕ್ಷದ ಅಡಿಕೆ ಮಾರಾಟ ಮಾಡಿದರೆ 10 ಶೇರನ್ನು ಅವನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಶೇರ್ ಸಸ್ಪೆನ್ಸ್. ಅವನ ಅಕೌಂಟು ಶೇರ್ ಸಸ್ಪೆನ್ಸ್, ಅವನ ಇಂಡಿವಿಜುವಲ್ ಅಕೌಂಟ್ ಉಂಟು, ಅಲ್ಲಿಗೆ ಕ್ರೆಡಿಟ್ ಮಾಡ್ತಾರೆ. ಅವು ಯಾವಾಗಲೂ ಬಂದು ಜಸ್ಟ್ ಲೈಕ್ ಬ್ಯಾಂಕಿನಲ್ಲಿ SBI ಅಕೌಂಟ್ ಇದ್ದಾಗೆ ನಾವು ಯಾವಾಗಲೂ ಹೋದರೂ ಹಣ ಡ್ರಾ ಮಾಡ್ಬೋದು. ಆ ರೀತಿಯ ಒಂದು ಫೆಸಿಲಿಟಿಯನ್ನು ನಾವು ಮಾಡಿ. ಈಗ ಶೇರ್ ಸಸ್ಪೆನ್ಸಿಂದ ಹಾಗೆ ಶೇರ್ ಸಸ್ಪೆನ್ಸಿಂದ ಕಲೆಕ್ಟ್ ಮಾಡಿದ ಹಣ ಈಗಲೂ ಕೂಡ ಒಂದು 2-3 ಕೋಟಿ ಇರ್ಬೋದು ಅಂತ ನನ್ನ ಭಾವನೆ. ಅದಕ್ಕೆ ಬಡ್ಡಿ ಇಲ್ಲ, ಏನಿಲ್ಲ. ಅದು ಅವರು ಬಂದು ಅಪ್ಲಿಕೇಶನ್ ಕೊಟ್ಟ ಕೂಡಲೇ ಹೆಡ್ ಆಫೀಸ್ಗೆ ಹೋಗ್ತದೆ, ಅದನ್ನು ಶೇರ್ ಸರ್ಟಿಫಿಕೇಟ್ ಆಗಿ ಅವರ ಮನೆಗೆ ಬರ್ತದೆ. ಹಾಗೆ ಶೇರ್ ಕ್ಯಾಪಿಟಲ್ ಎಂಬುದು ಮೇನ್ ಸೋರ್ಸ್ ಆಫ್ ಫಂಡ್ ಫಾರ್ ಕ್ಯಾಂಪ್ಕೋ. ಬ್ಯಾಲೆನ್ಸ್ ಶೀಟ್ನಲ್ಲಿ ಸೋರ್ಸಸ್ ಯೂಸಸ್ ಆಫ್ ಫಂಡ್ಸ್ ಅಂತ ಬರ್ತದೆ. ಸೋರ್ಸಸ್ ಶೇರ್ ಕ್ಯಾಪಿಟಲ್ ಮಾತ್ರ ಇರುವಂಥದ್ದು, ನಮ್ಮ ಓನ್ ಫಂಡ್ ಅಂತ ಇರುವಂಥದ್ದು ಶೇರ್ ಕ್ಯಾಪಿಟಲ್. ಅಂದರೆ ಬೆಳೆಗಾರ ಮತ್ತು ಗೌರ್ಮೆಂಟಿಗೆ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ರಿಸೊಲ್ಯೂಷನ್ ಮಾಡಿ ಕಳಿಸಬೇಕು. ರಿಸೊಲ್ಯೂಷನ್ ಮಾಡಬೇಕಾದ್ರೆ ಆ್ಯನ್ಯುವಲ್
ಬಜೆಟ್ ಆ್ಯನ್ಯುವಲ್ ಪ್ರೋಗ್ರಾಮ್, ನಾವು ಈ ವರ್ಷ ಇಂತಿಷ್ಟು ಅಡಿಕೆಯನ್ನು ಖರೀದಿ ಮಾಡ್ತೇವೆ, ಇಂತಿಷ್ಟು ಸೇಲ್ ಮಾಡ್ತೇವೆ ಅಂಜೆ ಬಜೆಟ್ ಎಲ್ಲ ಮಾಡಿಕೊಂಡು ಅದು ಬೋರ್ಡ್ ಅಪ್ರೂವಲ್ ಮಾಡಿ ಅದಕ್ಕೆ ಎನ್ಕ್ಲೋಸ್ ಮಾಡಿ ಕಳಿಸಬೇಕು. ಅದರ ಪ್ರಕಾರ ಪ್ರಪೋಸಲ್ ಹೋಗ್ತದೆ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ. ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿಯಿಂದ ಅದು ಸ್ಯಾಂಕ್ಷನ್ ಆಗಿ 25 ಲಕ್ಷ ಪ್ರತಿ ವರ್ಷ. ನಾವು ಒಂದೇ ಸಲ ಕೋಟಿಗಟ್ಟಲೆ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಪ್ರೊಕ್ಯೂರ್ಮೆಂಟ್ ಕೂಡ ನಾವು ಡಬಲ್ ಮಾಡಿದರೆ ಅದು ಒಪ್ಪುವಂಥ ವಿಷಯ ಅಲ್ಲ. ಬ್ಯಾಂಕರ್ಸ್ ಒಪ್ಪಬೇಕು, ಗೌರ್ಮೆಂಟ್ ಆಫೀಷಿಯಲ್ಸ್ ಒಪ್ಪಬೇಕು. ಆದ ಕಾರಣ ಎಲ್ಲವನ್ನು ಪ್ರಿಪೇರ್ ಮಾಡುವಾಗ ಜಾಗ್ರತೆಯಿಂದ ಮಾಡಿ ಅದಕ್ಕೆ ಬ್ಯಾಂಕರ್ಸ್ CMA ಅಂತೇಳಿ ಕ್ರೆಡಿಟ್ ಮಾನಿಟರಿಂಗ್ ಇದು ಅಪ್ಲಿಕೇಶನ್ ಅಂತೇಳಿ ಅದನ್ನೆಲ್ಲ ಮಾಡಿಕೊಟ್ಟ ನಂತರ ಬ್ಯಾಂಕ್ನವರು ಅವರ ಲಿಮಿಟ್ನಲ್ಲಿ ಐ ಥಿಂಕ್ ಸುಬ್ರಾಯ ಭಟ್ರು 90ನೇ ಇಸವಿಯಲ್ಲಿ ಹೋಗುವಾಗ ಬ್ಯಾಂಕಿನಿಂದ ಸಾಲ 32 ಕೋಟಿ ಇತ್ತು. ಈಗ ಜಾಸ್ತಿ ಇರ್ಬೋದು, 50 ಕೋಟಿ ಚಿಲ್ಲರಿರಬೇಕು ಅಲ್ಲ, 50 ಕೋಟಿ. ಅಂದರೆ ಅಫ್ಕೋರ್ಸ್ ಅಡಿಕೆ ಬೆಲೆ ಜಾಸ್ತಿ ಆಗಿದೆ, ಹ್ಯಾಂಡ್ಲಿಂಗ್ ಜಾಸ್ತಿ ಆಗಿದೆ, ಆದ ಕಾರಣ ಜಾಸ್ತಿ ಬೇಕಾಗ್ತದೆ. ಹಾಗೆ ಸೋರ್ಸಸ್ ಆಫ್ ಫಂಡ್ನಲ್ಲಿ ಶೇರ್ ಕ್ಯಾಪಿಟಲ್ ಈಸ್ ದ ಮೇನ್ ಸೋರ್ಸ್ ಆಫ್ ಇದು ಸಸ್ಪೆನ್ಸ್ ಲಯಬಿಲಿಟಿ ಅಸೆಟ್ಸ್ ಅದು ಅದರಲ್ಲಿ ಬರ್ತದೆ. ಅದರ ನಂತರ ಬ್ಯಾಂಕ್ ಫೈನಾನ್ಸ್, ಇದು ಎಲ್ಲ ಹೇಳುವಂಥದ್ದು ಸುಬ್ರಾಯ ಭಟ್ರ ದಿಗ್ದರ್ಶನದ ಮೂಲಕ ಇದನ್ನು ಮಾಡುವಂಥದ್ದು. ಬಿಕಾಸ್ ಐ ಆಮ್ ದ ರೆಸ್ಪಾನ್ಸಿಬಲ್ ಪಾರ್ಟಿ ಫಾರ್ ದ್ಯಾಟ್. ಅವರಿಗೆ ನನ್ನದು ಆಫೀಸು 2nd ಫ್ಲೋರ್ನಲ್ಲಿ, ಅವರ ಆಫೀಸ್ SKSMS ಫಸ್ಟ್ ಫ್ಲೋರ್ನಲ್ಲಿ. ನನಗೊಂದು 5-6 ಸಲ ಮೇಲೆ ಕೆಳಗೆ ಹೋಗುವಂಥ ಪ್ರಮೇಯ ಬರ್ತದೆ. ಹೊಸ ಬಿಲ್ಡಿಂಗ್ ಆಯಿತು, ಹೊಸ ಬಿಲ್ಡಿಂಗಲ್ಲಿ ಅಷ್ಟೇ ನಾನು ಅಲ್ಲಿ ಮೇಲಿಂದ ಕೆಳಗೆ ಬರಬೇಕು, ಇಲ್ಲಿ ಕೆಳಗಿಂದ ಮೇಲೆ ಹೋಗಬೇಕು. ಆ ರೀತಿ ಸುಬ್ರಾಯ ಭಟ್ರ ಎವ್ರಿಥಿಂಗ್ ಸುಬ್ರಾಯ ಭಟ್ರ ಇದು ಹ್ಯಾಂಡ್ಲಿಂಗ್, ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಹ್ಯಾಂಡ್ಲ್ಡ್ ಪ್ರಾಪರ್ಲಿ ಆ್ಯಂಡ್ ಸೀಕ್ರೆಟ್ಲಿ. ವಿಷಯವನ್ನು ಡಿಸ್ಕ್ಲೋಸ್ ಮಾಡುವಂಥ ವಿಷಯ ಅಲ್ಲ. ಹಾಗೆ ಬ್ಯಾಂಕ್ ಫೈನಾನ್ಸ್ ಕೂಡ ಅದೇ ರೀತಿ. ಫಸ್ಟಿಗೆ 2 ಕೋಟಿ ಇತ್ತು, 5 ಕೋಟಿ ಆಯಿತು, ಇವತ್ತು 55 ಕೋಟಿ. ಸುಬ್ರಾಯ ಭಟ್ರು ನಿರ್ಗಮನ ಆಗುವಾಗ 32 ಕೋಟಿ ಇತ್ತು. 32 ಕೋಟಿಗೆ ಬಡ್ಡಿ 13-14% ಅಂತ ಹೇಳಿದರೆ ಜಾಸ್ತಿ ಆಗ್ತದೆ, ಕಂಡಬಟ್ಟೆ ಇರ್ತದೆ. ಅದಕ್ಕೋಸ್ಕರ ನಾವು ಅದು ಕೂಡ ಉಲ್ಲೇಖ ಮಾಡಿದರು. ಸೇಲ್ ಮಾಡುವ ಅಡಿಕೆಯನ್ನು ಸೇಲ್ ಮಾಡ್ತೇವೆ. ಸೇಲ್ ಮಾಡುವಾಗ ಅದರಲ್ಲಿ ಕೆಲವೆಲ್ಲ ಪ್ರಾಬ್ಲಮ್ಸ್ ಬರ್ತದೆ. ಈಗ ನಾವು ನಮ್ಮ ಗೋಡೌನಿಂದ ಲಾರಿಗೆ ಹಾಕ್ತೇವೆ. ಲಾರಿಗೆ ಹಾಕಿದ ನಂತರ ನಮಗೆ ಅದರಲ್ಲಿ ಹೋಲ್ಡ್ ಇಲ್ಲ, ಕ್ಯಾಂಪ್ಕೋದವ್ರಿಗೆ ಏನು ಹೋಲ್ಡ್ ಇಲ್ಲ. ಬಿಕಾಸ್ ಎಲ್ಲರೂ ಸೆಲ್ಫ್ ಇರ್ತದೆ. ಸೆಲ್ಫ್ ಅಂದರೆ ಕ್ಯಾಂಪ್ಕೋದ ಜವಾಬ್ದಾರಿ. ಕ್ಯಾಂಪ್ಕೋದ ಗೋಡೌನಿಂದ ಆಲ್ರೆಡಿ ಲೋಡ್ ಆಗಿದೆ, ಅಲ್ಲಿ ದಾರಿಯಲ್ಲಿ ಹೋಗ್ತಾ ಉಂಟು, ಅಥವಾ ಟ್ರಾನ್ಸ್ಪೋರ್ಟರ್ ಗೋಡೌನಿಗೆ ಹೋಗಿರ್ಬೋದು. ಅದು ನಾವು ಜವಾಬ್ದಾರಿಯನ್ನು ಒಪ್ಪಿಕೊಳ್ಬೇಕು. ಆದರೆ ನಾವು ಅಪ್ರೂವ್ಡ್ ಟ್ರಾನ್ಸ್ಪೋರ್ಟರ್ಸ್ ಅಂತ ಮಾಡಿದ್ದೆವು. ಇದೇ TCI, ಮತ್ತೊಂದು ಯಾವುದು ಮನೀಶ್ ಟ್ರಾನ್ಸ್ಪೋರ್ಟ್, ಕೆಲವೆಲ್ಲ ಒಂದು 8 ಕಂಪನಿಯ ಟ್ರಾನ್ಸ್ಪೋರ್ಟ್ ಕಂಪನಿ ಕರೆದು ಅವರನ್ನು ಅಪ್ರೂವ್ಡ್ ಟ್ರಾನ್ಸ್ಪೋರ್ಟರ್ ಅಂತ ಅಂದರೆ ಬ್ಯಾಂಕಿನಲ್ಲಿ ಅಕ್ಸೆಪ್ಟೇಬಲ್ ಟ್ರಾನ್ಸ್ಪೋರ್ಟರನ್ನು ನಾವು ಮಾಡ್ತಿದ್ದೆವು. ಯಾಕಂದರೆ ನಾಳೆ ಆ ಬ್ಯಾಂಕ್ ಬಿಲ್ಲನ್ನು ಡಿಸ್ಕೌಂಟ್ ಮಾಡಿದ ಕೂಡಲೇ ನಮ್ಗೆ ಹಣ ಕೊಡಬೇಕು. ಇವತ್ತು ಲಾರಿಗೆ ಹೋಯಿತು, ನಾಳೆ ಬಿಲ್ ಹೆಡ್ ಆಫೀಸಿಗೆ ಬರ್ತದೆ. ಹೆಡ್ ಆಫೀಸಿಂದ ನಾವು ನಾಳೆ ಡಿಸ್ಕೌಂಟ್ ಮಾಡ್ತೇವೆ. ಡಿಸ್ಕೌಂಟ್ ಮಾಡಿದ ಕೂಡಲೇ ಅದು ಬ್ಯಾಂಕರ್ಸ್ ಪ್ರಾಪರ್ಟಿ, ರಿಸ್ಕ್ ನಮ್ಮದೇ. ನಾಳೆ ಮಾಲು ಹೆಚ್ಚು ಕಡಿಮೆ ಆದರೆ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಲೈಸ್ ಆನ್ ಕ್ಯಾಂಪ್ಕೋ. ಅದೇ ಹೇಳಿದರು, ಯಾರು ಇವರು ಹೇಳಿದರು. ಯಾಕಂದರೆ ಅಲ್ಲಿ ಲಾರಿಯಲ್ಲಿ ಹೋದ ನಂತರ ಅಲ್ಲಿಯೇ ಮ್ಯಾನೇಜರ್ ಈಗ ಉದಾಹರಣೆಗೆ ಅಹಮದಾಬಾದಿಗೆ ಹೋಯಿತು. ಮ್ಯಾನೇಜರ್ ಅವನಿಗೆ ಮತ್ತು ಪಾರ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಆವಾಗ ಒಂದು 200 ಗೋಣಿಯ ಅಥವಾ ಒಂದು 10 ಕೋಟಿಯ ಅಡಿಕೆ ಕೊಟ್ಟಿದ್ದಾರೆ. ಅದನ್ನು ಸುಬ್ರಾಯ ಭಟ್ರು ಎಲ್ಲ ಹ್ಯಾಂಡಲ್ ಮಾಡಿ ಚೆನ್ನಾಗಿ ಪೈಸಾ ರಿಕವರಿ ಮಾಡಿದ್ದಾರೆ. ಆದರೆ ಅಲ್ಲಿ ಕೊಟ್ಟರೆ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಅವ ಹೇಳ್ತಾನೆ, ಮ್ಯಾನೇಜರ್ ನಾನು ಕೊಟ್ಟಿದ್ದೇನೆ ಸರಿ, ನನ್ನ ಹತ್ರ ಹಣ ಇಲ್ಲ. ಅದಕ್ಕೆ ಎಂತ ಮಾಡಬೇಕು, ಅವರನ್ನು ಕರೆದು, ಯಾರು ಟ್ರಾನ್ಸ್ಪೋರ್ಟ್ ಕಂಪನಿಯ ಮ್ಯಾನೇಜರನ್ನು ಕರೆದು, ನೋಡು ಮಾರೆ ನಿನಗೆ ಕಷ್ಟ ಆಗ್ತದೆ, ನಾವು ಬ್ಯಾಂಕಿಗೆ ಕರೆದ್ರೆ ನಿನ್ನ ಎಂಟೈರ್ ದೇಶದಲ್ಲಿರುವಂಥ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಿನ್ನದು ಡಿಸ್ಟರ್ಬ್ ಆಗ್ತದೆ. ಆ ರೀತಿ ಒಂದು 10-15 ದಿವಸ ಪ್ರೆಷರ್ ಹಾಕಿದರೆ ಎಲ್ಲ ಕಡೆಯಿಂದ ಬೇರೆ ವರ್ತಕರಿಂದಲೂ ಅವರಿಗೆ ಪ್ರೆಷರ್ ನಮ್ಮದು ಮಾತ್ರ ಸಾಕಾಗುವುದಿಲ್ಲ. ಸೆಲ್ಲಿಂಗ್ ರೆಪ್ರೆಸೆಂಟೇಟಿವ್ಸ್ ಅಂತ ಇದ್ದಾರೆ, ಅವರ ಮೂಲಕ ಅದಕ್ಕೆ ಒತ್ತಡ ಇರಿಸಿ ರಾಮಮೋಹನ್ ಕಾಮತ್ರಿಗೆ ಗೊತ್ತುಂಟು. ಅದರಲ್ಲಿ 40 ಸೆಲ್ಲಿಂಗ್ ರೆಪ್ರೆಸೆಂಟೇಟಿವ್ಸ್ನ ಅಪ್ರೂವ್ ಮಾಡಿದೆವು.
ಸೆಲ್ಲಿಂಗ್ ರೆಪ್ರೆಸೆಂಟೇಟಿವ್ಶಿಪ್ ಸಿಗಬೇಕಾದ್ರೆ ಅವ ಸೆಕ್ಯೂರ್ ಡೆಪಾಸಿಟ್ ಕೊಡಬೇಕು, ಅವ ಈ ಕ್ಲಾಸ್ ಮೆಂಬರ್ ಆಗಬೇಕು, ಸೊಮ್ಮನೆ ಬ್ಯಾಂಕ್ ಅಪ್ರೂವ್ ಇದರಲ್ಲಿ ಬೇಕು, ಎಲ್ಲ ಇದ್ದರೆ ಅವರಿಗೆ ಸೆಲ್ಲಿಂಗ್ ರೆಪ್ರೆಸೆಂಟೇಟಿವ್ಶಿಪ್ ಕೊಡ್ತೇವೆ. ಅವರಿಗೆ ಬುಕ್ ಮಾಡಿದ್ದಕ್ಕೆ 1% ಕಮಿಷನ್ ಕೊಡ್ತೇವೆ. ಎಲ್ಲಿಯೂ ಯಾರು ಕೊಡೋದಿಲ್ಲ 1% ಅಂದರೆ ಆಯಿತು. ಇವತ್ತು ಅಡಿಕೆ ರೇಟ್ ಎಷ್ಟು? 700 ರೂಪಾಯಿ. 1% ಅಂದರೆ ಎಷ್ಟಾಯಿತು? 1 kgಯಲ್ಲಿ 7 ರೂಪಾಯಿ. ಇಸ್ ಇಟ್ ಕರೆಕ್ಟ್ ಮೋಹನ್ ಕಾಮತ್? 7 ರೂಪಾಯಿ 1 kg ಅಡಿಕೆ ಮಾರಾಟ ಮಾಡಿ ಅವನಿಗೇನಿಲ್ಲ. ಅವನಿಗೆ 1 kg ಮಾರಾಟ ಕ್ಯಾಂಪ್ಕೋ ಪರ್ಚೇಸ್ ಮಾಡೋದು, ಕ್ಯಾಂಪ್ಕೋ ಹಣಕಾಸು ಇನ್ವೆಸ್ಟ್ಮೆಂಟ್ ಮಾಡೋದು ಎಲ್ಲತ್ತಿಗೆ ಅವ ಜಸ್ಟ್ ಕಾಂಟ್ರಾಕ್ಟ್ ಬರೆದು ಕೊಡ್ತಾನೆ, ಇಂಥ ಪಾರ್ಟಿಗೆ ಅಡಿಕೆ ಕೊಡಿ ಅಂತೇಳಿ, ಅಷ್ಟೇ ಇರುವಂಥದ್ದು. ಆದರೆ ಅವನಿಗೆ 1 kgಯಲ್ಲಿ 7 ರೂಪಾಯಿ ಕಮಿಷನ್ ಸಿಗ್ತದೆ. ಯಾಕೆ ಕಮಿಷನ್ ಕೊಡಬೇಕು? ರೆಸ್ಪಾನ್ಸಿಬಿಲಿಟಿ ಇದೆ. ಅಲ್ಲಿಂದ ಪೇಮೆಂಟನ್ನು ತರಿಸಿಕೊಡುವಂಥ ಜವಾಬ್ದಾರಿ ಅವನಿಗೆ ಕೊಡ್ತೇವೆ. ಆದ ಕಾರಣ ಫ್ರಮ್ ದ ಬಿಗಿನಿಂಗ್ ಇದನ್ನು ಯಾವುದು ಈ ಕಮಿಷನ್ ಏಜೆನ್ಸಿ ಸಿಸ್ಟಮ್ ದ್ಯಾಟ್ ವಿಲ್ ಬಿ ಕಂಟಿನ್ಯೂಡ್. ಆ್ಯಂಡ್ ದೀಸ್ ಪೀಪಲ್ ಆರ್ ಆಫ್ ಅನ್ಅವಾಯ್ಡಬಲ್ ಇವಿಲ್ಸ್ ಆಫ್ ದ ಟ್ರೇಡ್. ಇಸ್ ಇಟ್ ರಾಮ್ ಮೋಹನ್ ಕಾಮತ್? ಯಾವ ಮಹಾತ್ಮ ಬರಲಿ, ಎಂಥದೇ ಇರಲಿ, ಅವನಿಂದ ಈ ಸಿಸ್ಟಮನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ವಾರಣಾಸಿ ಸುಬ್ರಾಯ ಭಟ್ರು ರಾಮ್ ಮೋಹನ್ ಕಾಮತ್ ಮಾಡಿದ ಒಂದು ದೊಡ್ಡ ವಿಚಾರ. ಯಾಕಂದರೆ ನಾವು ಮಾರಾಟ ಮಾಡಲಿಕ್ಕೆ ಹೋದರೆ ಯಾರು ತಗೊಳ್ತಾರೆ? ಆಯಿತು, ನಮ್ಮ ಗೋಡೌನಿಂದ ಹೋಯಿತು ಅಂತ ಹೇಳಿದ್ರೆ ಅವ ಹಣ ಕೊಡ್ತಾನೆ? ಯಾರಿಗೂ ಸಾಧ್ಯ ಇಲ್ಲ. ಹಾಗೆ ಏನು ಕೆನರಾ ಟ್ರೇಡಿಂಗ್ ಏಜೆನ್ಸಿ ಏನೋ ಲುಸಾನ್ ಆಯಿತು ಅಂತ ಹೇಳಿದರು, ಅದು ಆಲ್ ಬಿಕಾಸ್ ಆಫ್ ದಿಸ್. ಮತ್ತು ಇವರು ಕೃಷ್ಣಮೂರ್ತಿ ಅವರು ಹೇಳಿದರು, ನಾವೊಂದು ಏಜೆನ್ಸಿ ಇದು ಮಾಡಿ ಟ್ರೇಡಿಂಗ್ ಮಾಡಿದರೆ ಸಾಧ್ಯ. ಸುಬ್ರಾಯ ಭಟ್ ಹೇಳಿದಂಥದ್ದು ಅದು ನಮಗೆ ಅರ್ಹ ವ್ಯಾಪಾರವಲ್ಲ, ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ಯಾಂಪ್ಕೋ ಒಂದು ಒಳ್ಳೆ ಗಳಿಗೆಯಲ್ಲಿ ಓಪನ್ ಆಗಿದೆ, ನಡೀತಾ ಉಂಟು, ಇವತ್ತಿಗೆ ದೃಢವಾಗಿದೆ. ಆ್ಯಂಡ್ ಪಕ್ಕಕ್ಕೆ ಏನೂ ಆಗಲಿಕ್ಕಿಲ್ಲ. ಬಿಕಾಸ್ ನಾವು ದೇವರ ಹತ್ರ ಬೇಡುವಂಥದ್ದು ಅದ್ವಿ. ಯಾಕಂದರೆ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆದರೆ ಬ್ಯಾಂಕಿನ ವ್ಯವಹಾರವನ್ನು ನಾವು ಮತ್ತೊಂದು ವಿಷಯವನ್ನು ಹೇಳ್ತೇನೆ. 87 ಜ್ಞಾನಿ ಜಯಸಿಂಗ್ ಚಾಕ್ಲೇಟ್ ಫ್ಯಾಕ್ಟ್ರಿಯನ್ನು 86 ಆಗ ದೊಡ್ಡ ಗುಲ್ಲಾಯಿತು. ತಮಗೆ ಗೊತ್ತುಂಟಾ ಇಲ್ವಾ ಐ ಡೋಂಟ್ ನೋ. ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಕನ್ಸ್ಟ್ರಕ್ಷನಿಗೆ ಡೈವರ್ಸಿಫಿಕೇಷನ್ ಆಫ್ ಫಂಡ್ಸ್ ಅಂತ ಅಕೌಂಟ್ಸ್ನಲ್ಲಿ ಬರ್ತದೆ. ಅಡಿಕೆಯ ಹಣವನ್ನು ಚಾಕ್ಲೇಟಿಗೆ ವಿನಿಯೋಗ ಮಾಡಿದ್ದಾರೆ ಅಂತೇಳಿ. ಹಕೀಕತ್ನಲ್ಲಿ ನಾವು ಈ ವೇದಿಕೆ ಮಾಡಿ ನಾನು ಮಾಡಿದ್ದಕ್ಕೆ ಉತ್ತೇಜನ ಕೊಟ್ಟವನೇ. ಅದರಲ್ಲಿ ವಿಷಯ ಕರೆಕ್ಟ್, ವಿಷಯ ಡೈವರ್ಸಿಫಿಕೇಷನ್ ಆಗಿದೆ ಅದು. ಆದರೆ ಬ್ಯಾಂಕರ್ಸ್ ನಿಲುವಿನಲ್ಲಿ ಒಂದು ಚೂರು ನಾವು ಡೈವರ್ಟ್ ಮಾಡಲಿಲ್ಲ ಅಂತೇಳಿ ನಾವು ಸ್ಟೇಟ್ಮೆಂಟ್ ಕೊಟ್ಟದ್ದು, ಆ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿ ಹೇಳಿ ಕೊಟ್ಟದ್ದು ನನಗೆ ವಾರಣಾಸಿ ಸುಬ್ರಾಯ ಭಟ್ರು. ಅವರು ಇದೆಲ್ಲ ಕಾಮರ್ಸ್ ಗ್ರ್ಯಾಜುಯೇಟ್ ಅಲ್ಲ, ಏನಲ್ಲ. ಆದರೆ ಇದು ಎಲ್ಲವನ್ನು ಅವರ ದಿಗ್ದರ್ಶನದಲ್ಲಿ ನಾವು ಮಾಡಿದ್ದೇವೆ ಅಂತ ಹೇಳುವ ಗಳಿಕೆ ನಮಗಿದೆ. ಕೆಲವು ವಿಷಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಹೇಳ್ತೇನೆ. 88, 89 ಒಂದು ಕಂಟಿನ್ಯೂಸ್ 2-3 ವರ್ಷ ಲಾಸ್ ಬಂತು. ಅದಲ್ಲದೆ ಫ್ಯಾಕ್ಟ್ರಿಗೆ ಡೈವರ್ಷನ್ ಮಾಡಿದ ಕಾರಣ ನಿಮ್ಮ ಹತ್ರ ಅಡಿಕೆ ಖರೀದಿಗೆ ಹಣ ಇರಲಿಲ್ಲ. ಇದು ಇದರಲ್ಲಿ ಹೊರಗೆ ಹೋಗಬಾರ್ದು. ಆಗ ಸ್ಟಾಕ್ ಸ್ಟೇಟ್ಮೆಂಟ್ನಲ್ಲಿ ಹೇಳಿದೆಲ್ಲ, 100 ರೂಪಾಯಿ ವ್ಯಾಲ್ಯೂಯೇಷನ್ ಇದ್ದರೆ 80 ರೂಪಾಯಿ ಬ್ಯಾಂಕ್ ಕೊಡ್ತದೆ, 20% ನಾವು ನಮ್ಮ ಓನ್. ಆ ಹಣ ಇರಲಿಲ್ಲ. ಆ ಹಣ ಏನಾಗ್ತಾಗಿದೆ, ಇದಕ್ಕೆ ಡೈವರ್ಷನ್ ಆಗಿದೆ. ಬ್ಯಾಂಕಿನವರು ನಾವು ಡೈವರ್ಟ್ ಮಾಡಿ ನಿಮ್ಮ ಹಣವನ್ನು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಿಲ್ಡಿಂಗ್ ಹಾಕಿದ್ದೇವೆ ಅಂತ ಹೇಳಿದ್ರೆ ಹೋಗ್ತಾರಾ? ಇಲ್ಲ. ಅದಕ್ಕೆ ಅಡಿಕೆ ಖರೀದಿ ಆಗಲೇಬೇಕು. ಆಗ 3-4 ದಿನ, ಜನವರಿ ಟು ಮಾರ್ಚ್ ಆರ್ ಏಪ್ರಿಲ್, ಹಣ ಇಲ್ಲ ಅಂದರೆ ಇವತ್ತಿನ ಖರೀದಿಗೆ ಪುತ್ತೂರು ಬ್ರಾಂಚಿಗೆ ಹಣ ಕಳಿಸ್ಲಿಕ್ಕೆ ಆಗುವುದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಬ್ಯಾಂಕರ್ಸನ್ನು ಕನ್ವಿನ್ಸ್ ಮಾಡಿ ವಾರಕ್ಕೆ 2 ಸಲ ಸ್ಟಾಕ್ ಸ್ಟೇಟ್ಮೆಂಟನ್ನು ಕೊಟ್ಟು ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿ DP ಕ್ರಿಯೇಟ್ ಮಾಡಿ ಬ್ಯಾಂಕಿನಿಂದ ಇವತ್ತಿಗೆ ಕಾಸರಗೋಡಿಗೆ 20 ಲಕ್ಷ, ಮಂಜೇಶ್ವರಕ್ಕೆ 10 ಲಕ್ಷ, ಬಜೆಟ್ಕಕ್ಕೆ ಇಂತಿಷ್ಟು ಲಕ್ಷ, ವಿಟ್ಲಕ್ಕೆ ಒಟ್ಟು 1.5 ಕೋಟಿ ಬೇಕು ಅಂತಾದರೆ 1.5 ಕೋಟಿ ರೂಪಾಯಿಯನ್ನು ಕ್ಯಾಶ್ ಬ್ಯಾಂಕಿನಿಂದ ಡ್ರಾ ಮಾಡಿ ಇಲ್ಲಿಂದ ಗೋವಿಂದ ಭಟ್ ಎಂಬ ಕ್ಲಾರ್ಕ್ ಮೂಲಕ ಅಂಬಾಸಡರ್ ಕಾರ್ನಲ್ಲಿ ಎಲ್ಲ ಬ್ರ್ಯಾಂಚ್ಗಳಿಗೆ ಕೊಟ್ಟ ದಿವಸಗಳು ಹಲವಾರು. ಅಬೌಟ್ 3 to 4 months.
ಇದು ನಾನೇ ಮಾಡಿದ್ದು. ಮತ್ತು ಯಾರು ಇದರ ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗ್ತಿದ್ರೆ ನನ್ನ ಅವಸ್ಥೆ ಏನಾಗ್ತಿತ್ತು, ಸುಬ್ರಾಯ ಭಟ್ರ ಅದೆಲ್ಲ ಬಿಟ್ಟು ಕ್ಯಾಂಪ್ಕೋ ಇವತ್ತು ಏನಾಗ್ತಿತ್ತು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಯಾರಿಗಾದರೂ ಇದನ್ನು ಆಲೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ರಾಮ್ ಮೋಹನ್ ಕಾಮತ್ರೆ ಸಾಧ್ಯ ಇದೆಯಾ? ಇಂಪಾಸಿಬಲ್. 1.5 ಕೋಟಿ ಕ್ಯಾಶ್ ಕಾರಿನಲ್ಲಿ ಹೋಗ್ತಾ ಉಂಟು. ಅಲ್ಲಿಗೆ ಹೋಗಿ ರೀಚ್ ಆದ ಕೂಡಲೇ ಫೋನ್ ಮಾಡಬೇಕು, ಸರ್ ನಮಗೆ ಕ್ಯಾಶ್ ರೀಚ್ ಆಯಿತು. ವಿಟ್ಲದಿಂದ ಫೋನು, ಇವರು ಕೊಂಕೋಡಿಯವರ ತಮ್ಮ, ಹೌದು, ಪುತ್ತೂರಿಂದ, ಸುಳ್ಯದಿಂದ ಬೆಳಿಗ್ಗೆ ಹೊರಟ ಕಾರದು ಬರೋದು ಸಾಯಂಕಾಲ. ನಡುವಿನಲ್ಲಿ ಏನಾಗಿದ್ರೆ ಹೆಚ್ಚಾಗಿದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ವಾರಣಾಸಿ ಸುಬ್ರಾಯ ಭಟ್ರು ಹಲವು ವಿಚಾರಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಜವಾಬ್ದಾರಿ ತಗೊಂಡು ನಮ್ಮ ಮೂಲಕ ದಿಗ್ದರ್ಶನ ಡೈರೆಕ್ಷನ್ಸ್ ಕೊಟ್ಟು ಮಾಡಿದ್ದಾರೆ. ಅದನ್ನು ಯಾರೂ ಮಾಡಲಿಕ್ಕಿಲ್ಲ. ಇವತ್ತಿನ ದಿವಸ ಆ ಕೋಟಿಗಟ್ಟಲೆ ಜವಾಬ್ದಾರಿಯನ್ನು ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಆಫೀಸರ್ ಕೂಡ ಮಾಡಲಿಕ್ಕೆ ತಯಾರಿರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅದು ನಾವು ಮಾಡಿದ್ದೇವೆ ಅಂತ ಹೇಳಿದರೆ, ನಾನು ಅಂತ ಹೇಳೋದಿಲ್ಲ, ನಾವು ಅದರಲ್ಲಿ ಕೆಲವು ಮಾರ್ಕೆಟಿಂಗ್ ವಿಭಾಗದ ಜನರನ್ನು ನಾವು ಕಾನ್ಫಿಡೆನ್ಸ್ ತಗೊಂಡು ನಾವು ಮಾಡಬೇಕಾಯಿತು. ಅದು ಎಲ್ಲ ಮಾಡಿದ್ದು ಸಂಸ್ಥೆಗೋಸ್ಕರ, ಇಂಡಿವಿಜುವಲ್ ಸುಬ್ರಾಯ ಭಟ್ರಿಗೋಸ್ಕರ ಅಥವಾ ನಮ್ಮ ಇದಕ್ಕೋಸ್ಕರ ಅಲ್ಲ. ಇವತ್ತು ಏನು ಉದ್ದೇಶ ಅಂತೇಳಿ, ಇವತ್ತು ಬೆಳೆಗಾರರಿಗೆ ಪುತ್ತೂರು ಬ್ರ್ಯಾಂಚ್ನಲ್ಲಿ ಕ್ಯಾಶ್ ಸಿಗಲಿಲ್ಲ ಎಂಬುದು ಇರಬಾರ್ದು. ಒಂದೇ ಇದರಿಂದ ಇವತ್ತು ಬೆಳಿಗ್ಗೆ ತಂದ ಅಡಿಗೆಗೆ ಸಾಯಂಕಾಲ ಇರ್ಬೋದು, ಆದರೆ ಇವತ್ತೇ ಹಣ ಕೊಟ್ಟಿದ್ದೇವೆ, ಆ ಹೆಗ್ಗಳಿಕೆ ಕ್ಯಾಂಪ್ಕೋ ಮೇಲೆ ಇದೆ. ಅದು ಎಂಟೈರ್ ಕ್ರೆಡಿಟ್ ಗೋಸ್ ಟು ವಾರಣಾಸಿ ಸುಬ್ರಾಯ ಭಟ್. ಮತ್ತು ಡಿ ಪಿ ಕ್ರಿಯೇಷನ್ ನಾನು ಹೇಳಿದೆಲ್ಲ, ಡಿ ಪಿ ಕ್ರಿಯೇಷನ್ ಆಲ್ಸೋ ಮಂತ್ ಎಂಡಿನ ಸ್ಟೇಟ್ಮೆಂಟು ಒಂದಿರ್ಬೋದು, ಆ ವಾರದ ಸ್ಟೇಟ್ಮೆಂಟ್ನಲ್ಲಿ ಇರ್ಬೋದು, ಡಿಫರೆನ್ಸ್ ಇರ್ಬೋದು. ಅದನ್ನು ಟ್ಯಾಲಿ ಮಾಡಿದರೆ ಅದು ಸರಿ ಬರಲಿಕ್ಕಿಲ್ಲ. ವೀಕ್ಲಿ ರಿಪೋರ್ಟ್ ಕೊಟ್ಟದ್ದು, ಯಾಕಂದರೆ ಆ ರೀತಿ ಬ್ಯಾಂಕಿಂಗ್ ಸೆಕ್ಟರನ್ನು ನಾವು ಆ ರೀತಿ ಹ್ಯಾಂಡಲ್ ಮಾಡ್ತಿದ್ದೆವು. ಯಾರು ಕೂಡ ಅದಕ್ಕೆ ಬಿಕಾಸ್ ಕ್ಯಾಂಪ್ಕೋದ ಹೆಸರು ಕೇಳಿ ಕೋಟಿಗಟ್ಟಲೆ ರೂಪಾಯಿ ಕೊಟ್ಟವರು ಇದ್ದಾರೆ, ಡಿ ಜಿ ಎಮ್ಸ್ ಆ್ಯಂಡ್ ಚೇರ್ಮ್ಯಾನ್ಸ್. ಅದು ಇವರು ಹೇಳಿದರು, ಅವರು ಹೋದರೆ ಸಾಕು, ಮಣಿಪಾಲಕ ಸಿಂಡಿಕೇಟ್ ಬ್ಯಾಂಕಿಂಗಿಗೆ ಹೋದರೆ ಅಷ್ಟು ಎಂಥ ಗೌರವ ಇತ್ತು ಅಂತ ಹೇಳಿದರೆ ಅದು ಅಭೂತಪೂರ್ವ, ಅದನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅದೊಂದು ವಿಷಯ. ಸುಬ್ರಾಯ ಭಟ್ರಿಗೆ ಆ್ಯಕ್ಚುಲಿ ಕಠಿಣ ದಿನಗಳೇ ಜಾಸ್ತಿ, ಸುಖದ ದಿನಗಳು ಸ್ವಲ್ಪ ಕಡಿಮೆ. ಯಾಕಂದರೆ ದಿವಸಕ್ಕೆ ಒಂದೊಂದು ಪ್ರಾಬ್ಲಮ್ಸ್. ಹೆಡ್ ಆಫೀಸಿಗೆ ಬಂದರೆ ಒಂದು ಬೆಳಿಗ್ಗೆ 9 ಗಂಟೆ 10 ನಿಮಿಷಕ್ಕೆ ಬಂದವ ಎಂಪ್ಲಾಯಿಗೆ ಅಟೆಂಡೆನ್ಸ್ ಸಿಗ್ತಿರಲಿಲ್ಲ. ಅಷ್ಟು ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ರಜೆಯಲ್ಲಿ ಹೋಗಬೇಕಾದ್ರೆ ಏನಯ್ಯ ಟ್ರಿಶೂರಿಗೆ ಮಾಡಿ, ಏನಯ್ಯ ರಜೆ ನೀನು ಅಪ್ಲಿಕೇಶನ್ 3 ದಿವಸ ಹಾಕಿದ್ದಿ, 3 ದಿವಸ ಅಂತದಕ್ಕೆ 1 ದಿವಸ ಸಾಕು. ಅದು ಸಾಕು ಅಂತ ಹೇಳಿದರೆ ಮತ್ತೆ 3 ದಿವಸ ಸ್ಯಾಂಕ್ಷನ್ನೇ ಆಗೋದಿಲ್ಲ. ಆ ರೀತಿ ಆಯಿತು. 1 ವಾರದ ರಜೆಯಲ್ಲಿ ಬಂದರೆ ಇವರಿಗೆ ಗೊತ್ತಿರ್ಬೋದು, ಪ್ರತಿ ಆದಿತ್ಯವಾರ ಯಾರಾದರೂ 1-2-3 ಎಂಪ್ಲಾಯೀಸ್ ಅವರ ಮನೆಗೆ ಹೋಗಿಯೇ ಹೋಗ್ತಾರೆ. ಹೋದರೆ ಒಂದು ಬೆಳಗಿನಿಂದ ಒಂದು ಸಾಯಂಕಾಲದವರೆಗೆ ಅರ್ಧ ಉಂಟಲ್ಲ, ಅವನನ್ನು ಆ ರೀತಿ ಮಾಡ್ತಿದ್ರು. ಅಂದರೆ ನಮಗೆ ಅವರು ಆ ರೀತಿ ಬೈದರೂ ನಮಗೆ ಏನು ಬೇಜಾರಿಲ್ಲ ಅದರಲ್ಲಿ. ಬಿಕಾಸ್ ಅವರು ಸಂಸ್ಥೆಗೋಸ್ಕರ ಮಾಡುವಂಥ ಕಾರ್ಯಕ್ರಮ ಯಾವುದು, ಏನು ಜೋರು ಮಾಡ್ತಾರೋ ಅದು ಜೋರು ಅಂತ ನಾವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ವಿಶ್ವಾಸದಿಂದ ಇವತ್ತು ಜೋರು ಮಾಡ್ತಾರೆ, ನಾಳೆ ಒಳ್ಳೆಯ ವಿಷಯ ಮಾತಾಡ್ತಾರೆ. ಹಾಗೆ ಸುಬ್ರಾಯ ಭಟ್ರ ವಿಷಯದಲ್ಲಿ ಏನು ಮಾತಾಡೋದು ಅಂತ ನಮಗೆ ಗೊತ್ತು. ನಾನು ಅವರ ಬಗ್ಗೆ ಮಾತಾಡಲಿಕ್ಕೆ ಭಾರಿ ಸಣ್ಣವ, ನಾನು ಅವರ ಶಿಷ್ಯನೇ ಇರ್ಬೋದು. ಆದರೆ ಇನ್ನು ಕೆಲವು ಮಾರ್ಕೆಟಿಂಗ್ ವಿಭಾಗದ ಕೆಲವು ವಿಷಯಗಳನ್ನು ನಮ್ಮ ಎಸ್ ಭಟ್ರು ಮಾತ್ರ ಮಾತಾಡಲಿಕ್ಕೆ ಸಾಧ್ಯ ಇರೋಷ್ಟು ನನಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮಾರುಕಟ್ಟೆಯಲ್ಲಿ ತಲ್ಲಣ ಆಗುವಂಥದ್ದು, ವಿದೇಶದಿಂದ ಅಡಿಕೆ ಬರುವಂಥದ್ದು, ಇದನ್ನೆಲ್ಲ ಸಹಿಸಿಕೊಂಡು ಒಂದು ಅಡಿಕೆಯನ್ನು ಕರಿಯಾದ ರೀತಿಯಲ್ಲಿ ಮಾರುಕಟ್ಟೆ ಮಾಡುವಂಥದ್ದು ತುಂಬ ಕಠಿಣ ವಿಷಯ. ಅದು ಎಲ್ಲ ಕಠಿಣ ದಿವಸಗಳು ಕ್ಯಾಂಪ್ಕೋಗೆ ಹೋಯಿತು ಅಂತೇಳಿ ನನ್ನ ಭಾವನೆ. ಇನ್ನೂ ಅಂಥ ದಿವಸಗಳು ಬರಲಿಕ್ಕಿಲ್ಲ. ಆದರೆ ಇವತ್ತಿಗೂ ಕೂಡ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟಿರ್ಬೋದು ಅಂತ ಹೇಳಿದರೆ ಅಬೌಟ್ ಸೆಲ್ಲಿಂಗ್ 5 ಕೋಟಿ 50
ಅಷ್ಟು ಕೋಟಿ ಹಣ ಅದು ಅಡಿಕೆ ನಮ್ಮ ಗೋಡೌನಿಂದ ಹೋಗಿದೆ. ಟ್ರಾನ್ಸ್ಪೋರ್ಟರ್ ಲಾರಿಯಲ್ಲಿಯೋ ಟ್ರಾನ್ಸ್ಪೋರ್ಟರ್ ಗೋಡೌನಲ್ಲಿ ಇರ್ಬೋದು, ಆದರೆ ಎಲ್ಲರ ಸೆಲ್ಫ್ ಉಂಟು. ನಾವು ಎಲ್ಲರ ಬ್ಯಾಂಕಿಗೆ ಡಿಸ್ಕೌಂಟ್ ಮಾಡಿ ಹಣ ತಗೊಂಡಾಗಿರ್ತದೆ. ಆದ ಕಾರಣ ಈಗ ಪ್ರೆಸೆಂಟ್ ಸ್ಟಾಫ್ ಮೆಂಬರ್ಸ್ ನನ್ನ ರಿಕ್ವೆಸ್ಟ್, ಪ್ರೆಸೆಂಟ್ ಸ್ಟಾಫ್ ಮೆಂಬರ್ ಜಿ ಎಮ್ ಇರ್ಬೋದು, ಎಮ್ ಡಿ ಅವರು ಇರ್ಬೋದು, ಈ 30 ಕೋಟಿಯನ್ನು ರಿಕವರಿ ಮಾಡುವಂಥ ಚಾಕಚಕ್ಯತೆ ಅದಕ್ಕೆ ಪ್ರೆಸಿಡೆಂಟ್ರು ಬರುವುದಿಲ್ಲ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬರುವುದಿಲ್ಲ ಏನಿಲ್ಲ. ಆದ ಕಾರಣ ಜವಾಬ್ದಾರಿ ಇದ್ದೇ ಇದೆ. ಆದರೆ ಜವಾಬ್ದಾರಿ ಇದೆ ಅಂತ ಸೇಲ್ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ? ಅಡಿಕೆ ಕೊಟ್ಟವನಿಗೆ ಹಣ ಬರಲಿಕ್ಕೆ ಬಾಕಿ ಇದ್ದರೂ ಅಡಿಕೆ ಕೊಡಲೇಬೇಕು, ಬಿಕಾಸ್ ಮಾರುಕಟ್ಟೆ ಆರಿರ್ತಿದ್ದು. ಆದ ಕಾರಣ ಆ ಒಂದು ಸಂಡಿ ಡೆಟಸ್ ದ್ಯಾಟ್ ಹ್ಯಾಸ್ ಟು ಬಿ ಹ್ಯಾಂಡಲ್ ವೆರಿ ಕೇರ್ಫುಲಿ ಆ್ಯಂಡ್ ಎನಿ ಸ್ಲೈಟ್ ವೇರಿಯೇಷನ್ ಆಲ್ಸೋ. ಕ್ಯಾಂಪ್ಕೋ ಸಂಸ್ಥೆಗೆ ಸಂಚಿಕಾರ ಇದೆ. ಆ 30 ಕೋಟಿ ಅಂದರೆ ಸಣ್ಣ ಅಮೌಂಟ್ ಅಲ್ಲ ಇವತ್ತಿನ ದಿವಸಕ್ಕೆ, ಬಿಕಾಸ್ ಹಣ ಆಲ್ರೆಡಿ ಡ್ರಾ ಮಾಡಿ ಆಗಿದೆ. ಅದೊಂದು ಥ್ರೆಟ್. ಮತ್ತು ಎಷ್ಟೋ ವಿಷಯದಲ್ಲಿ ಟ್ರಾನ್ಸ್ಪೋರ್ಟರ್ಸ್ ಏನು ಹೇಳ್ತಾರೆ, ಟ್ರಾನ್ಸ್ಪೋರ್ಟ್ ಲೋಡ್ ಆಗಿ ಹೋಗಿರ್ತದೆ, ಲಾರಿ ಮಾರ್ಗದ ನಡುವಿನಲ್ಲಿ ಥಫ್ಟ್ ಆಯಿತು ಅಂತ ರಿಪೋರ್ಟ್ ಮಾಡ್ತಾನೆ. ಅಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲಾರಿ ಆಬ್ಸ್ಕಾಂಡಿಂಗ್ ಅಂತ ಬರ್ತದೆ. ಮತ್ತು ಒಂದು ವಾರದ ನಂತರ ಎಲ್ಲಿಯಾದರೂ ಆ ಲಾರಿ ಸಿಕ್ಕಿರ್ತದೆ, ಲಾರಿ ಮಾತ್ರ ಸಿಕ್ಕಿರ್ತದೆ, ಅಡಿಕೆ ಸಿಕ್ಕು ಇರುವುದಿಲ್ಲ. ಬಿಕಾಸ್ ಅಲ್ಲಿ ಆ ಲಾರಿಯಲ್ಲಿ 20 ಲಕ್ಷದ ಅಡಿಕೆ ಇರ್ತದೆ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ದ್ಯಾಟ್ ಐ ಡೋಂಟ್ ನೋ, ಬಿಕಾಸ್ ನನ್ನ ಟೈಮ್ನಲ್ಲಿ ಆಗಿತ್ತು. ಗಾಡಿ ಗುಮ್ ಗಯ, ಓ ಚೋರಿ ಕಿ ಹೈ, ಹಮ್ ಕ್ಯಾ ಕರ್ನಾ ಹೇಳ್ತು. ಲಿಫ್ಟ್ ಮಾಡಿದ್ದಕ್ಕೆ ನಮ್ಮ ಅಥರೈಸ್ ಇದರಿಂದ ನಿನ್ನ ಮೇಲೆ ಆ್ಯಕ್ಷನ್ ಮಾಡ್ತೇವೆ. ಹಾಗೆ 1-2 ತಿಂಗಳು ಹೋಗ್ತದೆ. ಬಾವ ಯಾರು ಅದರ ಓನರ್ ಮಂಗಳೂರಿಗೆ ಬರಬೇಕಾಗ್ತದೆ. ಮಂಗಳೂರಿಗೆ ಬಂದು ಅದರ ಸೆಟಲ್ಮೆಂಟ್ ಮಾಡ್ತಾನೆ. ಪೈಸಾ ಇವತ್ತಿನವರೆಗೆ ವೈವರ್ ಎಂಬ ಕ್ವಶನ್ ಯಾವುದಕ್ಕೂ ಬಂದಿಲ್ಲ. ನಾವು 100% ಅದು ಮತ್ತೊಂದು ಅಂತೇಳಿದರೆ ಲೇಟ್ ಪೇಮೆಂಟಿಗೆ ಈಗ ಉಂಟಾ ಅಂತ ಗೊತ್ತಿಲ್ಲ. ನಮ್ಮ ಕಾಲದಲ್ಲಿ 24% ಬಡ್ಡಿ. ಮೇಡಮ್ ಎಟ್ ಪ್ರೆಸೆಂಟ್ ವೆದರ್ ಇಟ್ ಇಸ್ ಕಂಟಿನ್ಯೂ? ನೋ, ಕಡಿಮೆ. 24% ಇಂಟ್ರೆಸ್ಟ್ ಪ್ರಪಂಚದಲ್ಲಿ ಇಲ್ಲಿ ಇರಲಿಕ್ಕಿಲ್ಲ. ದಟ್ ಈಸ್ ದಟ್ ದಿಸ್ ಕ್ರೆಡಿಟ್ ಗೋಸ್ ಟು ವಾಣ ಸುಬ್ರಾಬೆಟ್. 24% ಯಾವ ಇದರಲ್ಲಿ ಉಂಟು? ಯಾಕೆ? 30 ದಿವಸದಲ್ಲಿ ಪೇಮೆಂಟ್ ಮಾಡು, ನೀನು 18% ಕೊಡು. 30% ನಂತರ ನೀನು ಆ ಅಡಿಕೆಯನ್ನು ಪರ್ಚೇಸ್ ಮಾಡಿ ನೀನು ಟ್ರೇಡಿಂಗಿಗೆ ಹಾಕಿದ್ದೀಯಲ್ಲ. ಆದ ಕಾರಣ ಯಾಕೆ ನಮ್ಮ ಆರ್ಗ್ಯುಮೆಂಟ್, ವ್ಯಾಪಾರ ಮಾಡಿದ್ದಾನೆ, ಅಲ್ಲಿಂದ ಫ್ರೀ ಡೆಲಿವರಿ ತಗೊಂಡು ಮಾಡಿದ್ದಾನೆ. ನೀನು 24 ನಿನ್ನ ಲಾಭದಲ್ಲಿ 24% ನಮಗೆ ಕೊಡು ಅಂತ ಹೇಳಿದ್ರೆ ತಪ್ಪೇನು? ಹಾಗೆಯೇ ಹಲವಾರು ಬಿಸ್ನೆಸ್ ನ್ಯಾಕ್ಸ್ ಅಟ್ಟು. ಮತ್ತೊಂದು ದೇವರು ಬಿ ಆರ್ ಕಾಮತ್ರು ಹೇಳಿದರು. ಆಯಿತು, ಬೆಳಿಗ್ಗೆ 9 ಗಂಟೆಗೆ ಕ್ಯಾಂಪ್ಗೆ ಬಂದರು. 5:30 6 ಗಂಟೆವರೆಗೆ ಹೆಡ್ ಆಫೀಸ್ನಲ್ಲಿ ಇದ್ದರು. 6 ಗಂಟೆಗೆ ವೀಳ್ಯದೆಲೆ ಬಾಕ್ಸನ್ನು ಹಿಡ್ಕೊಂಡು ಸೀದಾ ಬಿ ಆರ್ ಕಾಮತ್ರಲ್ಲಿ ಹೋದರು. ನೆಲ್ಲಿಕಾಯಿ ರೋಡ್ನಲ್ಲಿ ನಮ್ಮ ಗೋಡೌನ್ ರಾಮಮೋಹನ್ ಕಾಮತ್ರು ಇದ್ದಾರೆ. ಅಲ್ಲಿ 6 ಗಂಟೆಯಿಂದ 9 ಗಂಟೆ ರಾತ್ರಿವರೆಗೆ ಅಲ್ಲಿ ಅಡಿಕೆ ಮಾರಾಟ ಮಾಡೋದು ಹೇಗೆ, ಅದು ಇದು ಎಲ್ಲ. ಬಿ ಆರ್ ಕಾಮತ್ರು ಮತ್ತು ವಾಣಾಜಿ ಸುಬ್ರಾಯ ಭಟ್ರು ಗಳಸ್ಯ ಕಂಠಸ್ಯ ಪ್ರತಿ ದಿವಸವೂ ಅವರು ಅಲ್ಲಿಗೆ ಹೋಗದೆ ಮನೆಗೆ ಹೋಗುವಂಥದ್ದು. ಹಾಗಾದರೆ 9 ಗಂಟೆಗಳಲ್ಲಿ ಇಟ್ಟು ಅಡ್ಡಾಡಕ್ಕೆ ಹೋಗಬೇಕಾದ್ರೆ ಎಷ್ಟಾಗ್ಬೋದು? 10:30-11 ಗಂಟೆ ಆಗ್ಬೋದು. ಆದ ಕಾರಣ ಅಡಿಕೆ ವಾಣಾಜಿ ಸುಬ್ರಾಯ ಭಟ್ರು, ವಾರಣಾಸಿ ಸುಬ್ರಾಯ ಭಟ್ರೆ ಅಡಿಕೆ. ಅದು ಅಡಿಕೆ ಬಿಟ್ಟು ಇನ್ನೊಂದು ಅವರ ತಲೆಯಲ್ಲಿ ಇರಲಿಲ್ಲ. ಅಂಥ ಮಹಾತ್ಮನನ್ನು ನಾವು ಇನ್ನು ಪಡೆದುಕೊಳ್ಳುವಂಥ ಭಾಗ್ಯ ನಮಗೆ ಇದೆಯೋ? ಐ ಡೋಂಟ್ ನೋ. ವೆರಿ ಡಿಫಿಕಲ್ಟ್. ಬಿಕಾಸ್ ನಮ್ಮ ಯುವಕರಲ್ಲಿ ಅಂಥ ಅವರಿಗೆಲ್ಲ ಶಾರ್ಟ್ ಟರ್ಮ್ ಗೇನ್ ಬೇಕು. ಈ ತಾಳ್ಮೆ, ಸಹನೆ ಇದು ಯಾವುದೂ ನಮ್ಮ ಯುವಕರಲ್ಲಿ ಇಲ್ಲ. ಆದ ಕಾರಣ ಈ ಸಂಸ್ಥೆಯನ್ನು ಚೆನ್ನಾಗಿ ಬೆಳೆಸುವಂಥ ಜವಾಬ್ದಾರಿ ಈಗಿನ ಯುವಕ ವೃಂದಕ್ಕೆ ಸೇರಿದೆ. ಈ ಆ್ಯಕ್ಚುಲಿ ಸುಬ್ರಾಯ ಭಟ್ರು ಇವತ್ತಿಲ್ಲ, ದೇಹಕ್ಕೆ ಅಳಿವಾಗಿದೆ. ಅವರ ಏನು ಹೇಳೋದು ಅದಕ್ಕೆ,
ಅವರ ಕೆಲವೆಲ್ಲ ಘಟನೆಗಳು ಅವರು ಮಾಡಿದರು ಅಂತ ನಾವು ಮಾಡಲಿಕ್ಕೆ ಆಗುವುದಿಲ್ಲ. ದೇಹಕ್ಕೆ ಅಳಿವುಂಟು, ಆದರೆ ಆ ಶಕ್ತಿ ಚೇತನಕ್ಕೆ ಅಳಿವಿಲ್ಲ. ಆದ ಕಾರಣ ಪ್ರತಿ ವರ್ಷ ಒಂದು ದಿವಸ ಅವರ ಪರವಾಗಿ, ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಜನ್ಮದಿನ, ಇವತ್ತನ್ನು ದಿನವನ್ನು ಒಂದು ಯಾವುದು ರಜೆ ಬೇಡ, ಒಂದು ಉತ್ಸವದ ರೀತಿಯಲ್ಲಿ ಮಾಡುವಂಥ ಪ್ರೋಗ್ರಾಮನ್ನು ಹಮ್ಮಿಕೊಳ್ಳಿ ಅಂತೇಳಿ ನಾನು ಬೋರ್ಡ್ ಆಫ್ ಡೈರೆಕ್ಟರ್ಸಿಗೆ ನಾನು ಕೇಳ್ತಿಕೊಳ್ತಾ ಇದ್ದೇನೆ. ಅಂದರೆ ವರ್ಷದ 8ನೇ ತಾರೀಕು ಅಂತ ಹೇಳಿದರೆ ಅದು ಜನ್ಮದಿನ. ಅದು ಈಗಿನ ಸ್ಟಾಫ್ ಅಲ್ಲ, ಮುಂದಿನ ಸ್ಟಾಫ್, ಮುಂದಿನ MD ಅವರಿಗೂ ಸಮೇತ 8ನೇ ತಾರೀಕು ಜ್ಞಾಪಕಕ್ಕೆ ಬಂದೇ ಬರ್ತದೆ. ಯಾರಾದರೂ ಒಬ್ಬ ವ್ಯಕ್ತಿ ಹೀಗೆ ಮಾತಾಡೋ ಸ್ವಲ್ಪ ಬರ್ತಾನೆ, ಪಾಸಿಟಿವ್ ಆಗಿ ಮಾತಾಡ್ಬೋದು, ನೆಗೆಟಿವ್ ವಿಷಯವನ್ನು ಯಾವುದನ್ನು ಸಭೆಯಲ್ಲಿ ಹೇಳಬಾರ್ದು. ಹೇಳಿದರೆ ಅದು ಒಂದಕ್ಕೆ ಒಂದುವರೆ ಆಗ್ತದೆ. ಆದ ಕಾರಣ ನನಗೆ ಈ ಮಾತಾಡುವಂಥ ಅವಕಾಶವನ್ನು ಕಲ್ಪಿಸಿದ ಅಧ್ಯಕ್ಷರಿಗೂ, ಬೋರ್ಡ್ ಆಫ್ ಡೈರೆಕ್ಟರ್ಸಿಗೂ, ಎಲ್ಲ ಮೆಂಬರ್ಸ್ಗಳಿಗೂ ಧನ್ಯವಾದಗಳನ್ನು ಸಂಯುಕ್ತ ನನ್ನ ಮಾತನ್ನು 2020 ಮ್ಯಾಚ್ ಬಾಲ್ಗಳೆಲ್ಲ ಮುಗಿದಿವೆ, ಕೇವಲ 6 ಉಂಟಷ್ಟೇ. 6 ರನ್ ಆಗಬೇಕಾಗಿದೆ, ಅಂತಹ ಸ್ಥಿತಿಯಾಗಿದೆ ನಂದು. ವಾರಣಾಸಿಯವರ ಬಗ್ಗೆ ಒಂದು 20 ನಿಮಿಷ ನೀವು ಮಾತಾಡಬೇಕು ಅಂತೇಳಿ ಸತೀಶ್ ಚಂದ್ರ ಮೊನ್ನೆ ಫೋನ್ ಮಾಡಿ ಹೇಳಿದರು. ಮೊದಲಿನ ಎಲ್ಲ ಅತಿಥಿಗಳು ಕೂಡ ಹೆಚ್ಚಿನ ವಿವರಗಳನ್ನು ಹೇಳಿದ್ದಾರೆ. ಈಗ ಆ ವಿವರಗಳನ್ನು ಬಿಟ್ಟು ಬೇರೆ ಹೇಳಬೇಕಾಗಿದೆ, ಇಲ್ಲದ್ರೆ ನಿಮ್ಮನ್ನು ನಾನು ಬೋರ್ ಹೊಡಿಸಿದಾಗೆ ಆಗ್ತದೆ. ಪ್ರಯತ್ನಿಸ್ತೇನೆ. ಈ ಮ್ಯಾಸ್ಟ್ರಿಗೂ ಈ ವಾರಣಾಸಿಯವರಿಗೆ ಎಂಥ ಸಂಬಂಧ ಅಂತೇಳಿ ನೀವು ಆಲೋಚನೆ ಮಾಡಿರ್ಬೋದು. ನಿವೃತ್ತ ಅಧ್ಯಾಪಕರು ಅಂತೇಳಿ ಹಾಕಿದ್ದಾರೆ. ನನಗೆ 9 ವಯಸ್ಸಾಗಿರುವಾಗ ನನ್ನ ಮನೆಗೆ ಒಬ್ಬರು ರಶೀದಿ ಪುಸ್ತಕ ಹಿಡ್ಕೊಂಡು ನೇರವಾಗಿ ಓಡೋಡಿ ಬಂದರು. ಬಂದಾಗ ನನ್ನ ಅಪ್ಪ ಹೇಳಿದರು, ಸಾರಡ್ಕ ವಿಷ್ಣು ಭಟ್, ವಾರಣಾಸಿ ಸುಬ್ರಹ್ಮಣ್ಯ ಬರ್ತಾ ಇದ್ದ, ರಜಾ ಅದರ ಇಪ್ಪರೆಲ್ಲ ತೆಗೀರಿ ಇತ್ಲಾಗಿ ಅಂತೇಳಿ. ಹಾಗೆ ನಾವೆಲ್ಲ ಓಡಿ ಬಂದೆವು. ನಾನು ಚಡ್ಡಿ ಹಾಕಿ ಅವರ ಎದುರೇ ಪ್ರತ್ಯಕ್ಷ ಆಗಿದೆ. ನನಗೆ ಪ್ರಥಮ ಭೇಟಿಯಾದ ಆವಾಗ ಅವರನ್ನು 72ನೇ ಇಸವಿಯಲ್ಲಿ ಬಂದದ್ದು. ಯಾಕೆ? ಅವರು 1000 ಶೇರ್ ಕಲೆಕ್ಷನ್ಗೆ ಕ್ಯಾಂಪ್ಕೋದ ಆರಂಭಿಕ ಹಂತದಲ್ಲಿ. ಹೀಗೆ ನನಗೆ ಅವರನ್ನು ಭೇಟಿಯಾದ್ದು. ಬಹಳ ಉತ್ಸಾಹದಿಂದ, ಅಭಿಮಾನದಿಂದ ಅವರನ್ನು ನೋಡಿದ್ದೆ. ಇಂದು 100ನೇ ವರ್ಷದಲ್ಲಿ ಅವರ ಹಾರಕ್ಕೆ ಒಂದು, ಅವರ ಪುತ್ಥಳಿಗೆ ಒಂದು ಹಾರ ಹಾಕುವಂತಹ ಒಂದು ಅವಕಾಶ ನನಗೆ ಒದಗಿಸು. ಬಹುಶಃ ಇದು ನನ್ನ ಸೌಭಾಗ್ಯ ಅಂತೇಳಿ ನಾನು ತಿಳಿತೇನೆ. ಇದೇ ದಿವಸ ಪುಣಚ 27ನೇ ಇಸವಿಯಲ್ಲಿ ಇದೇ ದಿವಸ ಪುಣಚ ಗ್ರಾಮದ ಮೂಡಂಬೈಲ್ನ ಕಲ್ಲ ಮನೆಯಲ್ಲಿ ಮಧ್ಯಾಹ್ನ ಹೊತ್ತಿನಲ್ಲಿ ಬಹಳ ಸಂಭ್ರಮ ಆಚರಿಸ್ತಾ ಇದ್ದಾರೆ. ಯಾಕೆಂದರೆ ವಾರಣಾಸಿಯವರ ಜನ್ಮ ಅವತ್ತಾಯಿತು. 2 ಹೆಣ್ಣು ಮಕ್ಕಳ ನಂತರ ಕೃಷ್ಣಯ್ಯನವರಿಗೆ 3ನೇ ಗಂಡು ಮಗಿ ಹುಟ್ಟಿದ್ದು ವಾರಣಾಸಿ ಸುಬ್ರಾಯ ಭಟ್ರು. ಹಾಗೆಯೇ ಆ ಮನೆಯಲ್ಲಿ ಸಂಭ್ರಮ ಇತ್ತು. ಮುಂದೆ ಬಾಲಕ ಬೆಳೆದಾಗುವಾಗ ತುಂಟಾಟ ಸ್ವಲ್ಪ ಜಾಸ್ತಿ. ಆಟಕ್ಕೆ ಒಬ್ಬನೇ ಹೋಗುವಂಥದ್ದು. ಹೋಗಿ ಒಂದು ಕಂದಕ ಇತ್ತಂತೆ. ಅವರ ಆ ಒಂದು ಆತ್ಮಶಕ್ತಿ ಎಷ್ಟು ಅಂತೇಳಿ ಹೇಳಲಿಕ್ಕೆ ನಾನು ಇದನ್ನು ಪ್ರಸ್ತಾಪಿಸ್ತಾ ಇದ್ದೇನೆ. ಆ ಕಂದಕವನ್ನು ಹಾರುವಂಥದ್ದು ಒಬ್ಬನೇ. ಹಾರಲಿಕ್ಕೆ ಆಗಲಿಕ್ಕಿಲ್ಲ ಅಂತೇಳಿ ಗೊತ್ತುಂಟು. ಆದರೂ ಒಂದು ಛಲ. ಹಾರಿದರು, ಬಿದ್ದರು. ಆ ಹಾರಿದರಲ್ಲಿ ಒಂದೇ ಜಂಪಿನಲ್ಲಿ ಹಾರಿದ್ದಾರೆ. ಹೋಗಿ ಎದುರಿನ ಗೋಡೆಗೆ ಮುಖ ಬಡ್ದಿದೆ. ಮೂಗಿನಲ್ಲಿ ರಕ್ತ ಬರ್ತಾ ಉಂಟು. ಮನೆಗೆ ಬಂದು ಹೇಳ್ತಾರೆ, ನಾನು ಹೀಗೆ ಹಾರಿದ್ದೇನೆ ಅಂತೇಳಿ. ಮೂಗಿನಲ್ಲಿ ಒಂದು ದೊಡ್ಡ ಗಾಯ ಆಗಿದೆ. ವಿಟ್ಲಕ್ಕೆ ತಗೊಂಡೋಗಿ ಆವತ್ತಿನ ಆ ಕ್ರಮದಲ್ಲಿ ಹೊಲಿಗೆ ಹಾಕಿದರು. ಮೂಗಿನಲ್ಲಿ ಸುಬ್ರಾಯ ಭಟ್ರನ್ನ ಫೋಟೋವನ್ನು ನೀವು ಗಮನಿಸಿದರೆ ಕೊನೆಯವರೆಗೂ ಕೂಡ ಅವರಿಗೆ ಆ ಮಾರ್ಕ್ ಇತ್ತು. ಹಾಗೆ ಈ ಬಾಲಕ ಇನ್ನೊಮ್ಮೆ ಮನೆಯಲ್ಲಿ ಬಂದೂಕಿನ ಸದ್ದಾಯಿತು. ಎಲ್ಲ ಓಡಿಕೊಂಡು ಬಂದರು. ಎಲ್ಲಿಂದ ಅಂತ ರೂಮಿನೊಳಗೆ ಬಂದು ನೋಡ್ತಾರೆ, ಹೊಗೆ ತುಂಬಿತ್ತು. ಹೊಗೆಯೆಲ್ಲ ಸ್ವಲ್ಪ ಹೋಗಿದ ನಂತರ ಮಂಚದ ಅಡಿಯಿಂದ ಹುಡುಗ ಹೊರಗೆ ಬರ್ತಾನೆ. ಇದು ಎಂಥದ್ದು ಅಂತ ಹೇಳಿದರೆ, ಅದಲ್ಲಿ ಒಂದು ಮೇಲೆ ಹುಳ ಇತ್ತು. ಅದಕ್ಕೆ ನಾನು ಗುರಿ ಇಟ್ಟು ಹೊಡೆದೆ, ಹುಳ ಸತ್ತಿದೆ ಅಂತ ಹೇಳಿಕೊಂಡು. ನೋಡಿ, ಇದು ಇವರ ಆ ಗುರಿಗೆ ನಾನು, ಅಥವಾ ಅವರ ಒಂದು ಕಾಠಿಣ್ಯಕ್ಕೆ, ಅಥವಾ ಅವರ ಒಂದು ಉದ್ದೇಶಕ್ಕೆ ಒಂದು ಸಲಹೆ ಇದಾಗಿ ನಾನು ಹೇಳ್ತಾ ಇರುವಂಥದ್ದು. ಕುಟುಂಬದಲ್ಲಿ 4 ಮಕ್ಕಳಲ್ಲಿ ಇವರ ನಂತರ 2 ಗಂಡು ಮಕ್ಕಳು ಹುಟ್ಟಿದರು. ಇವರೇ ಹೀರೋ ಆಗಿದ್ದರು. ವಾರಣಾಸಿಯವರು ಹೀರೋ. ಎಲ್ಲ ಇವರು ಹೇಳಿದಾಗೆ ಆಗಬೇಕು. ಬಾಕಿದ ಅಕ್ಕಂದರು, ತಮ್ಮಂದಿರು ಇಬ್ಬರು ಕೂಡ ಇದನ್ನು ಒಪ್ಪುತ್ತಾ ಇದ್ದರು. ಹಾಗೆ ಮೂಡಂಬೈಲ್ ಶಾಲೆಯಲ್ಲಿ ಅವರ ಶಿಕ್ಷಣ ಆಯಿತು. ನಂತರ ನೀಲೇಶ್ವರದಲ್ಲಿ ಅವರ ಶಿಕ್ಷಣಕ್ಕೆ ಕೃಷ್ಣಯ್ಯನವರು ಎನ್ನುವಂಥದ್ದು ಬಹಳ ಧಾರಾಳಿ ವ್ಯಕ್ತಿ. ಏನು ಕೇಳಿದರೂ ಇಲ್ಲ ಅಂತ ಹೇಳುವಂಥದ್ದು ಖಂಡಿತವೂ ಕೂಡ ಇಲ್ಲ ಅವರಲ್ಲಿ. ಊರಿಗೆ ಅವರು ಪ್ರಮುಖರಾಗಿದ್ದರು. ಒಂದು ರೀತಿಯಲ್ಲಿ ಊರಿನ ಒಬ್ಬ ಆಡ್ಯ ವ್ಯಕ್ತಿಯಾಗಿದ್ದರು. ಆದರೆ ಕೈ ಯಾವಾಗಲೂ ಕೂಡ ಖಾಲಿ. ಕಲ್ಲ ಮನೆ ಎನ್ನುವಂಥದ್ದು ಇವರು ಹುಟ್ಟಿದಂತಹ ಮನೆ ಮೂಡಂಬೈಲ್ನಲ್ಲಿ ಇರುವಂಥದ್ದು, ಪುಣಚ ಗ್ರಾಮದ್ದು. ಹಾಗಾದರೆ ಗ್ರಾಮದ ಅಭಿವೃದ್ಧಿಗೆ ಸಾಕಷ್ಟು ಸಹಾಯ ಮಾಡ್ತಾಯಿದ್ದರು ಕೃಷ್ಣಯ್ಯನವರು. ಅವರು ಅಲ್ಲಿ ವಾರಣಾಸಿಯಿಂದ, ಅಂದರೆ ಇಲ್ಲಿ ಬಾಳಿಲ ಎನ್ನುವಂಥ ಸ್ಥಳದಿಂದ ಈ ಊರಿಗೆ ಅಳಿಯನಾಗಿ ಬಂದವರು. ಅಳಿಯನಾಗಿ ಬಂದಂತಹ ಇವರು ಊರಿನ ಆಡ್ಯ ವ್ಯಕ್ತಿಯಾಗಿದ್ದರು. ಅವರ ಮಗ ತನ್ನಿಂತಾನೇ ಎಲ್ಲರಿಗೂ ಕೂಡ ಗುರುತಿಸಲ್ಪಟ್ಟು. ಆದರೆ ಇವರಿಗೆ
7ನೇ ಕ್ಲಾಸ್ ಆದ ನಂತರ ಬಾಕಿ ಉಳಿದಂಥ 8, 9, 10ನೇ ಕ್ಲಾಸಿಗೆ ನೀಲೇಶ್ವರಕ್ಕೆ ಹೋಗಬೇಕಿತ್ತು. ನೋಡಿ ಅಂತಹ ಸಂದರ್ಭ ಒಂದು ನೋಡಿ, ಕೈ ಖಾಲಿ, ಅಪ್ಪ ಅಮ್ಮನ ಮುಖ ನೋಡಿದರು, ದುಡ್ಡಿಲ್ಲ, ಹೇಗೆ ಕಳಿಸೋದು ಅಂತ ಹೇಳುವಾಗ ಅಪ್ಪ ನೋಡುವಂಥದ್ದು ಕುತ್ತಿಗೆಯನ್ನೇ, ಆ ಚಿನ್ನವನ್ನು ಕೊಟ್ಟರೆ ಮಗನನ್ನು ಕಳಿಸಬಹುದು. ಕೊನೆಯ ಹಾರ, ಯಾವ ಕೊನೆಯ ಹಾರ ಅಂತೇಳಿದರೆ ನಿಮಗೆ ಗೊತ್ತುಂಟು, ಇದನ್ನು ನಾನು ಕೊಡಬೇಕಂತೇಳಿ ತಾಯಿ ಅತ್ತಾಗ, ಕೊಡದಿದ್ದರೆ ಅಡಿಕೆ ಹೆಕ್ಕಲಿ ಮಗ, ಸುಬ್ಬರಾಯ ಅಡಿಕೆ ಹೆಕ್ಕಲಿ, ತೊಂದರೆ ಇಲ್ಲ, ತೋಟ ಉಂಟು ಅಂತೇಳಿ. ಆದರೆ ನೋಡಿ ತಾಯಿತನ ಜಾಗೃತವಾಯಿತು. ತನ್ನ ಮಾಂಗಲ್ಯವನ್ನು ಕೊಟ್ಟು ಅಡವಿಟ್ಟು ಮಗನನ್ನು 3 ವರ್ಷದ ವಿದ್ಯಾಭ್ಯಾಸಕ್ಕೆ ನೀಲೇಶ್ವರಕ್ಕೆ ಕಳಿಸಿದರು. ಅಲ್ಲಿ ತಾಯ್ತನವೇ ಗೆಲುವಾಯಿತು. ಬಹುಶಃ ಸುಬ್ರಾಯ ಹುಡುಗನಿಗೆ ಇದು ಗೊತ್ತಿದ್ದರೆ ಖಂಡಿತವೂ ಕೂಡ ಅವರು ಹೋಗ್ತಿರಲಿಲ್ಲ. 3 ವರ್ಷದ ವಿದ್ಯಾಭ್ಯಾಸ ಆಯಿತು. ಅಲ್ಲಿ ಕೃಷ್ಣ ಭಟ್ ಎನ್ನುವರು ಅವರ ವಾರ್ಡನ್ ಆಗಿದ್ದರು, ಬಹಳ ಸ್ಟ್ರಿಕ್ಟು. ಹೇಳ್ತಾರೆ ಅವರು, ನಾನು ಅವರ ಕೈಯಿಂದಲೇ ಈ ಒಂದು ನಿಯಮವನ್ನು, ನೀತಿಯನ್ನು, ಕಾಠಿಣ್ಯತೆಯನ್ನು ಕಲ್ತದ್ದು ಎಂಬುದಾಗಿ. SLC ಕಳೆದು ಬಂದರು. ಬಂದ ನಂತರ ವೈದ್ಯರಾಗಬೇಕು ಅಂತೇಳಿ ಅಪ್ಪ ಅಮ್ಮನಿಗೆ ಮನಸ್ಸು, ವಾರಣಾಸಿ ಸುಬ್ರಾಯ ಭಟ್ರು. ಆದರೆ ಕಳಿಸ್ಲಿಕ್ಕಿಲ್ಲ. ಅವನನ್ನು ಕಳಿಸಿದರೆ ಬಾಕಿ ಉಳಿದಂಥ 2 ತಮ್ಮಂದರಿಗೆ ಎಂಜಿನಿಯರೋ ಬಾಕಿದ್ದದ ಕಲೀಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಏನು ಮಾಡೋದು? 16 ವಯಸ್ಸಿನ ಹುಡುಗ, ಏನು ಮಾಡೋದಿಲ್ಲ, ಅಡಿಕೆ ಹಾಕೋದು, ಮನೆಯಲ್ಲಿ ಅಡಿಕೆ ತೋಟ ಉಂಟು, ಇದನ್ನು ಮಾಡೋದು. 42ನೇ ಇಸವಿ ನಿರ್ಧರಿಸಿ ಆಯಿತು. ಅಪ್ಪನ ಜೊತೆಗೆ ಸೇರಿ ಪಂಚಾಯತಿನಲ್ಲಿ ತುಂಬ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಪಂಚಾಯತಿನ ನೇತೃತ್ವವನ್ನು ಕೃಷ್ಣಯ್ಯನವರು ವಹಿಸಿದರು. ಅವರ ಜೊತೆಗೆ ಇವರು ಸೇರಿಕೊಂಡರು. ಜೊತೆಗೆ ಅವರು ಅಬ್ಸರ್ವ್ ಮಾಡೋದು, ಅವರ ಅಬ್ಸರ್ವೇಷನ್ ಪವರ್ ತುಂಬ ಜಾಸ್ತಿ ಇತ್ತು ವಾರಣಾಸಿಯವರದ್ದು. ಅಡಿಕೆಯನ್ನೆಲ್ಲ ಹಸಿ ಅಡಿಕೆಯನ್ನು ಕೊಡ್ತಾಯಿದ್ರು. ಇದನ್ನು ಒಣಗಿಸಿ ಕೊಟ್ಟರೆ ಹೇಗೆ, ವ್ಯಾಪಾರಿಗಳು ಏನು ಮಾಡ್ತಾರೆ ಎನ್ನುವಂಥದ್ದು ಸೂಕ್ಷ್ಮವಾಗಿ ನೋಡಿದರು. ಅದನ್ನು ಒಣಗಿಸಿ ಮಾರ್ತಾರೆ. ಆಗ 2 ರೂಪಾಯಿ ಇದ್ದಂಥ ಅಡಿಕೆ ಅಥವಾ 1 ರೂಪಾಯಿ, ಅಥವಾ ಮತ್ತು ಕೂಡ ಕಡಿಮೆ ಇತ್ತು, ಅದರ 4 ಪಾಲು ಅದು ಸೇಲ್ ಆಗ್ತದೆ. ಆದ ಕಾರಣ ಅಡಿಕೆಯನ್ನು ಒಣಗಿಸಿ ಮಾರಬೇಕು ಅಂತೇಳಿ ಊರಿನವ್ರನ್ನ ಹುರಿದುಂಬಿಸಿದರು. ಅವರ ಕಲ್ಲಮ್ಮನೆಯಲ್ಲಿ ಅಡಿಕೆಯನ್ನು ಒಣಗಿಸಿದರು. ಅದನ್ನು ಇಲ್ಲಿ ಮಾರ್ಕೆಟ್ ಇಲ್ಲ, ವ್ಯಾಪಾರಿಗಳು ತಗೊಳ್ಳೋದಿಲ್ಲ. ಹಾಗಾದರೆ ಮಂಗಳೂರಿಗೆ ತಗೊಂಡು ಹೋಗಬೇಕು. ಇಲ್ಲಿಗೆ BC ರೋಡಿಗೆ, ಪಾಣೆ ಮಂಗಳೂರಿಗೆ ತಗೊಂಡು ಬಂದು, ಆವಾಗ ಸೇತುವೆ ಇರಲಿಲ್ಲ, ಪಾಣೆ ಮಂಗಳೂರಿನಿಂದ ಇದರಲ್ಲಿ ದೋಣಿಯಲ್ಲಿ ತಗೊಂಡು ಹೋಗಬೇಕು. ಅದನ್ನು ನೋಡಿ 2 ಕಾಲಿನ ಸಾಹಸ. ಒಬ್ಬರು ಅವರೇ ಮುಂದೆ ನಿಂತು ತಗೊಂಡು ಹೋಗಿ ಮಂಗಳೂರಿನಲ್ಲಿ ಕೊಟ್ಟು ಅದರ ದುಡ್ಡನ್ನು ತಗೊಂಡು ಬಂದು ಊರಿನವರಿಗೆ ತೋರಿಸಿದರು. 16 ವರ್ಷದ ಪ್ರಾಯದ ಸುಬ್ರಾಯ ತೋರಿಸಿ, ನೋಡಿ ಇಷ್ಟು ಲಾಭ ಸಿಗ್ತದೆ, ನಾವು ಅದನ್ನು ಮುಂದಿನ ವೃತ್ತಿಗೆ ನಾವು ಒಣಗಿಸಿ ಕಳಿಸಬೇಕು. 2 ಕಾಲು ಹೋಗಿ 2,000 ಕಾಲಾಯಿತು ಮಂಗಳೂರಿನ ಹತ್ರ ಹೋಗುವಂಥದ್ದು. ಇದು ಆರಂಭಿಕ ಹಂತ 44ನೇ ಇಸವಿಯಲ್ಲಿ. ಅಪ್ಪ ಮಗ ಇಬ್ಬರು ಕೂಡ ಹಠವಾದಿಗಳೇ. ವಾರಣಾಸಿಯವರು ಹೇಳಿದರು, ನನಗೂ ಮತ್ತು ಅಪ್ಪನಿಗೂ ಭಿನ್ನ ಅಭಿಪ್ರಾಯ ಇತ್ತು ಅಂತೇಳಿ. ಅಲ್ಲಿ ಕೂಡ ಅದೇ ಪ್ರಶ್ನೆ ಬಂತು. ಏನೋ ಒಂದು ವಿಷಯದಲ್ಲಿ, ಪಂಚಾಯತಿನ ವಿಷಯದಲ್ಲಿ ಮಾತಾಡುವಾಗ ಸುಬ್ರಾಯರಿಗೂ ಕೃಷ್ಣಯ್ಯನವರಿಗೆ ಏನೋ ಸ್ವಲ್ಪ ಮನಸ್ಸಿಗೆ ಇರಿಸು ಮುರುಸಾಯಿತು. ಮಗನಿಗೆ ಸಿಟ್ಟು ಬಂತು ಸುಬ್ರಾಯನಿಗೆ. ಸೀದಾ ಮೆಡ್ರಾಸ್ ಮೇಲ್ ಹತ್ಯೆ ಬಿಟ್ಟರು, ಮನೆಯಲ್ಲಿ ಹೇಳದೆ, ಬೇಡ ನಾನು ಮನೆ ಬಿಟ್ಟು ಹೋಗುವುದೇ ಅಂತೇಳಿ. ಬೊಂಬೈಗೆ ಹೋಯಿನೆ ಅಂತೇಳಿ ಹೇಳ್ತೇವಲ್ಲ ನಾವು, ಆ ರೀತಿಯಲ್ಲಿ ಇವರು ಮೆಡ್ರಾಸಿಗೆ ಹೋದ್ದು. ಮೇಲಿರಲಿಲ್ಲ ಅಂದರೆ ರೈಲ್ನಲ್ಲಿ ಹೋದ್ದು ಅಂತೇಳಿ ಹೇಳಲಿಕ್ಕೆ ಹೇಳಿದ್ದಷ್ಟೇ ನಾನು. ಟ್ರೈನ್ ಇದೆ. ಅಲ್ಲಿ ಹೋಗಿ ಸುಭಾಷ್ ಚಂದ್ರ ಬೋಸರ ಅನುಯಾಯಿಯಾಗಿದ್ದಂಥ ಲಕ್ಷ್ಮಿ ಎನ್ನುವರ ಭಾಷಣ ಕೇಳಿದ್ರು ಇವರು. ಹೋಗುವಾಗ ಹೊಟ್ಟೆ ಖಾಲಿತ್ತು, ಏನಿಲ್ಲ. ಅಲ್ಲಿ ಹೋಗುವಾಗ ಅರ್ಥ ಆಯಿತು ಏನೇ ಎನ್ನುವಂಥದ್ದು. ಮನೆ ಬಿಟ್ಟ ನಂತರ ಇಲ್ಲ, ನಾನು ತಪ್ಪು ಮಾಡಿದೆ. ರಾಷ್ಟ್ರಪ್ರೇಮ ಇವರಲ್ಲಿ ಜಾಗೃತವಾಯಿತು. ಜನನಿ ಜನ್ಮಭೂಮಿಷ್ ಅವರಿಗೆ ನೆನಪಾಯಿತು. ಏನಿಲ್ಲ ಎನ್ನುವಂಥದ್ದು ಉಂಟು, ಅದನ್ನು ಇದೆ ಅಂತೇಳಿ ನಾನು ಮಾಡಬೇಕು, ಹುಟ್ಟಿದವರಿಗೆ ನಾವು ಸಹಾಯ ಮಾಡಬೇಕೆನ್ನುವಂಥ ಛಲ ಅವರಿಗೆ ಅಲ್ಲಿಗೆ ಮೂಡಿದ್ದು ಅಂತೇಳಿ ಅವರು ಹೇಳ್ತಾರೆ. ಆ ಛಲದಿಂದ ಪುನಃ ಮನೆಗೆ ಬಂದರು. ಮನೆಗೆ ಬಂದು ಮತ್ತು ಅಪ್ಪನ ಎಲ್ಲಿಗೆ ಹೋದ್ದು, ಎಲ್ಲಿಗೆ ಬೇಕಾದ್ರೂ ಹೋಗಲಿ, ತೊಂದರೆ ಇಲ್ಲ. ಯಾಕಂದರೆ ಅವರು ಕೂಡ ಅಷ್ಟು ಗಟ್ಟಿ ಮನುಷ್ಯರೇ. ತಂದೆಯ ಜೊತೆಗೆ ಪಂಚಾಯತಿನಲ್ಲಿ ಅವರು ಕಾರ್ಯದರ್ಶಿಯ ಕೆಲಸ ಮಾಡಿದವರು, ದುಡ್ಡು ಇಲ್ಲದೆ. ಕಾರ್ಯದರ್ಶಿ ಅಂತೇಳಿ ಹೇಳಿದಷ್ಟೇ. ಎಲ್ಲ ವಿಚಾರಗಳನ್ನು, ಲೆಕ್ಕಾಚಾರಗಳನ್ನೆಲ್ಲ ಮಾಡ್ತಾ 58ನೇ ಇಸವಿಯವರೆಗೆ ಕೂಡ ಅವರ ಜೊತೆಗೆ ಇದ್ದರು. ನಂತರ 58ನೇ ಇಸವಿಯಲ್ಲಿ ಪುಣಚ ಪಂಚಾಯತಿನ ಡೆವಲಪ್ಮೆಂಟ್ಗೆ ಪೂರ್ತಿ ಇವರೇ ಅಭಿವೃದ್ಧಿಗೆ ಹರಿಕಾರರಾಗಿದ್ದರು. 56ನೇ ಇಸವಿಯಲ್ಲಿ 56-57ರಲ್ಲಿ ಸಾರಡ್ಕ ಪರ್ಯಾಲ್ ತಡ್ಕ ರೋಡ್ ಇಡೀ ಕಾಡು ದಾರಿಯಾಗಿತ್ತು. ಅದು ಇವತ್ತೀಗ ನಾವು ಹೈವೇಗೆ ಕಾಣ್ತೇವೆ, ಅಷ್ಟು ಅಗಲಾಗಿದೆ. ಆ ರೋಡನ್ನು ಮಾಡಲಿಕ್ಕೆ ಬೇಕಾಗಿ 12,000 ರೂಪಾಯಿ ಬೇಕಾದ್ದು ಮೆಡ್ರಾಸ್ ಗೌರ್ಮೆಂಟಿನಿಂದ ಸಿಗಬೇಕಾದ್ದು. 14,000 ಅದರಲ್ಲಿ 7,000 ಗೌರ್ಮೆಂಟಿಂದ, 7,000 ಜನರಿಂದ ಎನ್ನುವಂಥದ್ದು. ಅದನ್ನು ಹೇಗಾದರೂ ಮಾಡಿ ಊರಿನವರನ್ನು ಒಪ್ಪಿಸಿ ದೊಡ್ಡ ದೊಡ್ಡ ಮರಗಳನ್ನು ಸಾಗಾಟ ಮಾಡಿ ಅವರು ರೋಡನ್ನು ಮಾಡಿದರು. 58ನೇ ಇಸವಿನಿಂದ 78ನೇ ಇಸವಿಯವರೆಗೆ ಅವರು ಪಂಚಾಯತಿನ ಅಧ್ಯಕ್ಷರಾಗಿದ್ದರಲ್ಲಿ. ಅಲ್ಲಿ ಎಡೆಯಲ್ಲಿ ಕೆಲವು ಅಧ್ಯಕ್ಷ 64ನೇ ಇಸವಿಯಲ್ಲಿ ಆರಂಭ ಆದ್ದು. 78ನೇ ಇಸವಿ ತನಕ ಅಧ್ಯಕ್ಷರಾಗಿ ಏನೆಲ್ಲ ಡೆವಲಪ್ಮೆಂಟ್ ಪುಣಚ ಗ್ರಾಮಕ್ಕೆ ಬೇಕೋ, ಕುಗ್ರಾಮವಾದಂಥ ಪುಣಚವನ್ನು ಸುಗ್ರಾಮವಾಗಿಸಿದ್ದು ವಾರಣಾಸಿ ಸುಬ್ರಾಯ ಭಟ್. ಜೊತೆಗೆ ಇಲೆಕ್ಟ್ರಿಸಿಟಿ ಗ್ರಾಮಕ್ಕೆ ಬರುವ ಹಾಗೆ ವಿಟ್ಲದಿಂದ ಲೈನ್ ಎಳಿಬೇಕಿತ್ತು. ಸುಮಾರು 15 ಕಿಲೋಮೀಟರ್ ದೂರದಿಂದ ಲೈನ್ ಬರಬೇಕಿತ್ತು. ಮನೆಯನ್ನು ತೋರಿಸಿದರೆ ಕೊಡುವುದಿಲ್ಲ. ಅದಕ್ಕೆ ಬೇಕಾಗಿ ರೈತರ ನೀರಾವರಿಗೆ ಬೇಕಾಗಿ ಪಂಪ್ ಸೆಟ್ಗಳಿಗೆ ಬೇಕಾಗಿ ಅಂತೇಳಿ ಪಂಪ್ ಸೆಟ್ಟಿನವರೆಲ್ಲ ಹುರಿದುಂಬಿಸಿ ಅದಕ್ಕೆ ಬೇಕಾದಂಥ ಖರ್ಚನ್ನೆಲ್ಲ ಒಗ್ಗೂಡಿಸಿ ಊರಿಗೆ ಕರೆಂಟ್ ಬರುವ ಹಾಗೆ ಮಾಡಿದ್ದು ಸುಬ್ರಾಯ ಭಟ್. 70ನೇ ಇಸವಿಯಲ್ಲಿ ಸುಬ್ರಾಯ ಭಟ್ರಿಗೆ ಒಂದು ಬಹಳಷ್ಟು ನೋವಾಗುವಾಗ ಕಾರ್ಯ ಆಯಿತು.
ತನ್ನ ತಮ್ಮ, ಕೊನೆಯ ತಮ್ಮ ಸ್ವಲ್ಪ ಅಸ್ವಸ್ಥತೆಯಿಂದ ಇತ್ತು. ಪತ್ನಿಯವರನ್ನು ನೋಡಿಕೊಳ್ತಿದ್ರು. ರಾತ್ರಿ ಇಡೀ ಎಚ್ಚರವಾಗಿ ನೋಡಿಕೊಳ್ಳುತ್ತಿದ್ದಂಥ ಒಂದು ಸಂದರ್ಭದಲ್ಲಿ ತಮ್ಮನ ಮಡದಿಗೆ ನಿದ್ದೆ ಮಾಡಲಿಕ್ಕೆ ಹೇಳಿದರು. ನಾನು ಸ್ವಲ್ಪ ನೋಡಿಕೊಳ್ತೇನೆ ಅವನು ಅಂತೇಳಿ. ಆ ಸಂದರ್ಭದಲ್ಲಿ ತಮ್ಮ ತಪ್ಪಿಸಿ ಹೋಗಿ ಬಾವಿಗೆ ಹಾರಿ ಮೃತರಾದರು. ಅವರಿಗೆ ತುಂಬ ನೋವಾಯಿತು. ಅದರಿಂದಾಗಿ ಬಹುಶಃ ಸಾಯ ಕೃಷ್ಣ ಭಟ್ ಹೇಳ್ತಾರೆ, ಸುಬ್ರಾಯ ಭಟ್ ಕೂಗಿದ್ದನ್ನು ಅತ್ತದನ್ನು ನೋಡಿದ್ದು ಅದೊಂದು ಸಂದರ್ಭದಲ್ಲಿ ನಾನು ಮಾತ್ರ ಎಂಬುದಾಗಿ. ಆ ಮನೆ ನನಗೆ ಬೇಡ ಅಂತ ಹೇಳಿಕೊಂಡು ಅವರು ಮರಕೆಣಿಗೆ ಬಂದು ನೆಲೆಸಿದರು. ಕೃಷ್ಣಮೂರ್ತಿಯವರು ಅದನ್ನು ಕೂಡ ಯಾವುದು ಮನೆಯ ಮಾರಾಟವನ್ನು ಪ್ರಸ್ತಾಪಿಸಿದ್ದಾರೆ. ಇನ್ನೊಂದು ಅತಿ ಮುಖ್ಯವಾಗಿ ನಾನು ನೆನಪಿಸಬೇಕಾದ ಏನು ಅಂತ ಹೇಳಿದರೆ, ಊರಿನ ಅಭಿವೃದ್ಧಿ ಕಾರ್ಯದಲ್ಲಿ ಮಾತ್ರ ಅಲ್ಲ ಅವರು ಮಂಚೂಣಿಯಲ್ಲಿದ್ದದ್ದು, ಊರಿನ ನ್ಯಾಯ ತೀರ್ಮಾನದಲ್ಲಿ ಕೂಡ ಅವರೊಬ್ಬರು ದೊಡ್ಡ ನ್ಯಾಯಾಧೀಶರಾಗಿದ್ದರು. ಒಬ್ಬ ಪಂಚರಲ್ಲ, ಪಂಚರೇ ಆಗಿದ್ದರು. ವಾರಣಾಸಿ ಸುಬ್ರಾಯ ಭಟ್ರು ಹೇಳಿದರು ಅಂತ ಹೇಳಿದರೆ ಮತ್ತೆ ಯಾರು ಸುಬ್ರಾಯಣ್ಯರು ಪಂಡ ವಿಷಯನೇ ಇದೆ, ಯಾರು ಪಂಡಕ್ಕೆ ನಾನು ಒಪ್ಪುನೆ ಅಂತೇಳಿ. ಕೂಲಿ ಕೆಲಸದವರು ಇರ್ಬೋದು ಅಥವಾ ಧನಿಕನಿರ್ಬೋದು, ಯಾರಿದ್ದರೂ ಕೂಡ ಒಬ್ಬರು ನ್ಯಾಯಾಧೀಶರಾಗಿದ್ದರು. ಎಷ್ಟೋ ಸಮಸ್ಯೆಗಳನ್ನು ಅವರು ಈ ರೀತಿಯಲ್ಲಿ ಬಗೆಹರಿಸಿದ್ದಾರೆ. ಅವರು 1967ರಲ್ಲಿ ನಾವೇನು ಕೃಷಿಕರ ಬಂಡಸಾಲೆ ಅಂತೇಳಿ ಕರೀತೇವೋ ಅದರಲ್ಲಿ ಸದಸ್ಯರಾಗಿ ಆಯ್ಕೆಯಾದರು. ಮೊಳಹಳ್ಳಿ ಶಿವರಾಯರ ಕಲ್ಪನೆ, ಹಾಗೆ ಈಗ ಹೇಳಿದಂಥ ಕೆಲವು ಸೊಸೈಟಿಗಳೆಲ್ಲ ಪುನಃ ನಾನು ಪ್ರಸ್ತಾವನೆ ಮಾಡೋದಿಲ್ಲ ಅದನ್ನು. ಅದರಲ್ಲಿ ಎಲ್ಲ ಅವರು ಬೇರೆ ಬೇರೆ ರೀತಿಯಲ್ಲಿ ಅಧ್ಯಕ್ಷರಾದರು. ಜೊತೆಗೆ ಅವರು ರಾಜಕೀಯದಲ್ಲಿ ಕೂಡ ಸಕ್ರಿಯರಾಗಿದ್ದರು. ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ನಿಂತು ಸ್ಪರ್ಧಿಸಿದರು. ಆದರೆ ಎಲ್ಲದರಲ್ಲಿ ಸೋತರು. ಅವರು ಸೋತ ನಂತರ ಈ ರೀತಿಯಲ್ಲಿ ಸಹಕಾರಿ ರಂಗಕ್ಕೆ ಬಂದ ನಂತರ ಎಲ್ಲಿ ಕೈ ಹಾಕಿದ್ರು ಅಲ್ಲಿ ಗೆದ್ದರು. ರಾಮಕೃಷ್ಣ ಹೆಗಡೆ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಅದನ್ನು. ಸುಬ್ರಾಯ ಭಟ್ರು ರಾಜಕೀಯದಲ್ಲಿ ಸೋತದ್ದು ಏನೂ ತೊಂದರೆ ಇಲ್ಲ, ರಾಜಕೀಯಕ್ಕೆ ಏನೂ ನಷ್ಟ ಆಗಲಿಲ್ಲ, ಆದರೆ ಸಹಕಾರಿ ರಂಗಕ್ಕೆ ಬಹಳ ದೊಡ್ಡ ಲಾಭ ಆಯಿತು ಅಂತೇಳಿ ಆವತ್ತಿನ ಮುಖ್ಯಮಂತ್ರಿ ಆಗಿದ್ದಂಥ ರಾಮಕೃಷ್ಣ ಹೆಗಡೆ ಅವರು ಹೇಳಿದರು. 69ನೇ ಇಸವಿಯಲ್ಲಿ ಪೂರ್ತಿ ವಿದಾಯವನ್ನೇ ಹೇಳಿದರು ವಾರಣಾಸಿ ಸುಬ್ರಾಯ ಭಟ್ರು. ಅವರು ಹೇಳಿದ್ದಿಷ್ಟೇ, ಪ್ರಾಮಾಣಿಕತೆ ಹಾಗೂ ಸತ್ಯಸಂಧತೆಗೆ ಎಲ್ಲಿ ಬೆಲೆ ಇಲ್ಲೋ ನಾನು ಅಲ್ಲಿ ಇರುವುದಿಲ್ಲ ಎಂಬುದಾಗಿ. ನಮಗೆ ಗೊತ್ತುಂಟು ರಾಜಕೀಯ ಅಂತೇಳಿ ನಾನು ಹೇಳಬೇಕು ಅಂತೇಳಿ ಏನಿಲ್ಲ. ಅಲ್ಲಿಂದ ದೂರವಾದರು, ಮತ್ತು ಸಹಕಾರ ರಂಗವನ್ನೇ ಅವರು ನೆಚ್ಚಿಕೊಂಡರು. ಹಾಗೆ ಕ್ಯಾಂಪ್ಕೋ ಸ್ಥಾಪನೆಗೆ ಹೇಗೆ ಅವರಿಗೆ ಇದಾಯಿತು ಅಂತ ಹೇಳಿದರೆ, ಈಗಾಗಲೇ ಹೇಳಿದಾಗ 2-3 ರೂಪಾಯಿಗೆ ಅಡಿಕೆಯನ್ನು ವಿಕ್ರಯ ಮಾಡ್ತಾಯಿದ್ರು. ಇದಕ್ಕೆ ಏನಾದರೂ ದಾರಿ ಹುಡುಕಬೇಕು ಅಂತ ಹೇಳಿಕೊಂಡು ಅವರು ಬೇರೆ ಬೇರೆ ದಿಕ್ಕಿನಲ್ಲಿ 5 ದಿಕ್ಕಿನಲ್ಲಿ ಸಮಾವೇಶವನ್ನು ಸಂಘಟಿಸಿದರೆ. ಈಗ ಹೇಳಿದಾಗ ವಿಟ್ಲ, ಶಿವಮೊಗ್ಗ, ಕಾಸರಗೋಡು, ಸಾಗರ ಮತ್ತು ಶಿರಸಿ, ಈ 5 ಕಡೆ ಬೇರೆ ಬೇರೆ ರೀತಿಯಲ್ಲಿ ಸಂಘಟನೆ ಮಾಡಿ ಜನರ ಒಪಿನಿಯನ್ನು ತಗೊಂಡ್ರು. ಮತ್ತು ಅದಕ್ಕೆ ಬೇಕಾದಂತಹ ಬಂಡವಾಳ ಈಗಾಗಲೇ ಹೇಳಿದ್ದಾರೆ, ಅಷ್ಟನ್ನು ಸಂಗ್ರಹಿಸಲಿಕ್ಕೆ ಅವರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಆದರೆ ಕೃಷ್ಣಮೂರ್ತಿ ಅವರು ಹೇಳಿದರು 75 ಕೋಟಿ ಮತ್ತು 25 ಕೋಟಿ ಅಂತೇಳಿ. ಇವತ್ತಿನ ಲೆಕ್ಕದಲ್ಲಿ ಅಷ್ಟಾಗ್ತದೆ ಅದು ನಿಜವಾಗಿ ಕೂಡ ನೋಡಿದರೆ. 53 ವರ್ಷಗಳ ನಂತರ ಎಷ್ಟು ಅಂತೇಳಿ ನಮಗೆ ಕೋಟಿಯಲ್ಲೇ ಲೆಕ್ಕ ಬರುವಂಥದ್ದು. ಅವತ್ತದು ಲಕ್ಷಗಳಲ್ಲಿದ್ದದ್ದು. ಅದನ್ನು ಮಾಡಿ ಕ್ಯಾಂಪ್ಕೋನ ಆರಂಭಿಸಿದರು. ಆರಂಭಿಸಿದ ದಿನಕ್ಕೆ ಅಷ್ಟು ಸುಲಭ ಏನಲ್ಲ, ಅವ್ರಿಗೆ ಗೊತ್ತಿರ್ತದೆ ನಷ್ಟದಲ್ಲಿ ನಡೀತದೆ ಅಂತೇಳಿ. ಆದರೆ 1 ಕೋಟಿ ಬಂಡವಾಳ ಹಾಕಿ ಅವರು 6.5 ಲಕ್ಷ ರೂಪಾಯಿ ಪ್ರಥಮ ವರ್ಷದಲ್ಲಿ ಲಾಭ ಪಡೆದಿದೆ ಕ್ಯಾಂಪ್ಕೋ. 1 ಕೋಟಿ ಪಾಲು ಬಂಡವಾಳದಲ್ಲಿ 10 ಕೋಟಿ ಟರ್ನ್ ಓವರ್ ಇದು ಮಾಡಲಿಕ್ಕೆ ಸರ್ಕಾರ ಅನುಮತಿ ಇತ್ತು. ಆದರೆ 1 ಕೋಟಿ ವ್ಯವಹಾರದಲ್ಲಿ 6.5 ಲಕ್ಷ ಲಾಭ ಬಂದಿತ್ತು ಅವತ್ತಿನ ದಿವಸಗಳಲ್ಲಿ. ಹಾಗೆ ಅವಳು ಕೂಡ ವಾರಣಾಸಿಯವರು ಹೇಳ್ತಾ ಇದ್ದದ್ದು ಒಂದು ಮಾತು, ಬರೇ ನಾವು ಅಡಿಕೆಯನ್ನು ನೆಚ್ಚಿಕೊಂಡಿರಬಾರ್ದು, ಉಪಬೆಳೆಗಳು ಅಡಿಕೆಗೆ ಜೊತೆಗೆ ಬೇಕು, ಕೊಕ್ಕೋ ಬೇಕು, ರಬ್ಬರು ಬೇಕು, ಕಾಳುಮೆಣಸು ಬೇಕು. ಇದನ್ನು ಯಾವತ್ತೂ ಭಾಷಣದಲ್ಲಿ ಹೇಳ್ತಾ ಇದ್ರು, ಅಡಿಕೆಗೆ ಬೆಲೆ ಬಿದ್ದರೆ ನಮ್ಮನ್ನು ಕೃಷಿಕರನ್ನು ಮೇಲೆತ್ತುವುದು ಅದು ಅಂತೇಳಿ. ಅದರಿಂದಾಗಿ ಇವತ್ತು ಎಲ್ಲ ಕೃಷಿಕರು ಕೂಡ ಕೆಲವರು ಸಾಲ ತೆಗೆದು ಆತ್ಮಹತ್ಯೆ ಮಾಡಿರ್ಬೋದು. ಆದರೆ ಅಡಿಕೆ ಕೃಷಿಕ ಅಡಿಕೆಗೆ ರೇಟು ಬಿತ್ತು ಅಂತೇಳಿ ಎಲ್ಲಿ ಕೂಡ ಆತ್ಮಹತ್ಯೆ ಮಾಡಿದ್ದು ನಾನು ರಿಪೋರ್ಟ್ ನೋಡಲಿಲ್ಲ. ಅದಕ್ಕೆ ಕಾರಣರು ಪ್ರಾತಸ್ಮರಣೀಯರಾದಂಥ ವಾರಣಾಸಿ ಸುಬ್ರಾಯ ಭಟ್ರು. ಹಾಗೆ ಅವರೇ ಸಪೋರ್ಟ್ ಮಾಡಿದಾಗೆ 77-78ನೇ ಇಸವಿಯಲ್ಲಿ ಕೊಕ್ಕೋ ಬೆಳೆದ ನಂತರ ನೆಸ್ಲೆಯವರು ಮತ್ತು ಕ್ಯಾಡ್ಬರಿಸನ್ನು ಪರ್ಚೇಸ್ ಮಾಡ್ತಾಯಿದ್ರು. ಆದರೆ 80ನೇ ಇಸವಿಯಲ್ಲಿ ಒಂದು ಸಲ ಏನಾಯಿತು ಅಂತ ಹೇಳಿದರೆ ಅವರೆಲ್ಲ ಪರ್ಚೇಸನ್ನು ನಿಲ್ಲಿಸಿದ್ರು, ನಮಗೆ ಬೇಕಾಷ್ಟು ಬಂದಿದೆ ಅಂತೇಳಿ. ಕ್ಯಾಂಪ್ಕೋ ಕೈ ಹಾಕಿತ್ತು. ಅದಕ್ಕೆ ಕ್ಯಾಂಪ್ಕೋ ಕೈ ಹಾಕಿ 80ನೇ ಇಸವಿಗಾಗ 1000 ಟನ್ ಕೊಕ್ಕೋ ಕ್ಯಾಂಪ್ಕೋದಲ್ಲಿ ಪರ್ಚೇಸ್ ಆಗಿ ಬಾಕಿ ಉಳಿಯಿತು. ಏನು ಮಾಡೋದು, ಪರ್ಚೇಸರ್ಸ್ ಯಾರಿಲ್ಲ. ಜೊತೆಗೆ ರೂಮರ್ಸ್, ಅದು ಕ್ಯಾಂಪ್ಕೋದು ಕ್ವಾಲಿಟಿ ಇಲ್ಲ ಅಂತೇಳಿ. ಫ್ರಾನ್ಸಿನಿಂದ ಫ್ರಾಂಕೋ ಎನ್ನುವಂಥ ಒಬ್ಬ ವ್ಯಕ್ತಿ ಬಂದರು ಕ್ವಾಲಿಟಿಯನ್ನು ನೋಡಲಿಕ್ಕೆ ಬೇಕಾಗಿ. ವಿಮಾನದಲ್ಲಿ ಬಂದಂಥ ಅವರನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕಿತ್ತು. ವಾರಣಾಸಿಯವರು ಸ್ವತಃ ಡ್ರೈವ್ ಮಾಡಿ ಕಾರ್ನಲ್ಲಿ ಕರ್ಕೊಂಡು ಹೋಗುವಾಗ ಮಾತುಕತೆ ಆಯಿತು. ವಾರಣಾಸಿಯವರ ವ್ಯಕ್ತಿತ್ವ ಆ ಫ್ರಾಂಕೋ ಎನ್ನುವನಿಗೆ ಭಾಳ ಹಿಡಿಸಿತು. ಜೊತೆಗೆ 1 ಕಿಲೋ ಕೊಕ್ಕೋವನ್ನು ಅವರು ಫ್ರಾನ್ಸಿಗೆ ಕಳಿಸಿಕೊಟ್ರು. ಅಲ್ಲಿ ಸೂಪರ್ ಕ್ವಾಲಿಟಿ ಅಂತೇಳಿ ಬಂತು. ಆ 1000 ಟನ್ನು ಕೂಡ ನಮಗೆ ಏನು ಸಮಸ್ಯೆ ಇಲ್ಲದೆ ಲಾಭದಾಯಕವಾಗಿ ಸೇಲಾಯಿತು. ಅದು ವಾರಣಾಸಿ ಸುಬ್ರಾಯ ಭಟ್ರು ಅಂತ ಹೇಳುವಂಥದ್ದು ಸಂತೋಷ. ಅವರಿಗೆ ಕಂಡದ್ದು, ನಾವು ಇದನ್ನು ವ್ಯಾಲ್ಯೂ ಆ್ಯಡೆಡ್ ಮಾಡಬಾರ್ದು, ಯಾಕೆ ಹೊರ ಕಂಪನಿಯವರಿಗೆ ಕೊಡಬೇಕು? ಅದರ ರೂಪವೇ ನಮಗೆ 86ನೇ ಇಸವಿಯಲ್ಲಿ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ರೂಪ ತಳೆದದ್ದು.
ಸುಬ್ರಾಯ ಭಟ್ರು ಮೊದಲು ಹೇಳಿದ್ದಾರೆ 3 ವರ್ಷ ಲಾಭ ಬರಲಿಕ್ಕಿಲ್ಲ ಅಂತ ಹೇಳುವಂಥದ್ದು. ಒಂದು ವಿಷಯವನ್ನು ಅಲ್ಲಿ ಪ್ರಸ್ತಾಪಿಸಲೇಬೇಕು. ಇಂತಹ ಒಂದು ಸಭೆ ನೀರ್ಚಾಲ್ನಲ್ಲಿ ನಡೆದಿತ್ತು. ಅಖಿಲ ಭಾರತ ಬೆಳೆಗಾರರ ಸಂಘ, ಬಹುಶಃ ಅವರು ಆಗ ಅದರ ಅಧ್ಯಕ್ಷರಾಗಿದ್ದರು. ಒಬ್ಬರು ಮಹನೀಯರು ಈಗ ಕೂಡ ಹೇಳಿದ್ದಾರೆ, 87ನೇ ಇಸವಿಯಲ್ಲಿ ನಾನು ಆ ಮೀಟಿಂಗಿನಲ್ಲಿದ್ದೆ. ಕ್ಯಾಂಪ್ಕೋ ಚಾಕ್ಲೇಟನ್ನು, ಸಣ್ಣ ಸಣ್ಣ ಚಾಕ್ಲೇಟ್ಗಳು ತಂದು ಇಲ್ಲಿ ಟೇಬಲ್ನಲ್ಲಿ ಎಸೆದು ಇದನ್ನು ನಾಯಿಯೂ ತಿನ್ನಲಿಕ್ಕಿಲ್ಲ, ಯಾಕೆ ಕ್ಯಾಂಪ್ಕೋಕ್ಕೆ ಈ ಅಡಿಕೆಗೆ ನಾವು ಮಾಡಬೇಕಾದ್ದನ್ನು ನಾವು ಯಾಕೆ ಚಾಕ್ಲೇಟ್ ಫ್ಯಾಕ್ಟ್ರಿಯನ್ನು ಆರಂಭ ಮಾಡಿ ನಷ್ಟ ಮಾಡಿಕೊಳ್ತಾ ಇದ್ದೆ, ಸುಬ್ರಾಯ ಭಟ್ರು ಉತ್ತರ ಹೇಳಬೇಕು ಅಂತೇಳಿ ಮಾತಾಡಲಿಲ್ಲ. ಅದನ್ನು ನಾನೇ ಅದಕ್ಕೆ ಪ್ರತ್ಯಕ್ಷದರ್ಶಿಯಾಗಿದೆ. ಆ ಮಹನೀಯರು ಬಿಸಾಡಿದ ಮಹನೀಯರಿದ್ದಾರೆ, ವಾರಣಾಸಿ ಸುಬ್ರಾಯ ಭಟ್ರು ಮಾತ್ರ ಇಲ್ಲ. ಆದರೆ ಇವತ್ತಿನ ದಿವಸಗಳಲ್ಲಿ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಎಲ್ಲಿಗೆ ತಲುಪಿತೆ ಎನ್ನುವುದನ್ನು ಯೋಚನೆ ಮಾಡಬೇಕು. ಈ ಸಂದರ್ಭದಲ್ಲಿ ನೆಸ್ಲೆ ಜೊತೆಗೆ 10 ವರ್ಷಕ್ಕೆ ಅಲ್ವಾ ಸರ್, ನೆಸ್ಲೆ ಜೊತೆಗೆ 10 ವರ್ಷಕ್ಕೆ ಒಂದು ಕಾಂಟ್ರ್ಯಾಕ್ಟ್ ಆಯಿತು. ಅದರಲ್ಲಿ ಕೂಡ ಅವರು ದೂರದರ್ಶಿತ್ವ, ಎಲ್ಲ ಇಲ್ಲಿಯ ಎಂಪ್ಲಾಯೀಸನ್ನೇ ತಗೊಳ್ಬೇಕು, ಹೊರಗಿಂದ ಎಂಪ್ಲಾಯೀಸ್ ಬರಬಾರ್ದು, ಇಲ್ಲಿಯ ಮೆಟೀರಿಯಲ್ನೇ ಯೂಸ್ ಮಾಡಬೇಕು, ಬ್ರ್ಯಾಂಡ್ ನಿಮ್ಮದು. ನೋಡಿ ಎಷ್ಟು ದೂರದರ್ಶಿತ್ವ. ಹಾಗೆ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗೋದಕ್ಕಿಂತ ಮೊದಲೇ 79, 80, 81 3 ವರ್ಷ ಅವರಿಗೆ ಪ್ರತಿ ವರ್ಷ ಅಂತೇಳಿ ಹೃದಯಾಘಾತ ಆಗಿತ್ತು. ಹೃದಯಾಘಾತ ಆದವರಿಗೆ ಒಂದು ಕಿವಿ ಮಾತನ್ನು ಹೇಳೋದು, ಹೃದಯಾಘಾತ ಆದ ಕೂಡಲೇ ಎಲ್ಲ ಹೋಯಿತು ಅಂತೇಳಿ ನಾವು ಕಳಿಬೇಕಾದಿಲ್ಲ. ವಾರಣಾಸಿ ಸುಬ್ರಾಯ ಭಟ್ರ ಜೀವನ ಚರಿತ್ರೆಯನ್ನು ನೋಡಿ ಮಾಡಬೇಕು. 79ನೇ ಇಸವಿಯಲ್ಲಿ ಹೃದಯಾಘಾತ, ಔಷಧಿ ತಗೊಂಡ್ರು. 80ನೇ ಇಸವಿಯಲ್ಲಿ ಔಷಧಿ ತಗೊಂಡ್ರು. 81ನೇ ಇಸವಿಯಲ್ಲಿ ಹೃದಯಾಘಾತ ಆದಾಗ ಆ 3 ತಿಂಗಳಿನಲ್ಲಿ ಅವರು ಇಟಲಿ, ಫ್ರಾನ್ಸ್, ಪಶ್ಚಿಮ ಜರ್ಮನಿಗೆ ಹೋಗಿ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಇರುವಂಥ ಮಿಷನನ್ನು ನೋಡಬೇಕಿತ್ತು. ಅವತ್ತೇ ಶುರು ಮಾಡಿದ್ದಾರೆ 86ರಲ್ಲಿ. ಆದರೂ ಕೂಡ ಆ ವಾರಣಾಸಿ ಸುಬ್ರಾಯ ಭಟ್ರು ಹೇಳ್ತಿದ್ದಂಥ ಒಂದು ಇಟ್ ಈಸ್ ಬೆಟರ್ ಟು ರೋಸ್ಟ್ ದ್ಯಾನ್ ಟು ರಸ್ಟ್ ಅಂತೇಳಿ. ನಾವು ಅಲ್ಲಿ ಆಸ್ಪತ್ರೆಯಲ್ಲಿ ಮಲಗಿ ನಾನು ಮೇಲೆ ಮಾಡಿ ಇರುವುದಕ್ಕಿಂತ ನಾನು ಹೋದರೂ ಚಿಂತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದರು ಅವರು. ನನಗೆ ಸಾಕಿದು, ಮನಸ್ಸು ಭಾರಿ ಗಟ್ಟಿತ್ತು ಅವರಿಗೆ. 3 ಬಾರಿ ಹೃದಯಾಘಾತ ಆದರೂ ಕೂಡ ಅದನ್ನೆಲ್ಲ ಧಿಕ್ಕರಿಸಿ ಅವರು ಒಂದೇ ತಿಂಗಳಿನಲ್ಲಿ ಫ್ರಾನ್ಸಿಗೆ ಹೋಗಿದ್ದಾರೆ. 4 ಜನರ ಟೀಮ್ ಹೋಗಿ ಅಲ್ಲಿ ಚಾಕ್ಲೇಟನ್ನು ಮಾಡುವುದನ್ನು ನೋಡಿ ಆ ಮಿಷನನ್ನು ಅವರು ಪಾಸ್ ಮಾಡಿದ್ದಾರೆ, ಜಪಾನಿನ ಒಂದು ಕಂಪನಿಯ ಮಾತಿನ ಮೇರೆಗೆ. ಅದನ್ನೇ ಆಗ ನಮ್ಮ ಎಮ್ ಡಿ ಅವರು ಹೇಳಿದರು, ಅವರು ಅವತ್ತು 35 ವರ್ಷಗಳ ಹಿಂದೆ ಕರೆಸಿದಂತಹ ಆ ಮಿಷನ್ ಇವತ್ತಿಗೂ ಕೂಡ ಪ್ರಸ್ತುತ, ಅಷ್ಟು ದೂರಾಲೋಚನೆ. ಅದೇ ನಮ್ಮ ಸುರೇಶ್ ಭಂಡಾರಿಯವರು ಕೂಡ ಆ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಇದ್ದವರು ಹೇಳಿದರೆ ಟೆಕ್ನಿಕಲ್ ಮೈಂಡ್ ಅವರದ್ದು ಅಂತೇಳಿ, ವಾರಣಾಸಿಯವರದ್ದು ಟೆಕ್ನಿಕಲ್ ಮೈಂಡ್. ಇದು ಅಂತ ಹೇಳಲಿಕ್ಕೆ ನನಗೆ ಇನ್ನೊಂದು ಮಾತು ನೆನಪು ಬರ್ತದೆ, ಯಾರು ತಪ್ಪು ತಿಳಿಬೇಡಿ. ವಾರಣಾಸಿ ಸುಬ್ರಾಯ ಭಟ್ರು ವಿಲಿಯರ್ಸಿನ ರಿಪೇರಿಯಲ್ಲಿ ಎತ್ತಿದ ಕೈ ಅಂತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಅದನ್ನು ಕೂಡ ಮಾಡ್ತಿದ್ರೆ ಇವರು ಎನ್ನುವಂಥದ್ದು. ಬಳಂತಿಮಗರು ರಾಮಕೃಷ್ಣ ಭಟ್ರು ಮೂಡಂಬೈಲಿನಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಈ ಮಾತನ್ನು ಹೇಳಿದರು ಅವರು. ಅದರೆಲ್ಲ ಹೇರಾಳರ ಮಾರೆ ಅಂತೇಳಿ ಅವರು ಕೂತಲ್ಲಿಂದಲೇ ನಗಾಡಿದರು. ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಅಂದರೆ ಅಷ್ಟು ಸಣ್ಣ ಸೂಕ್ಷ್ಮ ಕೂಡ ಅವರಿಗೆ ಗೊತ್ತಿತ್ತು ಎನ್ನುವಂಥದ್ದಕ್ಕೆ. ಆ ಟೆಕ್ನಿಕಲ್ ಸಪೋರ್ಟ್ ಅಷ್ಟು ಗೊತ್ತಿದ್ದ ವಿಷಯವನ್ನು ಮತ್ತೆಲ್ಲ ಬಿಟ್ಟಿದ್ದಾರೆ. ಆ ವಿಷಯ ಈ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿ ಆಯಿತು ಎನ್ನುವಂಥದ್ದು ಬಹಳಷ್ಟು ಸಂತೋಷದ ವಿಷಯ. ಹಾಗೆ ಇನ್ನೊಂದು ನಾನು ನೆನಪಿಸಬೇಕು, ಚಾಕ್ಲೇಟ್ ಫ್ಯಾಕ್ಟ್ರಿಯ ಬಗ್ಗೆ ಹೇಳುವಾಗ, ಒಂದು ಹಂತದಲ್ಲಿ ಸಾಲದಲ್ಲಿರುವಾಗ ಸತೀಶ್ ಚಂದ್ರರ ಅಣ್ಣ ನಮ್ಮ ರಂಗಮೂರ್ತಿಯವರು ಅದನ್ನು ಸೇಲು ಮಾಡೋದಕ್ಕೆ ತಡೆ ಮಾಡಿದರು. ಚಾಕ್ಲೇಟ್ ಫ್ಯಾಕ್ಟ್ರಿ ನಷ್ಟದಲ್ಲಿ ನಡೀತಾ ಉಂಟು, ಅದು ನಮಗೆ ಬೇಡ, ನಾವು ಅದನ್ನು ದೊಡ್ಡ ದೊಡ್ಡ ಕಂಪನಿಯವರು ಇದ್ದಾರೆ, ಹೇಗೆ ಇದ್ದಾರಲ್ಲ ನಮ್ಮ ಊರಿನಲ್ಲೇ ದೊಡ್ಡ ಕಂಪನಿಗಳು, ಅವರು ತಗೊಳ್ಳುವಂಥ ಹಂತದಲ್ಲಿ ರಂಗಮೂರ್ತಿಯವರು ಹೇಳಿದರು ಸೇಲು ಮಾಡೋದು ಬೇಡ, 1 ವರ್ಷ ನಮಗೆ ಕೊಡಿ, ನಾವೊಂದು ಪ್ರಯತ್ನ ಮಾಡ್ತೇವೆ, ಎಲ್ಲಿ ತಪ್ಪಿದ್ದು ಅದನ್ನು ಸರಿ ಮಾಡ್ತೇವೆ ಎನ್ನುವಂಥದ್ದು. ನೋಡಿ ಇವತ್ತಿಗೆ ಒಂದು ವಸ್ತುವನ್ನು ಸೇಲು ಮಾಡಿದರೆ ಒಂದು ವಸ್ತು ನಮ್ಮ ಕೈ ಬಿಟ್ಟು ಹೋಯಿತು ಅಂತೇಳಿದ್ರೆ ನಾವು ಎಷ್ಟು ಪರಿತಾಪಿಸಬೇಕಿತ್ತು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತೇನೆ. ವಾರಣಾಸಿಯವರ ದೂರದರ್ಶಿತ್ವ ಎಷ್ಟಿತ್ತು ಎನ್ನುವಂಥದ್ದಕ್ಕೆ ಇದೊಂದು ಸಾಕ್ಷಿ. ಹಾಗೆ 79ರಲ್ಲಿ ಆಗ ಪ್ರಸ್ತಾಪ ಮಾಡಿದರು, ಕಾಪರ್ ಸಲ್ಫೇಟ್ ಸಿಕ್ಕದೇ ಇರುವಾಗ, ಮೈಲ್ತುತ್ತು ಸಿಕ್ಕದೇ ಇರುವಾಗ ಕೃಷಿಕರಿಗೆ ಬೇಕಾಗಿ ಅವರು ಮಾಡಿದ ಈ ವಿಷಯವನ್ನು. ಹಾಗೆ ಅವರು ನಿಷ್ಠುರವಾದಿ ಎನ್ನುವುದಕ್ಕೆ 2 ಇನ್ಸ್ಟೆನ್ಸನ್ನು ಆಗ ಹೇಳಿದ್ದನ್ನು ಪುನಃ ನಾನು ರಿಪೀಟ್ ಮಾಡೋದಿಲ್ಲ. ಒಂದು ಕ್ಯಾಂಪ್ಕೋ ಬ್ರ್ಯಾಂಚಿನಲ್ಲಿ ಕ್ಯಾಂಪ್ಕೋ ಸಿಬ್ಬಂದಿ ಬಹಳ ಮೊದಲೇ ಬರ್ತಾನೆ ಅಂತ ಹೇಳ್ಕೊಂಡು 9 ಗಂಟೆಯಿಂದಲೇ ಮೊದಲೇ ಬಂದು ಎಲ್ಲ ನೋಡ್ತಾ ಇದ್ದ. ಆದರೆ ನಿಧಾನವಾಗಿ ಗೊತ್ತಾಯಿತು, ಪ್ರತಿ ಚೀಲದಲ್ಲಿ ಕೂಡ ಒಂದು 50-50 ಗ್ರಾಮ್ಸ್ ಅಡಿಕೆ ಕಡಿಮೆ ಆಗುವಂಥದ್ದು. ಆವಿಷ್ಕಾರ ಮಾಡಿದಾಗ ಗೊತ್ತಾಯಿತು, ಈ ಬಂದಂಥ ವ್ಯಕ್ತಿ ಓಪನ್ ಆದಂತಹ ಗೋಣಿಯಿಂದ ಎಲ್ಲ ಒಂದೊಂದು ಮುಷ್ಟಿ ಅಡಿಕೆಯನ್ನು ತೆಗೆದು ಅವನ ಚೀಲಕ್ಕೆ ತುಂಬಿಸ್ತಾ ಇದ್ದ, ಅದನ್ನೇ ತಂದು ಕೊಡ್ತಾ ಇದ್ದಾನೆ. ಸುಬ್ರಾಯ ಭಟ್ರಿಗೆ ಗೊತ್ತಾಯಿತು, ತಪ್ಪನ್ನು ಕೂಡ ಒಪ್ಪಿಕೊಂಡವನು. ಸಸ್ಪೆನ್ಷನ್, ಡಿಸ್ಮಿಸ್ಸೇ, ಬೇರೆ ಏನಿಲ್ಲ, ಎಂಥ ದಮ್ಮ ಹಾಕಿದರೂ ಕೂಡ ಇಲ್ಲ, ಡಿಸ್ಮಿಸ್, ಇದು ಬಾಕಿದ್ದವರಿಗೆ ಆಗಬೇಕು ಅನ್ನುವಂಥದ್ದು. ಹಾಗೆ ಒಂದು 20 ರೂಪಾಯಿ ವ್ಯತ್ಯಾಸ ಬಂದದಕ್ಕೆ ಅವನನ್ನು ಕೂಡ ಡಿಸ್ಮಿಸ್ ಮಾಡಿದ್ದಾರೆ. ಒಂದು ಲಾರಿಯ ಪ್ರಸ್ತಾಪ ಮಾಡಿದರು, ಅದು ಲಾರಿಯ ಪ್ರಸ್ತಾಪ ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ, ಡ್ರೈವರೇ ಮತ್ತು ಆ ಕಂಪನಿಯವರೇ ಸೇರಿ ಲಾರಿಯನ್ನು ಮಾಯಕ ಮಾಡಿದ್ದು. ಕೊನೆಗೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟಾಗ ಹಿಡಿದು ಯಾವ ಕಾಂಪ್ರಮೈಸ್ ಇಲ್ಲ, ಕೊನೆ ಹಣ ಕೂಡ ಬರಬೇಕು. ಕ್ಯಾಂಪ್ಕೋ ನನ್ನದು ಸಂಸ್ಥೆ, ನಾನು ಕೇವಲ ಅಲ್ಲಿ ಒಬ್ಬ ಕೆಲಸದವಷ್ಟೇ, ನಾನು ಅದರ ಅಧ್ಯಕ್ಷ ಆಗಿರ್ಬೋದು ಅಂಥ ನಿಷ್ಠುರವಾದಿ. ಸುಬ್ರಾಯ ಭಟ್ರು ಹೇಳುವಂಥ ಒಂದು ಕ್ರಮ ಉಂಟು, ಜೇನು ಹಿಂಡಿದವ ಆ ಕೈ ನೆಕ್ಕಿದರೆ ತಪ್ಪ ಅಂತ ಹೇಳಿಕೊಂಡು, ತಪ್ಪು ಅಂತೇಳಿ ಅವರು ಹೇಳುವಂಥದ್ದು. ಆ ರುಚಿ ನೋಡಿದ ಪುನಃ ಜೇನನ್ನೇ ಪೂರ್ತಿ ಮುಗಿಸಿ ಬಿಡ್ತಾನೆ ಅಂತ ಹೇಳಿಕೊಂಡು.
ಈ ಭ್ರಷ್ಟಾಚಾರ ಎನ್ನುವಂಥದ್ದು ಸ್ವಲ್ಪ ಶುರು ಮಾಡಿದರೆ ಒಂದು ಸ್ವಲ್ಪ ಲಂಚ ತಗೊಳ್ಳಿಕ್ಕೆ ಶುರು ಮಾಡಿದ ಮತ್ತೆ ದೊಡ್ಡದನ್ನೇ ಶುರು ಮಾಡೋದು, ಏನು ಕಡಿಮೆ ಇಲ್ಲ. ಇಷ್ಟೆಲ್ಲ ಸಹಕಾರಿ ಧುರೀಣರಾಗಿ ಮಾಡಿದ ವಾರಣಾಸಿಯವರು ಕೊಂಕೋಡಿಯವ್ರ ಹತ್ರ ಕೇಳಿದೆ ನಾನು ಕೂತ್ಕೊಂಡು, ಎಷ್ಟು ರೆಮ್ಯುನರೇಷನ್ ಪಡೀತಿದ್ರು ಅಂತ ಹೇಳಿಕೊಂಡು. ಇಡೀ ವರ್ಷಕ್ಕೆ ಅವರಿಗೆ ಸಿಗ್ತಿದ್ದದ್ದು 25,000 ರೂಪಾಯಿ ಅಂತೆ. ನಾನಿರುವ ಕೂಡ ಹೇಳಿದ್ರು. ಹೌದು ನೋಡಿ, ಈಗ ಅಂತಹ ವ್ಯಕ್ತಿತ್ವ ಇದ್ದಾರೆ. ಹೌದು, ತೆಕ್ಕೊಳ್ತಾ ಇರಲಿಲ್ಲ ಅವರು. ಮತ್ತು ಪ್ರಸ್ತಾಪ ಮಾಡಿದರು 3 ಮೀಟಿಂಗ್ ಇದ್ದರೆ ಒಂದೇ ಮೀಟಿಂಗಿನದು ತೆಕ್ಕೊಳ್ತಾ ಇದ್ದದ್ದು ಅಂತೇಳಿ. 92ನೇ ಇಸವಿಯಲ್ಲಿ ಕೋಮಾರ್ಕ್ ಅದರ ವಿಷಯಗಳನ್ನೆಲ್ಲ ಹೇಳಿದರು. ಪುನಃ ನಾನು ಚರ್ವಣ ಮಾಡೋದಿಲ್ಲ. ಅದರಲ್ಲಿ ಕೂಡ ಅಧ್ಯಕ್ಷಗಿರಿ ನೀವೇ ಆಗಬೇಕು ಅಂತೇಳಿ ತುಂಬ ಅವರನ್ನು ಒತ್ತಾಯ ಮಾಡಿದರು. ನನಗೆ ಬೇಡ, 5 ಕೋಟಿ ರೂಪಾಯಿ 4 ಬ್ಯಾಂಕಿಂದ ವಾರಣಾಸಿಯವರೇ ತೆಗೆಸಿಕೊಟ್ಟದ್ದು. ಯಂತ್ರ ಬಂದ ಸಮಯದಲ್ಲಿ, ಯಾವುದಕ್ಕೆ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಯಂತ್ರ ಬಂದ ಸಮಯದಲ್ಲಿ 11.5 ಕೋಟಿ ಪ್ರಾಜೆಕ್ಟು ಸಾಲ ಕೊಡ್ತೇನೆ ಅಂತ ಹೇಳಿದಂಥ ಬ್ಯಾಂಕ್ ಕೈ ಕೊಟ್ಟಿದ್ದು. ಆದರೂ ಕೂಡ ಇವರ ಕರ್ತೃತ್ವ ಶಕ್ತಿಯಿಂದ ಬೇರೊಂದು ಬ್ಯಾಂಕನ್ನು ಕೇಳಿ ಅವರು ಅದಕ್ಕೆ ಆ ಸಾಲ ಒದಗಿಸಿ ಇದು ಮಾಡಿದ್ದಾರೆ ವಾರಣಾಸಿಯವರು. ಹಾಗೆಯೇ ನಮ್ಮ ಸೆಂಟ್ರಲ್ ಗೌರ್ಮೆಂಟ್, ಅದು ಸತೀಶ್ ಚಂದ್ರ ಹೇಳ್ತಾರೆ ಭಾಳ ಚೆನ್ನಾಗಿ, ರೈತರ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಅಂದರೆ ವಾರಣಾಸಿಯವರು ಮಾಡಿದ ಹಾಗಿರುವಂಥ ಒಂದು ಕ್ಯಾಂಪ್ಕೋವನ್ನು ನೀವು ಕಟ್ಟಿ ಅಂತ ಹೇಳಿಕೊಂಡು ಅವ್ರ ಹತ್ರ ತುಂಬ ಜನ ಹೇಳಿದ್ದಾರೆ. ಅದು ಅವರ ಮಾತಿನಲ್ಲಿ ಮುಂದೆ ಅವರು ಹೇಳ್ತಾರೆ. 31/12/90ನೇ ಇಸವಿಯಲ್ಲಿ ಸ್ವಯಂ ನಿವೃತ್ತಿ ದೊಡ್ಡ ಪತ್ರವನ್ನು ಬರೆದಿದ್ದಾರೆ. ನಾನು ಆ ಪುಸ್ತಕದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೇನೆ. ಈ ಪುಸ್ತಕದಲ್ಲಿ ಎಲ್ಲರಿಗೆ ಏನೆಲ್ಲ ಹೇಳಬೇಕು ಅದನ್ನೆಲ್ಲವನ್ನು ಹೇಳಿ ಸ್ವಯಂ ನಿವೃತ್ತಿ, ಯಾರು ಅವರನ್ನು ಹೋಗಿ ಅಂತೇಳಿ ಹೇಳಲಿಲ್ಲ. ಅವರನ್ನು ನಿವೃತ್ತನಾಗಿ ನನಗೆ ಭಾಳ ಇದಾಯ್ತು. ಆ ಲೆಕ್ಕ ಹಾಕಿದೆ ಮನೆಯಲ್ಲಿ ಕೂತ್ಕೊಂಡು, ನಿವೃತ್ತಿ ಅಂತೇಳಿ ಎಷ್ಟು ವಯಸ್ಸಾಗಿರ್ಬೋದು ಅಂತ. 63ನೇ ವಯಸ್ಸಿನಲ್ಲಿ ಅವರು ನಿವೃತ್ತಿಯಾಗಿದ್ದಾರೆ. 60 ಅಂತ ಹೇಳುವಂಥ ನಿವೃತ್ತಿ ವಯಸ್ಸು, ಆದ ಕಾರಣ ನನಗೆ ಅದು ಇನ್ನು ಬೇಡ ಎನ್ನುವಂಥ ದೃಷ್ಟಿಯಿಂದ. ಹಾಗೆ ವಾರಣಾಸಿ ಸುಬ್ರಾಯ ಭಟ್ರಿಗೆ ಹೇಳ್ತಾ ಹೋದರೆ ಸಾಕಷ್ಟು ನಮಗೆ ವಿವರಗಳುಂಟು. ನಾನು ಈಗಾಗಲೇ ಹೇಳಿದೆ, ಅವರು ಮೀಟಿಂಗ್ ಮಾಡ್ತಿದ್ದಂಥ ಬಗ್ಗೆ, ಅಂದರೆ ಕೆಲವು ಮೀಟಿಂಗ್ಗಳನ್ನು ನಾನು ಅಟೆಂಡ್ ಆಗಿದ್ದೆ ಅವರದ್ದು. ಭಾಳ ಖುಷಿ ಆಯ್ತು. ಎಲ್ಲವನ್ನು ಅಂಕಿಅಂಶಗಳನ್ನು ಅಷ್ಟು ಕರೆಕ್ಟಾಗಿ ಬರೆದುಕೊಂಡು ಹೋಗುವಂಥದ್ದು. ಇದನ್ನು ಯಾರಾದರೂ ಸದಸ್ಯರು ಕೇಳಿದರೆ ಟಪ ಅಂತೇಳಿ ಹೇಳ್ತಾಯಿದ್ರು. ಜೊತೆಗೆ ಏನಾದರೂ ಒಂದು ಹೊಸ ಪ್ರಾಜೆಕ್ಟ್ ಹೇಳಿದರೆ, ನಿನ್ನ ಪ್ರಾಜೆಕ್ಟ್ ಭಾಳ ಒಳ್ಳೆಯದುಂಟು ಮಾರಾಯ, ಮಾಡಬೇಕಾದಿಷ್ಟೇ ಒಂದು ಪ್ರಾಜೆಕ್ಟ್ ರಿಪೋರ್ಟು, ಅದಕ್ಕೆ ಎಷ್ಟೆಲ್ಲ ಖರ್ಚು ಬೇಕು, ಏನು ಬೇಕು, ಅದನ್ನು ಸಮಗ್ರ ಮಾಹಿತಿಯನ್ನು ಇಂದಿನ ಮೀಟಿಂಗಿಗೆ ತಂದು ಕೊಡು ನೀನು ಅಂತ ಹೇಳಿ. ಮತ್ತಿನ ಮೀಟಿಂಗಿಗೆ ಅವನು ಏನೂ ಹೇಳುವುದಿಲ್ಲ. ಬಹುಶಃ ನಾನು ನ್ಯಾಷನಲ್ ಅವಾರ್ಡ್ ಗಳಿಸಬೇಕು ಟೀಚರ್ಸಿನಲ್ಲಿ ಆದರೆ ಈ ವಾರಣಾಸಿಯವರ ಮೀಟಿಂಗನ್ನು ಅಟೆಂಡ್ ಮಾಡಿದ್ದೇ ಕಾರಣ, ಅಥವಾ ಅವರ ವ್ಯಕ್ತಿತ್ವ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ ಅಂತೇಳಿ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಹೇಗೆ ಅಂದರೆ 1600 ಮಕ್ಕಳಿರುವಂಥ ಒಂದು ಶಾಲೆ, ನವಜೀವನ ಹೈಸ್ಕೂಲ್ ಬದಿಯಡ್ಕ, ಅಲ್ಲಿ 3 ಮೀಡಿಯಮ್ಸ್ ಉಂಟು. 70% ಮುಸ್ಲಿಂ ಮಕ್ಕಳೇ ಇರುವಂಥದ್ದು. 70ರಿಂದ 80 ಜನ ಸ್ಟಾಫ್ ಇದ್ದಾರೆ. ನಾನು ವಾರಣಾಸಿ ಸುಬ್ರಾಯ ಭಟ್ರನ್ನು ನೋಡಿ ಅರ್ಧ ಗಂಟೆಯಲ್ಲಿ ಮೀಟಿಂಗನ್ನು ಮುಗಿಸ್ತಾ ಇದ್ದೆ. ವಿಷಯ ಇಷ್ಟೇ ಮಾಡುವಂಥದ್ದು, ಏನು ಬೇಕು ಅದನ್ನು ಪೂರ್ತಿ ಸ್ಟಡಿ ಮಾಡಿ ಹೋಗುವಂಥದ್ದು. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನಮ್ಮ ಅಧ್ಯಾಪಕರಲ್ಲಿ ಸಾಕಷ್ಟು ವಿವರಗಳು ಬರ್ತದೆ, ಎಲ್ಲ ಮಾಡುವ, ನೀನೊಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡು ಚೆನ್ನಾಗಿ, ಅದರ ನೇತೃತ್ವವನ್ನು ನೀನೇ ವಹಿಸಿಬಿಡು, ಮತ್ತೆಲ್ಲ ಮಾಡಿಬಿಡುವ ಅಂತ ಹೇಳಿಕೊಂಡು. ಮತ್ತಿನ ಮೀಟಿಂಗಿಗೆ ಯಾರ್ದು ಚುಪ್ಕ ಶಬ್ದವೂ ಇಲ್ಲ, ಯಾವ ಪ್ರಾಜೆಕ್ಟು ಇಲ್ಲ, ಯಾವ ಹೊಸ ಸಲಹೆಗಳೂ ಇಲ್ಲ, ಇಂಥದ್ದನ್ನು ಮಾಡ್ತಿದ್ರು. ಈ ರೀತಿಯಲ್ಲಿ ವಾರಣಾಸಿಯರ ಖಡಕ್ ವ್ಯಕ್ತಿತ್ವ, ಪ್ರಾಮಾಣಿಕತೆ, ಸತ್ಯಸಂಧತೆ, ನಿಷ್ಠುರತೆ, ಸಮಯ ಪಾಲನೆ ಮತ್ತು ಇತ್ಯಾದಿ ಎಲ್ಲವೂ ಕೂಡ ವಾರಣಾಸಿಯಲ್ಲಿತ್ತು. ಇದು ಆದರ್ಶ, ಒಂದು ರೋಲ್ ಮಾಡೆಲ್ ಎನ್ನುವಂಥದ್ದಲ್ಲಿ ಯಾವುದೇ ಸಂಶಯ ಇಲ್ಲ. ಅಂಥವ್ರಿಗೆ ಈಗ 100 ವರ್ಷ, ನಮ್ಮೂರಿನವ್ರು ಎನ್ನುವಂಥದ್ದಕ್ಕೆ ಭಾಳಷ್ಟು ಹೆಮ್ಮೆ. ಜೊತೆಗೆ ನೆಗೆಟಿವನ್ನು ಹೇಳೋದು ಬೇಡ ಅಂತೇಳಿ ಹೇಳಿದರು. ಆದರೆ 1-2 ವಿಷಯವನ್ನು ಅಲ್ಲಿ ಪ್ರಸ್ತಾಪಿಸಲೇಬೇಕು. ಇಷ್ಟೆಲ್ಲ ಮಾಡಿದವರು ಶ್ರೀರಾಮನ ಮೇಲೆ ಕೂಡ ಕಳಂಕ ಬಂದಿದೆ, ವಾರಣಾಸಿಯವರ ಮೇಲೆ ಕೂಡ ಕಳಂಕ ಬಂದಿದೆ. ನೆಸ್ಲೆಯವರ ಜೊತೆಗೆ ಇದು ಮಾಡುವಾಗ ಕಮಿಷನ್ ತಗೊಂಡಿದ್ದಾರೆ ಅಂತೇಳಿ ಬಂದು ಎನ್ಕ್ವೈರಿ ಮಾಡಲಿ ಅಂತೇಳಿ. ಎನ್ಕ್ವೈರಿ ಮಾಡಿದವರು ಬರಿಗೈಯಲ್ಲಿ ಹೋದರು. ಕ್ಯಾಂಪ್ಕೋವನ್ನು ಮಾಡಿ ಅದರಿಂದ ಕಮಿಷನ್ ತಗೊಂಡಿದ್ದಾರೆ, ಮನೆಯಲ್ಲಿ ಉಂಟು ದುಡ್ಡು ಅಂತೇಳಿ ಅದಕ್ಕೂ ಬಂದರು. ಅದು ಕೂಡ ಏನಿಲ್ಲ. ಯಾಕೆಂದರೆ ಮೂರ್ತಿಯವರು ಹೇಳಿದರು, ಸಾಲ ಮಾಡಿ ಆಸ್ತಿ ಕೊಟ್ಟದ್ದಲ್ಲದೆ ಮಾಡಲಿಲ್ಲ ಅನ್ನುವಂಥದ್ದನ್ನು. ಅದು ಯಾವತ್ತಿಗೂ ಕೂಡ ಸತ್ಯ. ಕೇವಲ 25,000ಕ್ಕೆ ಅದು ಕೂಡ ಅವರು ತಗೊಳ್ತಿಲ್ಲ ಅನ್ನುವಂಥದ್ದು. ಒಬ್ಬ ವ್ಯಕ್ತಿ 9 ಗಂಟೆಯಿಂದ 6 ಗಂಟೆವರೆಗೆ ತನ್ನೂರಿಂದ 50 ಕಿಲೋಮೀಟರ್ ದೂರದ ಮಂಗಳೂರಿಗೆ ಬಂದು ಈ ರೀತಿಯಲ್ಲಿ ಮಾಡ್ತಾನೆ, ಮಹಾನುಭಾವ ಅಂತ ಹೇಳಿದರೆ ಬೇರೆ ಏನೂ ನಮಗೆ ಶಬ್ದಗಳಿಲ್ಲ. ಇವತ್ತು ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡುವಂಥದ್ದು, ನನಗೆ ಅದರಲ್ಲಿ ಎಷ್ಟು ಲಾಭ ಸಿಗ್ಬೋದು, ಅದು ಸ್ವಾರ್ಥ ರಹಿತರಾಗಿ ಅವರು ಮಾಡಿದರು ಎನ್ನುವಂಥ ಸಂತೋಷ ಪಡ್ತೇನೆ. ಹಾಗೆ ಒಂದು ಅತಿ ಮುಖ್ಯವಾದ ಇನ್ನೊಂದು ವಿಷಯವನ್ನು ನಾನು ಹೇಳಿದೆ, ತಾನು ತೀರಿ ಹೋದ ನಂತರ ಕೂಡ ಅವರು ತೀರಿ ಹೋದಂಥದ್ದು 2013ನೇ ಇಸವಿಯಲ್ಲಿ. ಆವಾಗ ಅವರು ಹೇಳಿದರು, ಮೊದಲೇ ಮಾಡಿದರು, ನೇತ್ರದಾನ ಮಾಡಬೇಕು ಅಂತೇಳಿ. ನೋಡಿ, ಇವತ್ತು ಸುಬ್ರಾಯ ಭಟ್ರ ನೇತ್ರ ಇಬ್ಬರಿಗೆ ದೃಷ್ಟಿಯನ್ನು ನೀಡಿದೆ ಎನ್ನುವಂಥದ್ದು ಅತ್ಯಂತ ಸಂತೋಷದ ವಿಷಯ. ನಾನು ಅವರು ತೀರಿ ಹೋದಂಥ ಸಮಯದಲ್ಲಿದ್ದೆ. ನೇತ್ರದಾನಕ್ಕೆ ಡಾಕ್ಟರ್ಸ್ ಪುತ್ತೂರಿನಿಂದ ಬಂದು ತಗೊಂಡು ಹೋಗಿದ್ದರು. ಇಬ್ಬರಿಗೆ ಕಣ್ಣು ಕೊಟ್ಟಿದ್ದಾರೆ, ಅವರು ದೃಷ್ಟಿ ಕೊಟ್ಟಿದ್ದಾರೆ ಎನ್ನುವಂಥದ್ದು ನಿಜವೂ ಕೂಡ. ಸಾವಿನಲ್ಲಿ ಕೂಡ ಆದರ್ಶವನ್ನು ಮೆರೆದವರು ವಾರಣಾಸಿ ಸುಬ್ರಾಯ ಭಟ್ರು ಎನ್ನಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಹಾಗೆಯೇ ಒಂದು ಸಾಕ್ಷ್ಯಚಿತ್ರ ಈಗ ಬಂದಿದೆ. ಈ ಪುಸ್ತಕವನ್ನು ಬರೀಲಿಕ್ಕೆ ನನಗೆ
ವಾರಣಾಸಿ ಮೂರ್ತಿಯವರು ಪ್ರೇರಣೆ ಕೊಟ್ಟಿದ್ದಾರೆ, ಅವರ ಮನೆಯವರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕಿಂತ ಎಲ್ಲ ಸತೀಶ್ ಚಂದ್ರರು ನೀವು ಬರೀರಿ, ಅದರ ಪ್ರಿಂಟಿಂಗ್ ಖರ್ಚು ಅದು ಇದನ್ನೆಲ್ಲ ನಾವು ಮಾಡ್ತೇವೆ ಅಂತೇಳಿ ಅವರ ಹಿಂದಿನ ಅಧ್ಯಕ್ಷ ಪದವಿಯಲ್ಲಿ ಹೇಳಿದರು. ನಿನ್ನೆ ನನಗೆ ಆಯಿತು ಇದನ್ನು ವಾರಣಾಸಿಯವರಿಗೆ ಮಾತಾಡಬೇಕು, ನನಗೆ ಪುಸ್ತಕ ಬೇಕು ಅಂತ. ನನ್ನ ಮನೆಯಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ನನಗೆ ಪುಸ್ತಕ ಸಿಗಲಿಲ್ಲ. ಯಾಕೆಂದರೆ ಬಂದವರೆಲ್ಲ ತುಂಬ ಜನ ನನ್ನ ಹತ್ರ ಕೇಳಿ ಪುಸ್ತಕ ತಗೊಂಡೋದ್ರು, ಸಿಗಲಿಲ್ಲ. ಮತ್ತು ನಾನು ನನ್ನ ಆರಾಧನಾ ಕಲಾಭವನ ಅಂತ ಒಂದು ಹಾಲ್ ಉಂಟು, ಅದರಲ್ಲಿ ಒಂದು ಡಿಸ್ಪ್ಲೇಗೆ ಒಂದು ಪುಸ್ತಕವನ್ನು ಇಟ್ಟಿದ್ದೆ, ಅಲ್ಲಿ ನೆನಪಾಯಿತು ಉಂಟು, ಅದನ್ನು ಹಿಡ್ಕೊಂಡು ಬಂದಿದ್ದೇನೆ ನಾನು. ತುಂಬ ಜನ ಹೇಳ್ತಾರೆ. ನಮ್ಮ ಮಣಿಲಾ ಜೆರಾಕ್ಸಿನವರೊಮ್ಮೆ ನನಗೆ ಮೊನ್ನೆ ಫೋನ್ ಮಾಡಿದರು, ಒಂದು ಮೊದಲಿನ ಅಧ್ಯಕ್ಷರಿರುವಾಗ 5,000 ಕಾಪಿ ಸಾಲದು, ಅದೊಂದು 50,000 ಪ್ರಿಂಟ್ ಆಗಿ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಆಸಕ್ತ ಸಕ್ರಿಯ ಸದಸ್ಯರಿಗೆ ತಲುಪಲೇಬೇಕು. ಯಾಕಂದರೆ ಕ್ಯಾಂಪ್ಕೋ ಎಲ್ಲ ಸದಸ್ಯರಿಗೆ ತಲುಪಬೇಕು ಅಂತ ಹೇಳಿದರೆ ಭಾಳಷ್ಟು ಹಣ ಬೇಕಾದಿತ್ತು. ಕನಿಷ್ಠ ಸಿಬ್ಬಂದಿಯವರಿಗೆ ಗೊತ್ತಾಗಬೇಕು ಈ ಕ್ಯಾಂಪ್ಕೋ ಅಂದರೆ ಏನು, ಹೇಗೆ ಸಂಸ್ಥೆ ಎನ್ನುವಂಥದ್ದು. ಹಾಗೆ ಸಕ್ರಿಯ ಸದಸ್ಯರಿಗೆ ಆಗಬೇಕು. ಇದರ PDF ಕಾಪಿ ನನ್ನಲ್ಲಿದೆ. ಕ್ಯಾಂಪ್ಕೋ ಸ್ಪಾನ್ಸರ್ ಮಾಡ್ತೇನೆ ಅಂತ ಹೇಳಿದರೆ ಇನ್ನಷ್ಟು ಕಾಪಿ ಸಂಖ್ಯೆ ಅವರಿಗೆ ಬಿಡ್ತೇನೆ ನಾನು. ಸಿಬ್ಬಂದಿಯವರಿಗೆ ಗೊತ್ತಾಗಬೇಕು ನಮ್ಮ ಸಂಸ್ಥೆ ಏನು ಅಂತ ಹೇಳಿಕೊಂಡು. ನಾನು ಸಿಬ್ಬಂದಿಯವರ ಬಗ್ಗೆ ಎಲ್ಲ ತುಂಬ ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. ಯಾವ ಕ್ಯಾಂಪ್ಕೋ ಬ್ರ್ಯಾಂಚಿಗೆ ಹೋಗಲಿ ನನಗೆ ಒಬ್ಬರು ಕೂಡ ತಾಯ್ತಾಗೆ ಬರ್ತಾನೆ, ತಾಯ್ತಾ ಹೊಡು ಅಂತೇಳಿ ಒಂದು ದಟ್ಟಿಸಿ ಮಾತಾಡಿದ್ದಿಲ್ಲ. ವೆರಿ ವೆರಿ ಪೊಲೈಟ್. ಇಲ್ಲಿ ಅಂತೂ ಯಾವಾಗಲೂ ಕೂಡ ಪೊಲೈಟ್. ನನ್ನನ್ನು ಗೊತ್ತಿದ್ದವರು ಪೊಲೈಟ್, ಗೊತ್ತಿಲ್ಲದವರನ್ನು ಕೂಡ ಏನು ಗೊತ್ತ ಬಟ್ಟೆ ಮೇಲೆ ಕಟ್ಟಿಕೊಂಡು ಮುಂಡಾಸು ಕಟ್ಟಿಕೊಂಡು ಬಂದ ಒಂದು ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಬಹಳ ಒಂದು ಗೌರವ ಕೊಟ್ಟು ಎಲ್ಲ ಕ್ಯಾಂಪ್ಕೋ ಬ್ರ್ಯಾಂಚಿನಲ್ಲಿ ಮಾತಾಡಿಸ್ತಾ ಇದ್ದಾರೆ. ಆ ಸಿಬ್ಬಂದಿಯವರಿಗೆ ನಾನು ವಿಶೇಷವಾದಂತಹ ಅಭಿನಂದನೆ ಹೇಳ್ತೇನೆ. ಇದು ಮುಂದೆ ಹೋಗಲಿ. ಹಾಗೆ ಎಲ್ಲ ಪ್ರಾಮಾಣಿಕತೆಯಿಂದ ವಾರಣಾಸಿಯವರು ಅಂದ ಹಾಕಿಕೊಟ್ಟಂತಹ ಪ್ರಾಮಾಣಿಕತೆ ಇಂದು ಕೂಡ ಹೆಚ್ಚಿನಲ್ಲಿ ಕೂಡ 1% 2% ಇರ್ಬೋದು, ಆದರೆ 98% ಕೂಡ ನಡೀತಾ ಉಂಟು ಎನ್ನುವಂಥದ್ದು ಬಹಳ ಸಂತೋಷದ ವಿಷಯ. ಹಾಗೆ ನಾನು ಹೇಳಿದಂಥ ಈ ಒಂದು ಪ್ರಸ್ತಾವನೆಯನ್ನು ಯಾವುದು ಪುಸ್ತಕ ಪ್ರಿಂಟ್ ಮಾಡಿ ಆಸಕ್ತರಿಗೆ ಕೊಡುವಂಥದ್ದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಅಧ್ಯಕ್ಷರಲ್ಲಿ ಕೇಳ್ತಾ ಈ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೊತೆಗೆ ಒಂದು ವಿಷಯ, ಇದರಲ್ಲಿ ಕೆಲವು ಫೋಟೋಗಳನ್ನೆಲ್ಲ ನಾನೀಗ ಒಂದು ಸಂತೋಷದ ವಿಷಯ ಅಂತ ಹೇಳಿದರೆ, ಅವತ್ತು ಡಿಜಿಟಲ್ ಕ್ಯಾಮರಾ ಇರಲಿಲ್ಲ, ರೀಲ್ ಕ್ಯಾಮರಾ ಇತ್ತು. ಹಲವಾರು ಸಲ ನಾನು ವಾರಣಾಸಿಯವರ ಬಗ್ಗೆ ಲೇಖನ ಬರೆಯುವಾಗ ಬೇರೆ ಬೇರೆ ಫೋಟೋಗಳನ್ನು ತೆಗಿಬೇಕಾಗಿ ಬಂತು. ಹಾಗೆ ಅವರವರ ಬೇರೆ ಬೇರೆ ಫೋಸಿನ ಕೆಲವು ಫೋಟೋಗಳು ಭಾಳ ಅಪರೂಪವಾದಂಥ ನೋಡಿ ಕವಳ ಜಗಿಯುವಂಥದ್ದು. ಹಾಗೆ ಅವರ ಆ್ಯಕ್ಷನ್ ಫೋಟೋಸ್ ಕವಳ ತಿಂದು ಅವರು ಮಾತಾಡುವಂಥ ರೀತಿ, ಹಾಗೆ ಇನ್ನು ಕೆಲವು ಫೋಟೋಸು ನನಗೆ ಸಿಕ್ಕಿದೆ. ಅದು ನನ್ನ ಭಾಗ್ಯ ಅಂತೇಳಿ ತಿಳ್ಕೊಳ್ತೇನೆ. ಎಲ್ಲರಿಗೂ ಕೂಡ ವಂದನೆಗಳು. ಒಂದು ಬಹಳ ಇಂಪಾರ್ಟೆಂಟ್ ಐಟಮ್ ಕ್ಯಾಂಪ್ಕೋ ಮಾಡಲೇಬೇಕಾದ ಏನುಂಟು ಅಂತಂದರೆ ARDF ಅನ್ನು ರಿವ್ಯಾಂಪ್ ಮಾಡುವುದು. ಅಡಿಕೆಗೆ ಇವತ್ತು ಜಗಿಯುವುದು ಬಿಟ್ಟರೆ ಬೇರೆ ಯಾವುದೇ ಉಪಯೋಗ ಇಲ್ಲ. ನಾವು ಇದರ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆಸದೇ ಇದ್ದರೆ ಅಡಿಕೆಗೆ ಫ್ಯೂಚರ್ ಇಲ್ಲ. ದಯವಿಟ್ಟು ಈಗ ವಾರಣಾಸಿ ಸುಬ್ರಾಯ ಭಟ್ರು ಮಾಡಿದರು, ಇದು ಕೆಲವರಿಗೆ ಯಾರು ಗೊತ್ತುಂಟು, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ರಿಸರ್ಚ್ ಮಾಡಿಸಿದ್ರು ಫಂಡಿಂಗ್ ಮಾಡಿ. ಸೊ ಆ ಒಂದು ಪ್ರಯತ್ನ ಈಗ ವಾಪಸ್ ಆಗಬೇಕೋ ಏನೋ. ಈಗಿನ ಸೆಟಪ್ಪು ಸರಿ ಇಲ್ಲ, ದಯವಿಟ್ಟು ಇದನ್ನು ಸರಿ ಮಾಡಿಸಿ. ಸುಬ್ರಾಯ ಭಟ್ರು 100 ವರ್ಷ ತುಂಬುವ ಒಂದು ಸಂದರ್ಭದಲ್ಲಿ ಕಳೆದ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಮತ್ತೊಮ್ಮೆ ಕ್ಯಾಂಪ್ಕೋದ ಜವಾಬ್ದಾರಿಯನ್ನು ಸದಸ್ಯರು ಹಿರಿಯರು ಎಲ್ಲರೂ ಸೇರಿ ಕೊಟ್ಟಿದ್ದರು. ಸಹಜವಾಗಿ ನಮ್ಮದೊಂದು ಇರ್ತದೆ ಯಾವಾಗಲೂ ಫೀಡ್ಬ್ಯಾಕ್ ತಗೊಳ್ಳುವಂಥದ್ದು. ನಾನು ಎಲ್ಲ ನಿರ್ದೇಶಕ ಬಂಧುಗಳಿಂದ ಮತ್ತು ಎಲ್ಲ ಎಂಪ್ಲಾಯಿಗಳಿಂದ ಮತ್ತು ಸಾಕಷ್ಟು ಜನ ಪ್ರಬುದ್ಧ ಅಡಿಕೆ ಬೆಳೆಗಾರರಿಂದ ಸಜೆಷನ್ಸನ್ನು ಕೇಳಿದ್ದೇವೆ ನಾವು. ಅದರಲ್ಲಿ ತುಂಬ ಜನ ಅಭಿಪ್ರಾಯಪಟ್ಟದ್ದು ಏನಂದರೆ, ಸುಬ್ರಾಯ ಭಟ್ರ ನೆನಪು ಮಾಡಬೇಕು, ಸುಬ್ರಾಯ ಭಟ್ರದ್ದು 2027ಕ್ಕೆ 100 ವರ್ಷ ಆಗ್ತದೆ ಅಂತ ಹೇಳುವ ಸಂದರ್ಭ ತುಂಬ ಜನ ಬರೆದು ಕಳಿಸಿದರು ನನಗೆ. AS ಭಟ್ರು ತುಂಬ ಒತ್ತು ಕೊಟ್ಟು ಅದನ್ನು ಹೇಳಿದರು. ಅದರ ಫಲರೂಪವಾಗಿ ನಮಗೊಂದು ಯೋಗ ಸೌಭಾಗ್ಯ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. 91ನೇ ಇಸವಿಯಲ್ಲಿ 1991ನೇ ಇಸವಿಯಲ್ಲಿ ಪುಣಚ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಒಂದು ವಾರದಲ್ಲಿ ಅವರ ಹತ್ರ ಹೋಗಿದ್ದೆ. ನಮ್ಮ ಟೀಮ್ ಹೋಗಿತ್ತು. ಆಗ ಅವರೊಂದು ಮಾತನ್ನು ಹೇಳಿದರು, ಪ್ರಾಮಾಣಿಕತನ ಮತ್ತು ಪರಿಶ್ರಮ ಇದು ಎರಡೂ ನಿನ್ನಲ್ಲಿ ಇದ್ದರೆ ಭಗವಂತ ನಿನ್ನೊಟ್ಟಿಗೆ ಯಾವಾಗಲೂ ಇರ್ತಾನೆ ಅಂತ. ಬಹುಶಃ ಅದಕ್ಕೆ ಜೀವಂತ ಉದಾಹರಣೆ ಯಾರು ಅಂತ ಕೇಳಿದರೆ ವಾರಣಾಸಿ ಸುಬ್ರಾಯ ಭಟ್ರು. ಈ ಟ್ರ್ಯಾಕ್ನಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೆವು. ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಪಂಚಾಯತ್ ಅಧ್ಯಕ್ಷರಾಗಿ
ತುಂಬ ವರ್ಷಗಳ ಕಾಲ ಸೇವೆ ಮಾಡಿ ಕಮ್ಯುನಿಕೇಷನ್ ಆಗ ಹೇಳಿದ್ರು ಅದನ್ನು. ಆಗ ಫಾರೆಸ್ಟ್ ಏರಿಯಾದಲ್ಲಿ ರಸ್ತೆ ಮಾಡಲಿಕ್ಕೆ ಬಿಡ್ತಲ್ಲ, ಈಗಲೂ ಬಿಡುವುದಿಲ್ಲ. ನಮಗೆಲ್ಲ ನಾವು ರಾತ್ರಿ ಮಾಡ್ತಾಯಿದ್ದು, ನಾವಲ್ಲ, ನಮ್ಮ ಹಿರಿಯರು. ಆದರೆ ಅಫಿಷಿಯಲ್ ಕೆಲಸಗಳೆಲ್ಲ ಅವರೇ ಮಾಡ್ತಾಯಿದ್ರು. ಅದು ಸಹ ಪರಿಯಾಲ್ ತರ್ಕದಿಂದ ಸಾರಳಕದವರೆಗಿನ ರಸ್ತೆ. ಅದರ ನಂತರ ವಿದ್ಯುತ್ 67ನೇ ಇಸವಿಯಲ್ಲಿ ನಮ್ಮ ಗ್ರಾಮಕ್ಕೆ ವಿದ್ಯುತ್ ಬಂದು 67ರಲ್ಲಿ. ಆಗ ಅಫಿಷಿಯಲ್ ಕೆಲಸಗಳೆಲ್ಲ ಸುಬ್ಬರಾಯ ಭಟ್ರು ಮಾಡ್ತಾಯಿರೋದು. ಅಂದರೆ ಗ್ರಾಮದ ಫೀಲ್ಡ್ ವರ್ಕ್ ಎಲ್ಲ ಮಾಡ್ತಾಯಿದ್ರು, ನಮ್ಮ ಮನೆಯಿಂದ ಮಾಡ್ತಾಯಿದ್ದು. ಆ ರೀತಿಯ ಒಂದು ಸಾಮಾಜಿಕವಾಗಿ ಬಂಧನ ಅಭಿವೃದ್ಧಿಯ ಇದಕ್ಕೆ ನಮ್ಮ ಪ್ರಾರಂಭ ಆದದ್ದು. ಅವರಿಗೆ 2005ನೇ ಇಸವಿಯಲ್ಲಿ ಇಫ್ಕೋದ ಅವಾರ್ಡ್ ಬಂದಾಗ ನಾವು SKSMSನ ಅಧ್ಯಕ್ಷರನ್ನಾಗಿ ಎಲ್ಲರೂ ಕೂತ್ಕೊಳಿಸಿದ್ರು. ಅಲ್ಲಿ ಯಾರು ಒಪ್ತಿರಲಿಲ್ಲ ಆಗ ಈ ಕೋಟೆಯವರು ಮತ್ತು ಕೋಟೆಯವರು ಕೊಂಕೋಡಿಯವರೆಲ್ಲ ಸೇರಿ ನಮ್ಮನ್ನು ಕೂತ್ಕೊಳಿಸಿದ್ದಲ್ಲಿ ಆ ಸ್ಥಿತಿ ಇತ್ತಲ್ಲಿ. ಆದರೂ ಒಂದು ಚಾಲೆಂಜ್ ಅಂತ ತಗೊಂಡಿದ್ದೇವೆ ನಾವು. ಅವಾರ್ಡ್ ಬಂದಾಗ ಸನ್ಮಾನ್ಯ ರಾಮ್ ಭಟ್ರನ್ನು, LT ತಿಮ್ಮಪ್ಪ ಹೆಗಡೆಯವರನ್ನು ಇವರನ್ನೆಲ್ಲ ಕರೆಸಿ ಸುಬ್ಬರಾಯ ಭಟ್ರಿಗೆ ಒಂದು ಸನ್ಮಾನ ಮಾಡುವ ಯೋಗ ಒಂದು ನಮ್ಮ ಪಾಲಿಗೆ ಬಂದಿತ್ತು ಆಗ. ನಂತರ 2015ರಲ್ಲಿ ಅಕಸ್ಮಾತ್ ಕೊಂಕೋಡಿಯವರು ನಮ್ಮನ್ನೆಲ್ಲ ಅಲ್ಲಿ ಕೂತ್ಕೊಳಿಸಿದಾಗ ಅದೇ ಫೀಡ್ಬ್ಯಾಕ್ ತಗೊಂಡಿದ್ದೇವೆ ನಾವು. ನಾನು MT ರೋಡ್ನ ಒಂದು ಬ್ರಾಂಚಿಗೆ ಬಂದಾಗ ಒಬ್ಬ ರೈತ ಹೇಳಿದ್ದ, ಈರಿ ಏತೆ ಎಂಚಿನೇ ಮನಪಡ ಸುಬ್ಬರಾಯ ಭಟ್ರು ನಂಗೆ ಮೂರ್ತಿ ಮಂತಂಡ ಎಂಕ್ಲನ ಜನ್ಮ ಸಾರ್ಥಕ ಅಂತ ಒಬ್ಬರು ಹೇಳಿದರು ನನಗೆ. ಬಹುಶಃ ಅದರ ಫಲರೂಪವಾಗಿ ಸುರೇಶ್ ಪ್ರಭುಗಳ ಕೈಯಿಂದ ಅದನ್ನು ಉದ್ಘಾಟನೆ ಮಾಡಿಸುವ ಅವಕಾಶ ನಮ್ಮ ಪಾಲಿಗೆ ಬಂದಿತ್ತು. ಬಹುಶಃ ದೇವರಿಗೆ ಇರಬೇಕು, ಪುಣಚ ಮಾತ್ರ ಉದ್ಧಾರ ಮಾಡಿದರೆ ಸಾಲದು, ಅಡಿಕೆ ಬೆಳೆಗಾರನ್ನು ಉದ್ಧಾರ ಆಗಬೇಕು ಅಂತ ದೃಷ್ಟಿಯಿಂದ ಒಂದು ಪತ್ರಿಕೆ ಕಳೆದ 6-7 ತಿಂಗಳ ಹಿಂದೆ ಒಂದು ಪತ್ರಿಕೆ ಬರೆದಿತ್ತು. ಇಡೀ ದೇಶದ 10 ಶ್ರೀಮಂತ ಜಿಲ್ಲೆಗಳ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಒಂದು ಅಂತ. 8ನೇ ಸ್ಥಾನ ನಮಗೆ ಅಂತ. ಒಂದು ಡೆಲ್ಲಿ ಹತ್ತಿರ ಗುರುಗಾಂವ್ ಇರುವಂಥದ್ದು, 6ನೇ ಸ್ಥಾನ ಬೆಂಗಳೂರಿಗೆ ಇರುವಂಥದ್ದು, 8ನೇದು ದಕ್ಷಿಣ ಕನ್ನಡ ಜಿಲ್ಲೆಗೆ. ನಾವು ಇದನ್ನು ಅಧ್ಯಯನ ಮಾಡಿದಾಗ ಇದರ ಹಿಂದೆ ಅಡಿಕೆ ಇದೆ ಅಂತ. ಅಡಿಕೆ ಹಿಂದೆ ಯಾರಿದ್ದಾರೆ ಅಂದರೆ ಸುಬ್ಬರಾಯ ಭಟ್ರಿದ್ರು ಅಂತ. ಅಡಿಕೆ ಹಿಂದೆ ಸುಬ್ಬರಾಯ ಭಟ್ರಿದ್ರು. ಇವತ್ತು ನಾವೆಲ್ಲ ತೀರ್ಥರಾಮರು ಹೇಳ್ತಾರೆ, ನಾವೆಲ್ಲ ಈ ರೀತಿ ಬಿಳಿ ಅಂಗಿ ಹಾಕ್ಕೊಂಡು ಒಳ್ಳೆಯ ಕಾರ್ನಲ್ಲಿ ಒಳ್ಳೆಯ ಮನೆಯಲ್ಲಿ ಸುತ್ತಾಡಬೇಕಿದ್ರೆ ಅದು ಕ್ಯಾಂಪ್ಕೋ ಕಾರಣ ಅಂತ ಹೇಳುವಂಥದ್ದು. 70ರ ದಶಕದಲ್ಲಿ ಬಂದರ್ನಲ್ಲಿ ಇನ್ನು ಅಡಿಕೆ ತರಬೇಡಿ ಅಂತ ಹೇಳುವ ಕಾಲಘಟ್ಟದಲ್ಲಿ ಎಲ್ಲರೂ ಸೇರಿ BR ಕಾಮತ್ರು, ಸುಬ್ಬರಾಯ ಭಟ್ರು, LT ತಿಮ್ಮಪ್ಪ ಹೆಗಡೆಯವರು, ಮೊನ್ನೆ ಹರನಾಥ ರಾಯರು ಮತ್ತು ಸಿರ್ಸಿಯವರು, ಇನ್ನು ಕೇರಳದ MLAಗಳು ಸೇರಿ ಒಂದು ಅದರ ಅವಕಾಶ ಆಗ ಸುಬ್ಬರಾಯ ಭಟ್ರ ನೇತೃತ್ವವನ್ನು ವಹಿಸಿದರು. SKSMS ಮತ್ತು APMC ಇದರದ್ದೆಲ್ಲ ಹೊರಗಿನ ವ್ಯವಹಾರದ ಅನುಭವ ಇದ್ದ ಕಾರಣ, ಈಚೆ BR ಕಾಮತ್ರು ಇದ್ದ ಕಾರಣ ಕ್ಯಾಂಪ್ಕೋ ಅಡಿಕೆ ಬೆಳೆಗಾರರಿಗೆ ಒಂದು ದೊಡ್ಡ ಆಶಾಕಿರಣವಾಗಿ ಮೂಡಿ ಬಂತು. ನಂತರ 82-86ರಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ಬಂದದ್ದು ತಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ ಒಂದು ಪತ್ರಿಕೆ ವರದಿ ಮಾಡಿತ್ತು, ದೇಶದ 10 ಒಳ್ಳೆಯ ಚಾಕ್ಲೇಟ್ ಬ್ರ್ಯಾಂಡ್ಗಳಲ್ಲಿ ಕ್ಯಾಂಪ್ಕೋದ ಬ್ರ್ಯಾಂಡ್ ಕೂಡ ಇದೆ ಅಂತ. ಕ್ಯಾಂಪ್ಕೋದ ಬ್ರ್ಯಾಂಡ್ ಕೂಡ 8ನೇ ಸ್ಥಾನದಲ್ಲಿದೆ ಅಂತ. ನನಗೆ ಆಶ್ಚರ್ಯ ಆಯಿತು. ನಮ್ಮನ್ನು ಈ ರೀತಿ ಗುರುತಿಸಲಿಕ್ಕೆ, ಈ ರೀತಿ ಜನಗಳ ಒಂದು ಸಮುದಾಯದ ಅಭಿವೃದ್ಧಿಗೆ ಇಷ್ಟಕ್ಕೆಲ್ಲ ಕಾರಣ ಯಾರಂದರೆ ಈ ಕ್ಯಾಂಪ್ಕೋದ ಹಿಂದಿರ್ತಕ್ಕಂಥ ಆಗಿನ ಟೀಮ್, ಪ್ರಾರಂಭದ ಟೀಮ್ ಅದು. ಅದರ ನೇತಾರ ಸುಬ್ಬರಾಯ ಭಟ್ರು. ನನಗೆ ಸಹಕಾರಿ ಸಂಘದಲ್ಲಿ ಪುಣಚದಲ್ಲಿರುವಾಗ ಒಂದು ಸಲ ನಮಗೆ ರಾಜಕೀಯವಾಗಿ ಒಂದು ಸ್ವಲ್ಪ ತಾಗಿ ಬಂತು, ನನಗಲ್ಲ ಬೇರೆಯವರಿಗೆ. ಆಗ ನಮ್ಮ ಸಂಸ್ಥೆಯ ಮೇಲೆ ಏಕಾಏಕಿ ಪತ್ರಿಕೆಗಳಲ್ಲೆಲ್ಲ ಬಂತು, ಡೆಪಾಸಿಟ್ ವಿಡ್ರಾ ಮಾಡಬೇಕು, ಸಂಸ್ಥೆ ಮುಳುಗ್ತದೆ, ಹಾಗೆ ಹೀಗೆ ಅಂತೇಳಿ. ಒಂದು ದಿವಸ ಸುಬ್ಬರಾಯ ಭಟ್ರು ಕರೆದ್ರು, 3 ವರ್ಷದ ಬ್ಯಾಲೆನ್ಸ್ ಶೀಟ್ ತಗೊಂಡು ಬಾ ಅಂತ ಹೇಳಿದರು. 3 ವರ್ಷದ ಬ್ಯಾಲೆನ್ಸ್ ಶೀಟ್ ಹೋಗಿದ್ದೆ, ತಗೊಂಡು ಹೋಗಿದ್ದೆ. ಇನ್ನೂ ವಾರ ಬಿಟ್ಟು ಬಾ ಅಂತ ಹೇಳಿದರು. ವಾರ ಬಿಟ್ಟು ಹೋಗಿದ್ದೆ. ಹೋಗಿ ಹೇಳಿದರು, ನನ್ನ ಎದುರೇ DRಗೆ ಫೋನ್ ಮಾಡಿ ಹೇಳಿದರು, DRಗೆ ಈ ಸಂಸ್ಥೆ ಮೇಲೆ ಏನಾದರೂ ಆ್ಯಕ್ಷನ್ ತಗೊಂಡ್ರೆ ನಾನು ನಿಮ್ಮ ಆಫೀಸಿಗೆ ಒಂದು ಧರಣಿ ಮಾಡ್ತೇನೆ, ಜಾಗ್ರತೆ ಅಂತ ಆರ್ಡ್ರನ್ನು ಫೋನ್ ಮುಖಾಂತರ DRಗೆ ಹೇಳಿದರು ಅವರು. ಅಂದರೆ ಆ ಸಂಸ್ಥೆಯನ್ನು ಓನ್ ಮಾಡ್ತಕ್ಕಂಥದ್ದು ಮತ್ತು ಅಧ್ಯಯನ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ವಿಶೇಷವಾದ ಶಕ್ತಿ ಅವರಲ್ಲಿತ್ತು. ಅವರ ಪೈಕಿ ಅವರ ಸಮಾಜದ ಬಂಧು ಒಬ್ಬರು ನಮ್ಮಲ್ಲಿ ಮ್ಯಾಕ್ಸಿಮಮ್ ಸಾಲವನ್ನು ತಗೊಂಡಿದ್ದರು. ಅವರು ಕಟ್ಟಲೇ ಇಲ್ಲ. ಅದನ್ನು ಕೂಡ ಉಲ್ಲೇಖ ಮಾಡಿದರು ನನ್ನಲ್ಲಿ, ನೀನು ಇವತ್ತೇ ರಾತ್ರಿ ಹೋಗಿ ABJ ಮಾಡಿಸ್ಕೊಂಡು ಬಾ, ಇಲ್ಲದಿದ್ದರೆ ಅವ ಸಾಮಾನ್ಯ ಮನುಷ್ಯ ಅಲ್ಲ ಅಂತ. ನಮ್ಮ ಸಮಾಜವನ್ನು ಬಿಡಬೇಡ, ಯಾರನ್ನು ಬಿಡಬೇಡ, ನೀನು ಸದಸ್ಯ ಆಗೋದಲ್ಲವ, ಮೆಂಬರ್ ಆಗೋದಲ್ಲ, ಅವ ನಾಳೆದಂಗೆ ಉಲ್ಟಾ ನಿಲ್ತಾನೆ ಅಂತ ಹೇಳಿದರು ಅವರು. ಅವ್ರು ಹೇಳಿದಾಗೆ ಮಾಡಿದೆ, ಅವ್ರು ಹೇಳಿದಾಗೆ. ಯಾಕೆಂದರೆ ಮಾರ್ಗದರ್ಶನ ಮಾಡ್ತಕ್ಕಂಥ ಅನುಭವ ಅವರ ಪಾಲಿಗೆ ಇತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ಕ್ಯಾಂಪ್ಕೋದಲ್ಲಿ ತಿಂಗಳಿಗೆ ಒಬ್ಬೊಬ್ಬರೇ ರಿಟೈರ್ ಆಗ್ತಾ ಇರ್ತಾರೆ. ಹಾಗೂ ನನಗೆ ಇತ್ತೀಚೆಗೆ ಒಬ್ಬ ಸಿಕ್ಕಿದ, ಕೇಳಿದೆ ಅವನು,
ನೀನು ಯಾವಾಗ ಸೇರಿದ್ದು, ಯಾವ ಕಾಲದಲ್ಲಿ ಸೇರಿದ್ದು? ನಾನು ಸುಬ್ರಾಯ ಭಟ್ರ ಕಾಲದಲ್ಲಿ ಸೇರಿದ್ದು ಸರ್ ಅಂತ ಹೇಳಿದವು. ನಿನ್ನ ಮನೆ ಹೇಗಿದೆ ಅಂತ. ನಾನು ಇಲ್ಲಿ ಒಂದು 10 ಸೆನ್ಸ್ ಜಾಗ ತಗೊಂಡು ಒಳ್ಳೆಯ ಮನೆ ಕಟ್ಟಿದ್ದೇನೆ ಸರ್. ಮಗಳೇನು ಮಾಡ್ತಾಳೆ ಅಂದೆ. ಮಕ್ಕಳೇನು ಮಾಡ್ತಾರೆ ಅಂದೆ. ಒಬ್ಬಳೇ ಮಗಳು ಸರ್, ಅವಳು MD ಮಾಡ್ತಾ ಇದ್ದಾಳೆ ಅಂತ. MD ಮಾಡ್ತಾ ಇದ್ದಾಳೆ ಅಂತ. ಒಂದು ಸಮುದಾಯವನ್ನು ಹೇಗೆ ಎತ್ಬೋದು ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ಮೊನ್ನೆ ಸುಧಾಮೂರ್ತಿಯವರು ಬಂದಿದ್ದರು. ಸುಬ್ರಾಯ ಭಟ್ರ ಹೆಸರನ್ನು 4 ಬಾರಿ ಹೇಳಿದರು. ಸುಧಾಮೂರ್ತಿ ಯಾರೋ, ವಾರಣಾಸಿಯವರು ಯಾರು, ಸುಬ್ರಾಯ ಭಟ್ರು ಯಾರೋ, ಅಡಿಕೆ ಯಾವುದು. ಅದರ ಒಂದು ಸಾಧನೆಗೆ ಸಂದ ಗೌರವ ಅಂತ ನಾವು ಅಂದ್ಕೊಂಡಿದ್ದೇವೆ. ಇದರಿಂದಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ, ಕ್ಯಾಂಪ್ಕೋಗೆ ಮತ್ತು ನಮಗೆಲ್ಲರಿಗೂ ಈ ರೀತಿಯ ಒಂದು ವ್ಯವಸ್ಥಿತವಾಗಿ ಕೆಲಸ ಮಾಡಿ ಭಾರತದಲ್ಲೇ ಒಂದು GDPಯ ಕೊಡುಗೆಗೆ ನಮ್ಮದೇ ಆದ ಕೊಡುಗೆಯನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅವರ ಆಶಯ ಏನಿತ್ತು, ಅಡಿಕೆ ಕೊಕ್ಕೋ ಮಾತ್ರ ಅಲ್ಲ, ಮತ್ತು ರಬ್ಬರು, ಪೆಪ್ಪರು, ಕೋಕೋನಟ್ಗೆ ಕೂಡ ನಾವು ಇಳಿದಿದ್ದೇವೆ. ಇದರಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ನಾವು ಯಶಸ್ವಿ ಆಗ್ತೇವೆ ಅಂತ ಹೇಳ್ತಾ, ಒಂದೊಂದು ಸಲ ವಿಧಾನಸಭೆಯಲ್ಲಿ, ಪಾರ್ಲಿಮೆಂಟ್ಗಳಲ್ಲಿ ಚರ್ಚೆ ಆಗ್ತದೆ. ರೈತರ ಆತ್ಮಹತ್ಯೆ ಬಗ್ಗೆ ಚರ್ಚೆ ಆಗ್ತದೆ. ಆಗ ಸಹಜವಾಗಿ ಅಲ್ಲಿ ಬರ್ತದೆ ಏನಂದರೆ, ಕ್ಯಾಂಪ್ಕೋದಂಥ ಸಂಸ್ಥೆಗಳನ್ನು, 100 ಸಂಸ್ಥೆಗಳನ್ನು ಹುಟ್ಟುಹಾಕಿ ಅಂತ. ಬಹುಶಃ ಇದರ ಸಂದೇಶ ಅದು ಸಲ್ಲಬೇಕಾದ್ದು ಯಾರಿಗೆ ಅಂದರೆ, ಅದು ವಾರಣಾಸಿ ಸುಬ್ರಾಯ ಭಟ್ರಿಗೆ ಸಲ್ಲಬೇಕಾದ್ದು, ಪಾರ್ಲಿಮೆಂಟಿನಲ್ಲಿ, ವಿಧಾನಸಭೆಗಳಲ್ಲಿ. ಕೊಂಕೋಡಿಯವರು ತೋರಿಸಿದ್ರು, ನಿಮಾನ್ಸ್ ಸಂಸ್ಥೆ ಅಧ್ಯಯನ ಮಾಡಿ ಅಡಿಕೆ ಕ್ಯಾನ್ಸರ್ ಶಮನ ಮಾಡಲಿಕ್ಕೆ ಸಹಕಾರ ಮಾಡ್ತದೆ ಅಂತ ಹೇಳಿದ್ರೆ ನಿಮಾನ್ಸ್ ಇವತ್ತು ಅಧ್ಯಯನವನ್ನು ಮಾಡಿದ್ದೀವಿ. ಹಿಂದೆ MS ರಾಮಯ್ಯ ಕಾಲೇಜಿಗೆ ನಾವು ಅಧ್ಯಯನ ಮಾಡಲಿಕ್ಕೆ ಕೊಟ್ಟಾಗ ಕಳೆದ ವಿಧಾನಸಭೆಯಲ್ಲಿ ಅಡಿಕೆ ಆರೋಗ್ಯಕರ ಅಂತ ಹೇಳುವಂಥದ್ದು ಕರ್ನಾಟಕದ ಸಚಿವರೇ ಅದನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಹುಶಃ ಇದೆಲ್ಲ ಒಂದೊಂದೇ ಹಂತಗಳು, ಒಂದೊಂದೇ ಘಟ್ಟಗಳು. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ತುಂಬ ಈಗಿನ ಜನ್ಜಿಗಳಿಗೆ ಇದು ಎಷ್ಟು ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮದೊಂದು ಕರ್ತವ್ಯ ಮುಂದಿನ ಪೀಳಿಗೆಗೆ ಇದನ್ನು, ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಭಗತ್ ಸಿಂಗು, ಚಂದ್ರಶೇಖರ್ ಆಜಾದ್, ಮಹಾತ್ಮ ಗಾಂಧಿ ಇವರು ಯಾರು ಕೇಳಿದರೆ ಯಾರನ್ನೂ ಗೊತ್ತಿಲ್ಲ. ಈಗ ಆ ಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ನಾವು ಇವತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ಇದನ್ನು ಮುಂದಿನ ಪೀಳಿಗೆಗೆ ಮುಟ್ಟಿಸಬೇಕು. ಸುಬ್ರಾಯ ಭಟ್ರ ಸಾಧನೆ ಏನಿದೆಯಾ, ಅವರು ಬಂದಂಥ ಶ್ರಮ ಏನಿದೆಯಾ, ಅವರು ಬಂದ ಟೀಮ್ ವರ್ಕ್ ಏನಿದೆಯಾ, BR ಕಾಮತ್ರ ಅಂಥವ್ರ ಬಗ್ಗೆ ಎಲ್ಲರನ್ನು ಸೇರಿಸಿಕೊಂಡು ಮುಂದಿನ ಪೀಳಿಗೆಗೆ ಮುಟ್ಟಿಸುವ ಒಂದು ಮಹತ್ತರವಾದಂಥ ಜವಾಬ್ದಾರಿ ನಮ್ಮಲ್ಲಿದೆ. ಈ ಜವಾಬ್ದಾರಿಯನ್ನು ಮುಂದಿನ ಬೆಳೆಗಾರರ ಸಭೆಗಳಲ್ಲಿ ಕೂಡ ಒಂದು ಅರ್ಧ ಗಂಟೆ ಆಗಿನ ಸನ್ನಿವೇಶ ಸುಬ್ರಾಯ ಭಟ್ರ ಬಗ್ಗೆ ಮಾತಾಡೋದು ಅಂತ ನಿಶ್ಚಯ ಮಾಡಿದ್ದೇವೆ. ಎಲ್ಲ ಬೆಳೆಗಾರರ ಸಭೆಗಳಲ್ಲಿ ಸಾಧ್ಯ ಆದರೆ ಒಂದು ಪುಸ್ತಕವನ್ನು ಕೂಡ, ಒಳ್ಳೆಯ ಪುಸ್ತಕ ಬಿಡುಗಡೆ ಮಾಡುವಂತಿದ್ದೇವೆ. ಒಂದು ಸಣ್ಣ ರೀಲ್ಸ್ಗಳನ್ನು ಬಿಡುವ ಅಂತ. ಯಾಕೆಂದರೆ ಇವತ್ತು ಹೊಸ ಜನ್ಜಿಗಳಿಗೆ ಅರ್ಥ ಆಗಬೇಕಿದ್ರೆ ಅದುವೇ ಆಗಬೇಕಷ್ಟೇ. ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ 1 ವರ್ಷ ಈ ರೀತಿಯ ಚಟುವಟಿಕೆಯನ್ನು ಮಾಡಬೇಕು. ಇದು ಪ್ರಾರಂಭದ ಚಟುವಟಿಕೆ. ಇದು ಒಂದು 2-3 ಕಾಲೇಜಿನವರು ಕೇಳಿದ್ದಾರೆ, ನಮ್ಮಲ್ಲಿ ಸುಬ್ರಾಯ ಭಟ್ರ ಬಗ್ಗೆ ಒಂದು ಬಂದು ಭಾಷಣ ಮಾಡಿ ಅಂತ. ಬಹುಶಃ ನನಗೆ ಅದು ಧೈರ್ಯ ಬಂತು. ಶಂಕರ್ ಸಾರಕ್ಕದವರು ಗ್ಯಾರಂಟಿ ನಮ್ಮೊಟ್ಟಿಗೆ ಇದ್ದಾರೆ, ಈ ಸಂದರ್ಭದಲ್ಲಿ ನಾವು ಕಳಿಸಿಕೊಡ್ತೇವೆ ಅವರನ್ನು ಅಂತ ಹೇಳಲಿಕ್ಕೆ ಅಂತ ಧೈರ್ಯ, ವಿಶ್ವಾಸ ಬಂತು ನಮಗೆ. ಯಾಕಂದರೆ ಇದು ಇಲ್ಲಿಗೆ ನಿಲ್ಲಬಾರ್ದು. ನಾನು ಸಲಹೆಗಳನ್ನು ಕೇಳಿದಾಗ ನಮ್ಮ ಬೋರ್ಡಿಗೆ 2029ರವರೆಗೆ ಜವಾಬ್ದಾರಿ ಇದೆ. ಆದರೆ ಈ ದೇಶದ ಪ್ರಧಾನಮಂತ್ರಿ ಕನಸು ಕಾಣ್ತಾನೆ, ಏನು 2047 ವಿಕಸಿತ ಭಾರತಕ್ಕೆ ನಮ್ಮ ಕೊಡುಗೆ ಏನು, ಕ್ಯಾಂಪ್ಕೋದ ಕೊಡುಗೆ ಏನು, ಅಡಿಕೆ ಬೆಳೆಗಾರರ ಕೊಡುಗೆ ಏನು. ನಮ್ಮನ್ನು ಇಷ್ಟೆಲ್ಲ ಬೆಳೆಸಿದ್ದಾರೆ. ಇವತ್ತು ಇಷ್ಟೆಲ್ಲ ಒಂದು ಗೌರವಯುತವಾದ ಸ್ಥಾನದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿದೆ. ನಾವು ಒಂದಷ್ಟು ಕೊಡುಗೆ ಕೊಡಬೇಡುವ, ಅದಕ್ಕೆ ಕೂಡ ನಾವು ಫೀಡ್ಬ್ಯಾಕನ್ನು, ಸಲಹೆಗಳನ್ನು ತಗೊಂಡಿದ್ದೇವೆ. ಅದಕ್ಕಾಗಿ ಈ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಇದನ್ನು ಆಧುನೀಕರಣ ಮಾಡಬೇಕು, ಅಪ್ಗ್ರೇಡ್ ಮಾಡಬೇಕು, ಮಾಡರ್ನೈಸೇಷನ್ ಮಾಡಬೇಕು, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ಚಿಂತನೆಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಇವತ್ತು ಅಡಿಕೆಗೆ ಆ ಸಮಸ್ಯೆಗಳು ಯಾವಾಗಲೂ ಇದ್ದೇ ಇರ್ತದೆ. ಅವರು ಹೇಳಿದ ಮಧುಸೂದನ್ ರಾಯರು ಹೇಳಿದಾಗೆ ದಿನಂತ್ಯ ಇದೆ ನಮಗೆ. ಅಂದರೆ ಇವತ್ತು ನಮಗೆ ಅದನ್ನು ಪರಿಹರಿಸುವ ಶಕ್ತಿ ಸಾಮರ್ಥ್ಯ ಕ್ಯಾಂಪ್ಕೋಗೆ ಇದೆ. ನಮ್ಮನ್ನು ನೋಡಿ ಬೇರೆ ಬೇರೆ ಸಹಕಾರಿ ಸಂಸ್ಥೆಯವರು ಅಡಿಕೆ ಖರೀದಿ ಮಾಡಲಿಕ್ಕೆ ಹೋಗಿದ್ದಾರೆ. ಎಲ್ಲರೂ ಕೈ ಸುಟ್ಟುಕೊಂಡಿದ್ದಾರೆ. ಬೇಜಾರದ ವಿಷಯ. ಅವರನ್ನು ನಾವೇ ಎತ್ತುತ್ತಾ ಇರೋದು. ಇವತ್ತು ಬೆಳಿಗ್ಗೆ ಒಂದು ಸೊಸೈಟಿಯವರು ನನ್ನಲ್ಲಿ 5 ಲೋಡ್ ಅಡಿಕೆ ಉಂಟು, ನನಗೆ ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ, ನೀವು ತಗೊಳ್ಬೋದಾ ಅಂತ ಹೇಳ್ತಾ ಇದ್ದಾನೆ ಒಬ್ಬ ಫೋನ್ ಮಾಡಿ. ಕಳೆದ ವಾರದಲ್ಲಿ ಒಬ್ಬರು ತಗೊಂಡಿದ್ದೇವೆ ನಾವು. ಅಂದರೆ ಇವತ್ತು ಅಡಿಕೆಗೆ ಈ ರೀತಿಯ ಒಂದು ಮಾನ, ಈ ರೀತಿಯ ಒಂದು ವ್ಯವಸ್ಥೆ, ಈ ರೀತಿಯ ಒಂದು ಬೆಲೆ, ಈ ರೀತಿಯ ಒಂದು ಇರಬೇಕಾದ್ರೆ ಅದಕ್ಕೆ ಮೂಲ ಪುರುಷ ಯಾರು ಅಂತ ಹೇಳಿದರೆ ವಾರಣಾಸಿ ಸುಬ್ರಾಯ ಭಟ್ರು ಅಂತ ಗಟ್ಟಿಯಾಗಿ ದನ ಎತ್ತಿ ನಮಗೆ ಹೇಳಲಿಕ್ಕೆ ಇವತ್ತು ಅವಕಾಶ ಇದೆ. ಅದನ್ನು ತೋರಿಸಿದ್ದೇವೆ, ಮಾಡಿದ್ದೇವೆ. ಮುಂದೆ ಕೂಡ ಒಂದು ಹಂತದಲ್ಲಿ ಈ ಚಾಕ್ಲೇಟ್ ಫ್ಯಾಕ್ಟ್ರಿ ಬಗ್ಗೆ ಉಲ್ಲೇಖ ಮಾಡಿದರು. ನಮಗೆ ಕಳೆದ 53 ವರ್ಷಗಳಿಂದ ನಾನು ಮೊನ್ನೆ ಲೆಕ್ಕಾಚಾರ ತೆಗೆದೆ. ಎಷ್ಟೋ ಬಾರಿ ನಷ್ಟ ಆಗಿದೆ. ವ್ಯವಹಾರದಲ್ಲಿ ಲಾಭ ನಷ್ಟ ಇದ್ದದ್ದೇ, ಇಲ್ಲದ್ರೆ ನಷ್ಟ ಅಂತ ಇರ್ತಿರ್ಲಿಲ್ಲ ಅಲ್ಲೇ.
ಆದರೆ ಒಟ್ಟಾಗಿ ತೆಗೆದಾಗ 8ರಿಂದ 10 ಕೋಟಿ ಸರಿಯಾಗಿ ಕ್ಯಾಂಪ್ಕೋ ಕಳೆದ 53 ವರ್ಷಗಳಲ್ಲಿ ಸರಾಸರಿ ಲಾಭ ಮಾಡಿದೆ. 8ರಿಂದ 10 ಕೋಟಿ. ಸಾಕಷ್ಟು 500 ಕೋಟಿ ರಿಸರ್ವ್ಸ್ ಇದೆ, ನಮ್ಮಲ್ಲಿ ರಿಸರ್ವ್ಸ್ ಇದೆ. ಕಮಿಟೆಡ್ ಗ್ರೋವರ್ಸ್ ಇದ್ದಾರೆ. ಕಮಿಟೆಡ್ ಗ್ರೋವರ್ಸ್ ನಲ್ಲಿ ತುಂಬ ಜನ ಹೇಳ್ತಾರೆ, ಒಂದು ಪಟೋರಾಗಲಿ ಒಂದು ಎಂಥದಾಗಲಿ ನಾನು ಬೇರೆ ಕೊಡೋದಿಲ್ಲ, ಏನಿದ್ರು ಅದನ್ನು ಕ್ಯಾಂಪ್ಕೋಗೆ ಕೊಡೋದು ಅಂತ ಹೇಳ್ತಕ್ಕಂಥವ್ರು ಭಾಳ ವಿಶ್ವಾಸದಿಂದ ಹೇಳ್ತಕ್ಕಂಥವ್ರು ಇದ್ದಾರೆ. ಅದಕ್ಕಾಗಿ ಹಿಂದಿನ ಬೋರ್ಡುಗಳು ಮೆಂಬರ್ಸ್ ಡೆವಲಪ್ಮೆಂಟ್ ಫಂಡನ್ನು ಕ್ರಿಯೇಟ್ ಮಾಡಿ ನಮ್ಮ ರೈತರಿಗೆ ತೊಂದರೆ ಆದಾಗ, ಅನಾರೋಗ್ಯಕ್ಕೆ ತೊಂದರೆ ಆದಾಗ, ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ತೊಂದರೆ ಆದಾಗ ಕೂಡ ಆ ಕಷ್ಟದ ಸಂದರ್ಭದಲ್ಲಿ ಕೂಡ ಇವತ್ತು ಕ್ಯಾಂಪ್ಕೋ ಅವರೊಟ್ಟಿಗೆ ಸಹಕಾರವನ್ನು ಮಾಡ್ತದೆ. ಧೈರ್ಯವಾಗಿ ನಾವು ಒಂದು 5-6 ಐಟಮ್ಗಳಿಗೆ ಇವತ್ತು ಕೊಡಲಿಕ್ಕೆ ನಮಗೆ ಶಕ್ತಿ ಬಂದಿದೆ. ಇದೆಲ್ಲವೂ ಯಾಕೆ ಆಯಿತು ಅಂತ ಕೇಳಿದರೆ, ಇದೆಲ್ಲ ಮೂಲ ಹರನಾಥರಾಯರ ಮನೆಗೆ ಹೋಗಿದ್ದೆವು ನಾನು ಮತ್ತೆ ಕೊಂಕೋಡಿಯವರು. ಭಯಂಕರ ಖುಷಿ ಆಯಿತು ಅವರಿಗೆ. ಸುಬ್ರಾಯ ಭಟ್ರನ್ನೇ ಹೇಳ್ತಾಯಿದ್ರು ಅವರು. ಅವರಿಗೆ ಭಯಂಕರ, ಒಬ್ಬ ಮಾಜಿ ಅಧ್ಯಕ್ಷ ಒಬ್ಬ ಹಾಲಿ ಅಧ್ಯಕ್ಷ ಮನೆಗೆ ಬಂದಿದ್ದಾರೆ ಅಂದರೆ ಅವರು ಎಚ್ ಕೆ ಪಾಟೀಲ್ನ ಬಗ್ಗೆ ಹೇಳಿದರು, ಬಂಗಾರಪ್ಪನ ಬಗ್ಗೆ ಹೇಳಿದರು, ದೇವರಾಜ ಅರಸರ ಬಗ್ಗೆ ಹೇಳಿದರು. ಎಲ್ಲವನ್ನು ಅವರ ಮನಸ್ಸಿನ ರೀಕಾಲ್ ಮಾಡ್ತಾಯಿದ್ರು ಅವರು. ನಮಗೂ ಆಶ್ಚರ್ಯ ಆಯಿತು, ಹಿಂದಿನವರು ಎಷ್ಟು ಕಷ್ಟ ಬಂದಿದ್ದಾರೆ ಅಂತ. ಈಗ ನಮಗೆ ಎಲ್ಲವೂ ಇದೆ, ಇಂಟರ್ನೆಟ್ ಇದೆ, ಮೇಲ್ ಇದೆ, 1 ನಿಮಿಷದಲ್ಲಿ ಡೆಲ್ಲಿಗೆ ಮುಟ್ಟುವಂಥ ಎಲ್ಲ ವ್ಯವಸ್ಥೆಗಳಿದೆ. ಅಂದರೆ ಇದು ಏನೂ ಇಲ್ಲದಾಗ ಸರಿಯಾದ ಫೆಸಿಲಿಟಿ ಇಲ್ಲದಾಗ ಆ 73ನೇ ಇಸ್ವಿಯಲ್ಲಿ ಕಟ್ಟಿದ್ರಲ್ಲ ಅಂತ ಗ್ರೇಟ್. ನಾನು ಮೊನ್ನೆ ಮಾತಮಂಗಲದಲ್ಲಿ ಒಂದು ಬ್ರ್ಯಾಂಚ್ ಉದ್ಘಾಟನೆಗೆ ಹೋಗಿದ್ದೆ. ನನಗೆ ಅಲ್ಲಿಯ MLA ನೋಡಿ ಆಶ್ಚರ್ಯ ಆಯಿತು. ಕೊಂಕೋಡಿ ಅವರು ಬಂದಾಗೆ ಸಣ್ಣ ಆಲ್ಟೋ ಕಾರಲ್ಲಿ ಬರ್ತಾರೆ. ಕೊಂಕೋಡಿ ಅವರು ಆಗ ಬಂದ್ರಲ್ಲ, ಒಂದು ಸಣ್ಣ ಆಲ್ಟೋ ಕಾರಲ್ಲಿ. ನಮಗೆ MLA ಹೌದಾ ಅಲ್ವ ಅಂತ ಡೌಟು, ಅಷ್ಟು ಸಿಂಪಲ್ಲು. ಅಂದರೆ ಆಗಿನ MLAಗಳು ಕೇರಳದ ಈಗಿನವರು ಹಾಗೆ, ಅವ್ರು ಯಾರು ಪ್ಯಾಂಟ್ ಹಾಕೋದಿಲ್ಲ, ಎಲ್ಲರೂ ಅವರು ಪಂಚೆ ಹೊಡೋದು ಎಲ್ಲರೂ. ನನಗೆ ಭಾರಿ ಆಶ್ಚರ್ಯ ಆಯಿತು, ಕೇರಳದ ಆ ಒಂದು ರಾಜಕೀಯ ವ್ಯವಸ್ಥೆ ಅಡಿಯಲ್ಲಿ ಆ ರೀತಿಯಾಗಿ ಇರ್ತಾರಲ್ಲ ಅಂತ ಹೇಳುವಂಥದ್ದು. ನಾನು ಮೊನ್ನೆ ನಮಗೆ ಅಡಿಕೆ ಬೆಳೆಗಾರರಿಗೆ ಸಮಸ್ಯೆಗಳಾದಾಗ ನಾವು HS ಮಂಜಪ್ಪನವರನ್ನು ನೆನಪು ಮಾಡ್ತೇವೆ. HS ದತ್ತಾಜಿ ಅವರ ದತ್ತಾತ್ರೇಯ ಹೊಸಬಾಳೆ ಅವರ ಅಣ್ಣ. ನಾವು ಪ್ರತಿ ಸಲ ಡೆಲ್ಲಿಗೆ ಹೋದಾಗ ಅವರನ್ನು ಕರ್ಕೊಂಡು ಹೋಗ್ತೇವೆ ನಾವು. ಅವರಿಗೆ ಒಂದು ವೆಯ್ಟೇಜ್ ಇದೆ. ಯಾವ ಆಫೀಸಿಗೆ ಹೋಗಬೇಕಿದ್ರೂ ಅವರ ಕಾರ್ಡೆಲ್ಲ ಯಾವುದು ಬೇಡ, ಅವರದೊಂದು ಬ್ಯಾಗ್ ಇದ್ದರೆ ಸಾಕು, ಅದಕ್ಕೆ ಎಲ್ಲ ಕಡೆ ಓಪನ್ ಇರ್ತದೆ. ಹರಿಯಾಣ ಭವನಕ್ಕೆ ಹೋದರೆ ಅಲ್ಲಿಯ ಚೀಫ್ ಮಿನಿಸ್ಟ್ರಿಗೆ ಕೊಡುವ ಸೂಟ್ ಏನಿದೆ ಅದನ್ನೇ ಅವರಿಗೆ ಕೊಡ್ತಾರೆ ಫ್ರೀ, ಮತ್ತು ಕಡ್ಡಾಯವಾಗಿ ಅಲ್ಲೇ ಇರಬೇಕು ಅಂತ ಹೇಳ್ತಾರೆ. ಅವರನ್ನು ಅಭಿನಂದನೆ ಮಾಡುವ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೆವು. ನಾವು ಸಾಗರದಲ್ಲಿ ಹೋಗಿದ್ದೆವು. ಅಲ್ಲಿ ಎಲ್ಲ ಆದಮೇಲೆ ಪ್ರಹ್ಲಾದ್ ಜೋಶಿ ಅವರು ಕರೆದರು. 2-3 ಜನ MPಗಳಿದ್ದರು, MLAಗಳಿದ್ದರು. ಅವರಿಗೂ ಖುಷಿಯಾಗಿ ಅಡಿಕೆಗೆ ಏನಾದ್ರು ಸಮಸ್ಯೆಗಳಿದ್ದರೆ ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಡೆಲ್ಲಿಯಲ್ಲಿ ನಾವು ಅದರ ಬಗ್ಗೆ ಮಾತಾಡುವ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಹೇಳಿದ್ದೇವೆ. ನಾವೀಗ ಇವತ್ತು ನೈಟ್ ಡೆಲ್ಲಿಗೆ ಹೋಗ್ತಾ ಇದ್ದೇವೆ. ಇವತ್ತು ನೈಟ್ ಈ ಹಿನ್ನೆಲೆಯಲ್ಲಿ ಇಡೀ ವರ್ಷ ಈ ಕಾರ್ಯಕ್ರಮ ನಡೆಸಬೇಕು ಅಂತ ನಮ್ಮ ಒಂದು ಆಶಯ. ಅದಕ್ಕೆ ರೈತಾಪಿ ವರ್ಗ ಸದಸ್ಯರು ಎಲ್ಲರೂ ಇದಕ್ಕೆ ಸಹಕಾರ ಮಾಡ್ತಾರೆ ಅಂತೇಳಿ ಒಂದು ವಿಶ್ವಾಸ ಇದೆ. ಇನ್ನೂ ಸ್ವಲ್ಪ ಇದಕ್ಕೆ ವ್ಯಾಲ್ಯೂಡೇಷನ್ ಮಾಡ್ಬೋದಾ, ಮುಂದಿನ ಪೀಳಿಗೆಯನ್ನು ಬೆಳೆಸ್ಬೋದಾ, ಯುವಕ ಸಹಕಾರಿಗಳನ್ನು ಬೆಳೆಸ್ಬೋದಾ, ಒಳ್ಳೊಳ್ಳೆಯ ಈಗಾಗಲೇ ನಷ್ಟದಲ್ಲಿರುವ ಸೊಸೈಟಿಗಳನ್ನು ಅಪ್ಗ್ರೇಡ್ ಮಾಡ್ಬೋದಾ. ಬಹುಶಃ ಈ ರೀತಿಯ ಚಿಂತನೆಗಳು ಕೂಡ ನಮ್ಮಲ್ಲಿ ಆಗಾಗ ಆಗ್ತಾ ಇರ್ತದೆ. ಈ ಸುಬ್ರಾಯ ಭಟ್ರ ಈ ಶತನಮನದ ಹೆಳೆಯಲ್ಲಿ ಇದು ಕೂಡ ಆಗಲಿ. ಅವರು ಯಾವ ರೀತಿ ಅವರು ಹೇಳಿದರು, ಅವರ ಮನೆಯಲ್ಲಿ ಸಾಲವೇ ಇದ್ದುಕೊಂಡು ಇದನ್ನೆಲ್ಲ ಬೆಳೆಸಿದ್ದವರು. ನಮಗೆಲ್ಲ ಡೆಪಾಸಿಟ್ ಇದೆ. ಇವತ್ತು ನಮ್ಮ ಜಿಲ್ಲೆಯ ಪ್ಯಾಕ್ಸ್ಗಳಲ್ಲಿ ಕೋಟಿ DCC ಬ್ಯಾಂಕು, ನನ್ನ ಸರಸ್ವತಿ ಎಲ್ಲ ಕಡೆಯಲ್ಲಿ ಕೋಟಿ ಡೆಪಾಸಿಟ್ ಇದ್ದರೆ ಅದಕ್ಕೆ ಈ ಕ್ಯಾಂಪ್ಕೋ ಕಾರಣ, ವಾರಣಾಸಿ ಸುಬ್ರಾಯ ಭಟ್ರ ಕಾರಣ ಅಂತ ಭಾರಿ ಧೈರ್ಯವಾಗಿ ನಮಗೆ ಹೇಳ್ಬೋದು. ಯಾಕೆಂದರೆ ನೀವು ಅಡಿಕೆ ಗಿಡ ನೆಡಲಿಕ್ಕೆ ಅದಕ್ಕೆ ಬೇಕಾದಂತಹ ಫರ್ಟಿಲೈಸರ್ ಹಾಕಲಿಕ್ಕೆ, ಅದನ್ನು ಬೆಳೆಸಲಿಕ್ಕೆ, ಸ್ಪ್ರಿಂಕ್ಲರ್ ಹಾಕಲಿಕ್ಕೆ, ಮದ್ದು ಬಿಡಲಿಕ್ಕೆ, ಬೋರ್ಡೋಗೆ ಎಲ್ಲದಕ್ಕೂ ನಮ್ಮ ಪ್ಯಾಕ್ಸ್ಗಳು ಇವತ್ತು ಸಾಲವನ್ನು ಕೊಡ್ತದೆ. ಬೆಳೆಸ್ಬೋದು, ಎಲ್ಲವೂ ಬೆಳೆಸ್ಬೋದು, ಆದರೆ ಮಾರ್ಕೆಟಿಂಗ್ ಮಾಡಬೇಕಲ್ಲ. ನೀವು ಎಷ್ಟೇ ಬೆಳೆಸಿ ಅದನ್ನು ನಾವು ಖರೀದಿ ಮಾಡ್ತೇವೆ ಅಂತ ಹೇಳುವ ಏಕೈಕ ಒಂದು ಸಂಸ್ಥೆ ಇದ್ದರೆ ಅದು ಕ್ಯಾಂಪ್ಕೋ. ನೀವು ಅಡಿಕೆಯನ್ನು ಬೆಳೆಸಿ, ನೀವು ಪೆಪ್ಪರನ್ನು ಬೆಳೆಸಿ, ನೀವು ರಬ್ಬರನ್ನು ಬೆಳೆಸಿ, ನೀವು ಕೊಕ್ಕೋವನ್ನು ಬೆಳೆಸಿ, ಅದನ್ನು ನಾವು ಖರೀದಿ ಮಾಡ್ತೇವೆ ಅಂತ ಧೈರ್ಯ ವಿಶ್ವಾಸದಿಂದ ಆ ಶಕ್ತಿ ಸಾಮರ್ಥ್ಯ ನಮಗೆ ಬರಲಿಕ್ಕೆ ಕಾರಣ ಏನಂದರೆ 53-60 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಒಂದು ಟೀಮ್ ಆಗಿ, ಒಂದು ಸಂಘಟಿತ ಪ್ಲ್ಯಾನ್ ಆಗಿ, 2 ಸರ್ಕಾರಗಳು ಸೇರಿ ಮಾಡಿದ ವ್ಯವಸ್ಥಿತವಾದಂತಹ ಹುಟ್ಟಿಗೆ ಕಾರಣಕರ್ತರಾಗಿರ್ತಕ್ಕಂತಹ ಆಗಿನ ತಂಡಕ್ಕೆ ಸುಬ್ರಾಯ ಭಟ್ರ ಹೆಸರಿನಲ್ಲಿ ಶತ ನಮನಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದನ್ನು ನಾವು ಮುಂದಿನ ಪೀಳಿಗೆಗೆ ಕೊಂಡೋಗಬೇಡವಾ? ಮುಂದಿನ ಯುವಕರಿಗೆ ಒಂದು ಸ್ವಲ್ಪ ಹೇಳ್ಬೋದು. ಅದು ರೀಲ್ಸ್ ನಮಗೆ ಅಂತರವಾಗ್ಬೋದು,
ಅದು ಸಣ್ಣ ಫಿಲ್ಮಿನ ಮುಖಾಂತರವಾಗ್ಬೋದು, ಅಥವಾ ಕಾಲೇಜಿನಲ್ಲಿ ಹೋಗಿ ಶಂಕರ ಶಾರದಕ್ಕೆ ಹೋಗಿ ಒಂದು ಕ್ಲಾಸ್ ತಗೊಂಡು 1 ಗಂಟೆ ಸುಬ್ರಾಯ ಭಟ್ರಾಗ ಮಾತಾಡ್ತೇನೆ ಅಂತ ಹೇಳಿದರೂ ಆಗ್ಬೋದು. ಕೊಂಕೋಡಿಯವರು ಸಮಯ ಕೊಟ್ಟು ಸಹಕಾರಿ ಕ್ಷೇತ್ರದ ಬಗ್ಗೆ ಹೊಸ ಪೀಳಿಗೆಯನ್ನು ಕೂಡ ಈ ಎಳೆಯಲ್ಲಿ ನಮಗೆ ಬೆಳೆಸಲಿಕ್ಕೆ ಸಾಧ್ಯ. ಬಹುಶಃ ಮಧುಸೂದನ ರಾಯರಿಗೆ ಅವರಿಗೆ ಅನುಭವ ಇದೆ. ಆ ಅನುಭವವನ್ನು ನಮ್ಮಲ್ಲೇ ಇಟ್ಕೊಳ್ಬಾರ್ದಂದ್ರೆ ಅದು ಹಂಚಿಕೊಳ್ಬೇಕಂತ, ಅದಕ್ಕೆ ವ್ಯಾಲ್ಯೂ ಎಡಿಷನ್ ಆಗೋದು, ಸಮಾಜ ಬೆಳೆಯೋದು ಆ ರೀತಿ. ಅದಕ್ಕಾಗಿ ಆ ರೀತಿಯ ಕಾರ್ಯಕ್ರಮಗಳು ಆಗಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲ ನಿರ್ದೇಶಕರ ಒಂದು ಕನಸು, ನಿರ್ದೇಶಕರ ಆಶಯ. ಈ ದೃಷ್ಟಿಯಲ್ಲಿ ಮಾಡಬೇಕು ಅಂತ ನಾನು ಮೊನ್ನೆ ಶಮ್ನಾ ಖಂಡಿಗೆ ಅವರಲ್ಲಿ ಕೇಳಿದೆ. 8ನೇ ತಾರೀಕು ಸುಬ್ಬರಾಯ ಭಟ್ರು ಬರ್ತ್ಡೇ, ಎಲ್ಲ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬರಬೇಕು ಅಂತ ಹೇಳಿ ಬರೆದಿದ್ದಾರೆ. ಪತ್ರಿಕೆಗಳಲ್ಲಿ ಬಂದಿದೆ ಇವತ್ತು. ನನಗೆ ತುಂಬ ಜನ, ಒಬ್ಬ ಗುಜರಾತಿಂದ ಒಬ್ಬ ಫೋನ್ ಮಾಡಿದ, ಗುಜರಾತಿಂದ. ಅಂದರೆ ಇವತ್ತು ನಮ್ಮ ಒಂದು ಕರ್ತವ್ಯವನ್ನು ನಾವು ಪಾಲಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈ ಎಳೆಯಲ್ಲಿ ಇದು ಇನ್ನೊಂದು ವರ್ಷ ನಡೀತದೆ. ಬಹುಶಃ ನೀವು ಒಂದಷ್ಟು ಸಲಹೆ ಸಹಕಾರಗಳನ್ನು ಕೊಟ್ಟಾಗ ನಿಮ್ಮ ಊರಿನಲ್ಲಿ, ನಿಮ್ಮ ಪ್ಯಾಕ್ಸಲ್ಲಿ ಅಥವಾ ಬೆಳೆಗಾರ ಸಭೆಯಲ್ಲಿ ಇಂಥದ್ದು ನಮಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ಮುಂದಿನ ಸವಾಲುಗಳನ್ನು ಏರಿಸಬೇಕಿದ್ರೆ ನಾವು ಅಪ್ಗ್ರೇಡ್ ಆಗಬೇಕಾಗ್ತದೆ. ಆ ಅಪ್ಗ್ರೇಡಲ್ಲಿ ಹೊಸ ಪೀಳಿಗೆಯನ್ನು ಸೇರಿಸಬೇಕು, ಯುವಕರನ್ನು ಸೇರಿಸಬೇಕು. ನಮ್ಮೆಲ್ಲರ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಬೇಕಾದ್ರೆ ಇಂತಹ ಸಹಕಾರಿ ವ್ಯವಸ್ಥೆ ಅಡಿಯಲ್ಲಿ ಸಾಧ್ಯ. ಅಂತಹ ಸಹಕಾರಿ ವ್ಯವಸ್ಥೆಗೆ ಒಂದು ಭದ್ರವಾದಂತಹ ಬುನಾದಿಯನ್ನು ಹಾಕಿಕೊಂಡಂತಹ ಸುಬ್ರಾಯ ಭಟ್ರಿಗೆ ಮತ್ತು ಅವರ ಟೀಮಿಗೆ ಮತ್ತು ಅವರ ಕುಟುಂಬಕ್ಕೆ ಮತ್ತು ಆ ಸಂಬಂಧದ ಎರಡೂ ಸರ್ಕಾರಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಗೆ ಕೃಷ್ಣಮೂರ್ತಿಯವರಿಗೆ ಒಂದು ಇದಿದೆ, ಸಹಜ, ತಪ್ಪಲ್ಲ, ನಮಗೂ ಇದೆ, ಅವರಿಗಿಂತ ಹೆಚ್ಚು ನಮಗಿದೆ. ಅದು ಕೂಡ್ಗಿ ಅವರಿಗಿತ್ತು, ಅವರು ಪ್ರಯತ್ನ ಮಾಡಿದರು. ಕೊಂಕೋಡಿ ಅವರಿಗಿತ್ತು. ಏನು ಅಂತ ಕೇಳಿದರೆ, ಸುಬ್ರಾಯ ಭಟ್ರಿಗೆ ಒಂದು ಪದ್ಮಶ್ರೀ ಅವಾರ್ಡ್ ಬರಬೇಕು ಅಂತ. ಸುಬ್ರಾಯ ಭಟ್ರಿಗೆ ಪದ್ಮಶ್ರೀ ಅವಾರ್ಡ್ ಬರಬೇಕು ಅಂತ ನಾವು ತುಂಬ ಸಲ ಪ್ರಯತ್ನ ಪಟ್ಟೆವು. ಆದರೆ ಈಗ ಒಂದು ಸಮಯ ಇದೆ, ಅದಕ್ಕೊಂದು ಕಾಲ ಕೂಡಿ ಬರಬೇಕು, ಎಲ್ಲವೂ ಬರಬೇಕು. ಬಹುಶಃ ನಾವು ಆ ದೃಷ್ಟಿಯಲ್ಲಿ ಕೂಡ ನಾವು ಅದನ್ನು ಪ್ರಯತ್ನಗಳನ್ನು ಮಾಡ್ತಾ, ಬಹುಶಃ 3 ಪುಸ್ತಕಗಳು ಸುಬ್ರಾಯ ಭಟ್ರ ಬಗ್ಗೆ ಆಗಿದೆ. ಇದನ್ನು ಕ್ರೋಢೀಕೃತ ಆಗಿ ಇನ್ನೊಂದು ಅಥೆಂಟಿಕ್ ಆಗಿ ಮುಂದೆ ರೆಫರೆನ್ಸಿಗೆ ಆಗತಕ್ಕಂತಹ ಪುಸ್ತಕಗಳು ಕೂಡ ಬರಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಆಶಯ. ಅದಕ್ಕೆ ಅದನ್ನು ಕೂಡ ನಾವೆಲ್ಲರೂ ಸೇರಿ ಪ್ರಯತ್ನಪಟ್ಟು ಇವತ್ತು ಲೋಗೋ ಬಿಡುಗಡೆ ಆಗಿದೆ. ಎಲ್ಲರ DPಯಲ್ಲಿ ಅದು ಇರ್ತದೆ ಮುಂದಿನ 1 ವರ್ಷದವರೆಗೆ ಅಂಥೇಳಿ ನನ್ನ ವಿಶ್ವಾಸ ಇದೆ. ನಾವೆಲ್ಲ ಸ್ಟೇಟಸಲ್ಲಿ ಹಾಕ್ತೇವೆ. ಅದನ್ನು ಕೂಡ ಹಾಕಿದಾಗ ನನಗೆ ವಿಘ್ನೇಶ್ವರ ವರ್ಮಡಿಯವರು ನಿನ್ನೆ ಒಂದು ಮೆಸೇಜ್ ಮಾಡಿದರು, ಒಂದು 7-8 ಅಂಶಗಳನ್ನು ಹಾಕಿ ಮುಂದೆ ಈ ರೀತಿಯಾಗಿ ಮಾಡ್ಬೋದು, ಈ ಎಳೆಯಲ್ಲಿ ಮಾಡ್ಬೋದು ಅಂತ. ಅದನ್ನು ಕೂಡ ಚರ್ಚಿಸ್ತೇವೆ. ನಾನು ಬೇರೆ ಬೇರೆ ಜನರಲ್ಲಿ ಮೊನ್ನೆ ಶ್ರೀಪಡ್ ಡ್ರೈವರಲ್ಲಿ ಕೂಡ ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದೆ. ಪಡಾರು ಅವರು ಕೂಡ ಆಗಾಗ ಮೆಸೇಜ್ ಹಾಕ್ತಾ ಇರ್ತಾರೆ. ಈ ರೀತಿಯಾಗಿ ಒಂದು ಸಮುದಾಯದ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂಥ ಇನ್ನೂ ಹೆಚ್ಚು ನನಗೆ ಮೊನ್ನೆ ಅರುಣಾಥ್ ರಾಯರು ಒಂದು ಮಾತಾಡಿದಾಗ HK ಪಾಟೀಲ್ರ ಬಗ್ಗೆ ಹೇಳಿದರು. HK ಪಾಟೀಲು ನಮಗೆ ಭಾರಿ ಹತ್ತಿರ. ನನಗೆ ತುಂಬ ಸಲ HK ಪಾಟೀಲ್ ಹೇಳಿದರು, ನೀನು ಅಡಿಕೆ ಮಾತ್ರ ನಂಬೇಡ, ಅದು ಇರಲಿ, ನೀನು ತೊಗರಿಗೆ ಯಾಕೆ ಒಂದು ಕ್ಯಾಂಪ್ ಮಾಡಬಾರ್ದು ಅಂತ. ತೊಗರಿಗೊಂದು ಯಾಕೆ ಮಾಡಬಾರ್ದು ಅಂತ. ದೇಶದ ಬೇರೆ ಬೇರೆ ಉತ್ಪನ್ನಗಳಿಗೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅದು ನಿಮ್ಮದೊಂದು ಮಾಡೆಲ್ ಅಂತ ಹೇಳುವ ಮಾತನ್ನು. ಯಾಕೆಂದರೆ ಈ ಸಂಸ್ಥೆಗೆ ಆಗ HK ಪಾಟೀಲ್ರ ತಂದೆ ಬಲವಾಗಿ ಸಪೋರ್ಟ್ ಮಾಡಿದವರು. ಅವರ ಹೆಸರಿಗೆ KH ಪಾಟೀಲ್ ಬಲವಾಗಿ ಸಪೋರ್ಟ್ ಮಾಡಿದವರು. ಅಂದರೆ ಒಂದು ರೀತಿಯ ವಿಷನರೀಸ್ ಅವರೆಲ್ಲ. ಈ ರೀತಿಯಾಗಿ ಇವತ್ತು ದೇಶದಲ್ಲಿ ಹಿಂದೆ ಪ್ಲ್ಯಾನಿಂಗ್ ಕಮಿಷನ್ನವರು ನಮ್ಮನ್ನು ಕರೆದಿದ್ದರು. ಇದು ರೈತನ ತೋಟದಿಂದ ಇದು ಕೊಕ್ಕೋ ವ್ಯಾಲ್ಯೂ ಎಡಿಷನ್ ಆಗಿ ಮಕ್ಕಳ ಬಾಯಿವರೆಗೆ ಹೋಗುವಂಥದ್ದು ಇದೊಂದು ಮಾಡೆಲ್ ಇಡೀ ದೇಶಕ್ಕೆ ಪ್ಲ್ಯಾನಿಂಗ್ ಕಮಿಷನ್ನಲ್ಲಿ ಹೋಗಿ ಹೇಳಿದಾಗ ಅವರು ಹೇಳಿದ್ದೇನೆಂದರೆ, ಇಂತಹ ಫ್ಯಾಕ್ಟ್ರಿಗಳು ದೇಶದಲ್ಲಿ 100 ವ್ಯಾಲ್ಯೂ ಎಡಿಷನ್ ಸಂಸ್ಥೆಗಳು ಆಗಬೇಕು ಅಂತ ಹೇಳಿ ಅದರಾಗಿ FPOದ ಮುಖಾಂತರ ಅದು ಜಾರಿಯಾಗ್ತಾಯಿದೆ, FPOದ ಮುಖಾಂತರ. ಅದಕ್ಕಾಗಿ ಇವತ್ತು ತುಂಬ ಖುಷಿ ಮತ್ತು ಸಂತೋಷದ ಸಂಭ್ರಮದ ಒಂದು ಸಹಕಾರದ ಸುಬ್ರಾಯ ಭಟ್ರ ಶತನಮನಗಳ ಒಂದು ಕಾರ್ಯಕ್ರಮ. ಧನ್ಯವಾದ. ಕ್ಯಾಂಪ್ಕೋ ಬ್ರಹ್ಮ ಸಹಕಾರಿ ರತ್ನ ವಾರಣಾಸಿ ಸುಬ್ರಾಯ ಭಟ್ರ ಆತ್ಮಕ್ಕೆ ಶತನಮನಗಳನ್ನು ಸಮರ್ಪಿಸುತ್ತಾ, ವಾರಣಾಸಿ ಸುಬ್ರಾಯ ಭಟ್ರೊಂದಿಗೆ ಕೆಲಸ ಮಾಡುವಂಥ ಯೋಗ ಇರಲಿಲ್ಲ. ಆದರೆ ಅವರ ಸಮೀಪವರ್ತಿಗಳ ಮತ್ತು ಅವರೊಂದಿಗೆ ಕೆಲಸ ಮಾಡಿದಂತಹ ಹಿರಿಯರೊಂದಿಗೆ ಇವತ್ತಿಲ್ಲಿ ಭಾಗವಹಿಸುವಂತಹ ಭಾಗ್ಯ ನಮ್ಮದೆಲ್ಲರದು. ಈ ವರ್ಷ ಪೂರ್ಣ ನಾವು ಜನ್ಮಶತಮಾನ ವರ್ಷವಾಗಿ ಆಚರಿಸುವಂತಹ ಯೋಜನೆಯನ್ನು ಅಧ್ಯಕ್ಷರು ಈಗಾಗಲೇ ನಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ. ಈ ಜನ್ಮಶತಮಾನ
ವರ್ಷದ ಪ್ರಥಮ ದಿವಸ ಇವತ್ತು ನಾವಿಲ್ಲಿ ಕ್ಯಾಂಪ್ಕೋ ಬ್ರಹ್ಮ ಶತನಮನಗಳು ಎನ್ನುವಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ವಿಜೃಂಭಣೆಯಿಂದ ಆರಂಭಿಸಿದ್ದೇವೆ. ಈ ಶುಭ ಆರಂಭ ಬಹುಶಃ ಈ ವರ್ಷ ಪೂರ್ತಿ ನಮ್ಮ ಈ ಯಾವೊಂದು ಯೋಜನೆಗಳಿದೆಯೋ ಅದನ್ನೆಲ್ಲವನ್ನು ಯಶಸ್ವಿಯಾಗಿ ನಡೆಸುವಲ್ಲಿ ಖಂಡಿತ ಸಹಕಾರಿಯಾಗ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.